ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनीति नामिनी। नमस्ते सरस्वती देवी गौरवाणी प्रचारिणी निर्विशेष शून्यवादी पाशता देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंदा। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगतपते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। पाञ्चकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नमाचार्य हरिदास ठाकुर की जय। श्रील प्रभुपाद की जय। हरे कृष्णा। हरे कृष्णा माता जी। हरे कृष्णा हरे कृष्णा हरे कृष्ण माताजी। हरे कृष्णा ಎಲ್ಲರಿಗೂ ಹರೇ ಕೃಷ್ಣ ಹರೇ ಕೃಷ್ಣ हरे कृष्णा माता जी। ಹರೇ ಕೃಷ್ಣ ಹರೇ ಕೃಷ್ಣ हरे कृष्ण ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ। हरे कृष्ण माता जी। हरे कृष्ण हरे कृष्ण माता जी। हरे कृष्ण हरे कृष्ण हरे कृष्ण माता जी। हरे कृष्ण। हरे कृष्ण माता जी। हरे कृष्ण हरे कृष्ण। म्यूट अಲ್ಲಿರಿ। जय राधा माधव कुंज बिहारी, जय राधा माधव कुंज बिहारी, जय गोपी जन वल्लभ गिरिवरधारी, जय गोपी जन वल्लभ गिरिवरधारी, यशोदनंदन ब्रजजन रंजन, यशोदनंदन ब्रजजन रंजन, यमुना तीरावनचारी, यमुना तीरावनचारी, जय राधा माधव कुंज बिहारी। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा
ಕೃಷ್ಣ ಕೃಷ್ಣ ಹರೆ 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 ರಾಮ 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 ಹರೆ ಹರೆ ಜಯ ರಾಧಾ ಗೋವಿಂದ ರಾಧೆ ಜಯ ಗೌರನಿತಾಯ್ ಜಯ ಗೌರನಿತಾಯ್ ಜಯ ಜಯ ಪ್ರಭುಪಾದ್ ಜಯ ಜಯ ಪ್ರಭುಪಾದ್ ನಿತಾಯ್ ಗೌರ ಹರಿ ಬೋಲ್ ನಿತಾಯ್ ಗೌರ ಹರಿ ಬೋಲ್. ಹ್ಯಾಂಡ್ ರೈಸ್ ಮಾಡಿ, ಯಾರು ಸಣ್ಣದಿದೆ. ಯಾರು ಓದ್ತೀರಾ? ಹ್ಯಾಂಡ್ ರೈಸ್. ಎಸ್ ಸರಸ್ವತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣನು ರಾಧೆಯ ಪ್ರಿಯಕರನು. ಅವನು ವೃಂದಾವನದ ತೋಪುಗಳಲ್ಲಿ ಅನೇಕ ಪ್ರೇಮ ಲೀಲೆಗಳನ್ನು ತೋರುವನು. ಅವನು ವಜ್ರದ ಗೋಪಿಯರ ಪ್ರಿಯನು. ಗೋವರ್ಧನವೆಂಬ ಬೆಟ್ಟವನ್ನು ಎತ್ತಿ ಹಿಡಿದವನು. ತಾಯಿ ಯಶೋದೆಯ ಪ್ರೀತಿಯ ಪುತ್ರನು. ವ್ರಜ ನಿವಾಸಿಗಳಿಗೆ ಸಂತೋಷವನ್ನುಂಟು ಮಾಡುವವನು. ಅವನು ಯಮುನಾ ನದಿಯ ದಂಡೆಯ ಮೇಲೆ ಕಾಡುಗಳಲ್ಲಿ ಸಂಚರಿಸುವನು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಸ್ವಾಗತ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ. ಸೊ ಇವತ್ತಿನ ಅಧ್ಯಾಯ ತುಂಬಾ ಇಂಪಾರ್ಟೆಂಟ್, ಭಕ್ತಿ ಯೋಗ. ಸೊ ಈಗ ನಾವು ಒಟ್ಟು 3 ಭಾಗಗಳು ಭಗವದ್ಗೀತೆಯಲ್ಲಿ. ಮೊದಲು 6 ಅಧ್ಯಾಯಗಳು ಕರ್ಮಯೋಗ, ಮತ್ತೆ ಅಂದ್ರೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಯೋಗ, ಮತ್ತೆ 13ನೇಯಿಂದ 18ರವರೆಗೆ ಜ್ಞಾನ ಯೋಗ. ಸೊ ಇವತ್ತು ಲಾಸ್ಟ್ ಭಕ್ತಿ ಯೋಗದ್ದು. ನಾಳೆಯಿಂದ ಜ್ಞಾನ ಯೋಗ ಸ್ಟಾರ್ಟ್ ಆಗುತ್ತೆ. ಸೊ ಓಕೆ, 15 ದಿನದ ಈ ಭಗವದ್ಗೀತೆ ಕೋರ್ಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅಧ್ಯಾಯ 12. ಸೊ ಭಕ್ತಿ ಯೋಗ. ಎಸ್, ಓದಿ ಮಾತಾಜಿ. ಪಲ್ಲವಿ ಮಾತಾಜಿ ಶ್ಲೋಕ. ಹರೇ ಕೃಷ್ಣ. ಏವಂ ಸತತ ಯುಕ್ತಾ ಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಈಗ ಅರ್ಜುನನ ಪ್ರಶ್ನೆ ಕೃಷ್ಣನಿಗೆ. ಸೊ ನಿನ್ನ ಭಕ್ತಿ ಸೇವೆಯಲ್ಲಿ ನಿನ್ನ ಸಾಕಾರ ರೂಪದಲ್ಲಿ ಪೂಜೆ ಮಾಡೋರು ಶ್ರೇಷ್ಠನೋ, ಅಥವಾ ಆಕಾರ ಇಲ್ಲ, ಕೃಷ್ಣನಿಗೆ ಆಕಾರ ಇಲ್ಲ ಅಂತ, ಅಂದ್ರೆ ತುಂಬಾ ಜನ 90% ಆಫ್ ಪಾಪ್ಯುಲೇಷನ್, ಅಂದ್ರೆ ಈವನ್ ವೆಸ್ಟ್ ಅಲ್ಲಿ ಇರ್ಬೋದು ಅಥವಾ ಭಾರತದಲ್ಲಿ ಇರ್ಬೋದು, ಎಲ್ಲರೂ ಏನ್ ಅನ್ಕೊಳ್ಳೋದು ಅಂದ್ರೆ ಕೃಷ್ಣ ಅಂದ್ರೆ ಒಂದು ಲೈಟ್, ಅಥವಾ ದೇವ್ರಂದ್ರೆ ಓಕೆ ನಾನ್ ನಂಬ್ತೀನಿ, ದೇವ್ರಂದ್ರೆ ಒಂದು ಪವರ್, ಒಂದು ಲೈಟ್, ಹಾಗೆ ಹೇಳ್ತಾರೆ. ಸೊ ಹಾಗಾಗಿ ಇದೆರಡರಲ್ಲಿ ಯಾವ್ದು ಶ್ರೇಷ್ಠ? ಸೊ ಅರ್ಜುನನ ಈ ಗೊಂದಲಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈಗ ನಾವ್ ಹಿಂದಿನ ಚಾಪ್ಟರ್ ನೋಡಿದ್ರೆ, ನಿನ್ನೆ ಅಧ್ಯಾಯದಲ್ಲಿ ಕೃಷ್ಣ ವಿಶ್ವರೂಪ ತೋರಿಸುವಂತದ್ದು. ಸೊ ವಿಶ್ವರೂಪ ನೋಡಿ ಅವನು ಭಯ ಪಡ್ತಾನೆ. ಸೊ ಅವನಿಗೆ ಅದು ಗೊಂದಲ ಇರುತ್ತೆ, ಅಂದ್ರೆ ವಿಶ್ವರೂಪ ಶ್ರೇಷ್ಠನೋ ಅಥವಾ ಅಂದ್ರೆ
ಅದು ಯಾಕಂದ್ರೆ ಅದೊಂದು ಡೆಮಿಗಾಡ್ ಅಂದ್ರೆ ಆದಿದೈವಿಕ, ಅದೊಂದು ಪಾರ್ಟ್ ಆಫ್, ಅಂದ್ರೆ ಕಂಪ್ಲೀಟ್ ಅಲ್ಲ, ಭಗವಾನ್ ಫೀಚರ್ ಅಲ್ಲ. ಈಗ ನಾವು 3 ತರ ಅಂದ್ರೆ ಏನು ದೇವರನ್ನ ದೇವರ ಸಾಕ್ಷಾತ್ಕಾರದಲ್ಲಿ 3 ಭಾಗಗಳು ಅಲ್ವಾ, ಯಾವುದೆಲ್ಲ? ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್. ಸೊ 3. ಸೊ ಇದ್ರಲ್ಲಿ ಅಂದ್ರೆ ಈಗ ನಿರಾಕಾರ ಶ್ರೇಷ್ಠನ ಅಥವಾ ಈಗ ಆಕಾರ ಇರುವಂತದ್ದು, ಎರಡರಲ್ಲಿ ಯಾವ್ದು ಶ್ರೇಷ್ಠ ಅಂತ. ಸೊ ಈಗ ನಾವು ಪ್ರಭುಪಾದ್ ಕೊಡ್ತಾರೆ ಇದ್ರಲ್ಲಿ, ಭಾವಾರ್ಥದಲ್ಲಿ ಹೇಳಿದ್ದಾರೆ ಆಕ್ಚುಲಿ. ಏನಂತ ಹೇಳಿದ್ರೆ, ಈಗ ನಾವು ಮೊದ್ಲಿಂದ ತಗೊಂಡ್ರೆ, ನಾವೀಗ ಬೇರೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಅಂದ್ರೆ 2ನೇ ಅಧ್ಯಾಯದಲ್ಲಿ ಈಗ ಆತ್ಮದ ಬಗ್ಗೆ, ನಾವು ಆತ್ಮ ಅಂದ್ರೆ ನಾವು ಅಣು, ಆದ್ರೆ ಕೃಷ್ಣ ವಿಭು ಅಂತ ಹೇಳಿ, ಅಂದ್ರೆ ಆತ್ಮದ ಬಗ್ಗೆ ಒಂದು ಹೇಳ್ತಾನೆ. ಮತ್ತೆ ಅದಾದ ನಂತರ ನಾವು ಮತ್ತೆ ಕೃಷ್ಣ ಲೈಕ್ 6ನೇ ಚಾಪ್ಟರ್ ಅಲ್ಲಿ ಯೋಗದ ಬಗ್ಗೆ ನೋಡುವಾಗ, ಯಾರು ಭಕ್ತಿ ಸೇವೆಯಲ್ಲಿ ಇರ್ತಾರ ಆ ಯೋಗಿನೇ ಶ್ರೇಷ್ಠ ಅಂತ ಹೇಳಿ. ಯೋಗ ಅಂದ್ರೆ ತನ್ನ ಒಂದು ಸ್ವಂತ ಎಲಿವೇಶನ್ ಅಂದ್ರೆ ತನ್ನ ಒಬ್ನೇ ಕಾಡಿಗೆ ಹೋಗಿ ಅವನೊಬ್ನೇ ಇದಾಗೋದಕ್ಕಿಂತ, ಅವರು ಈಗ ಬೇರೆ ಅಂದ್ರೆ ಇದೇ ಏನಂತ ಹೇಳ್ತಾರೆ, ಭೌತಿಕ ಜಗತ್ತಲ್ಲೇ ಇದ್ಕೊಂಡು ಕೃಷ್ಣ ಪ್ರಜ್ಞೆಯನ್ನ ಹರಡುವವನು ಆ ಯೋಗಿ ಶ್ರೇಷ್ಠ ಅಂತ ಹೇಳಿ. ಮತ್ತೆ ಅದಾದ್ಮೇಲೆ 8ನೇ ಚಾಪ್ಟರ್ ಅಲ್ಲಿ ನೋಡಿದ್ವಿ ನಾವು, ಲೈಕ್ ಸಾಯೋ ಸಮಯದಲ್ಲಿ ನಾವು ಕೃಷ್ಣನ ನೆನ್ಸ್ಕೊಂಡು ಸತ್ರೆ, ಅಂದ್ರೆ ಕೃಷ್ಣನ ರೂಪದಲ್ಲಿ ಅದನ್ನ ನನ್ನ ಯಾರು ಸ್ಮರಿಸ್ತಾರೋ ಅವರು ನನ್ನನ್ನ ಪಡಿಬಹುದು ಅಂತ ಹೇಳಿ. ಸೊ ಅಂದ್ರೆ ಅದ್ರಲ್ಲಿ ಏನ್ ನಮ್ ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲದರಲ್ಲೂ ಕೃಷ್ಣ ಹೇಳಿರುವಂತದ್ದು ಕೃಷ್ಣನ ಸಾಕಾರ ರೂಪ ಏನಿದೆ ಅದನ್ನ ಪೂಜೆ ಮಾಡೋದೇ ಶ್ರೇಷ್ಠ ಅಂತ ಹೇಳ್ಕೊಂಡ್ ಬಂದಿದ್ದಾನೆ. ಸೊ ಆದ್ರೂನು ಇಲ್ಲಿಗ ನಿನ್ನೆ ವಿಶ್ವರೂಪ ತೋರಿಸಿದ ಕಾರಣ ಅರ್ಜುನನಿಗೆ ಪ್ರಶ್ನೆ, ಯಾವುದು ಇದ್ರಲ್ಲಿ ಎರಡರಲ್ಲಿ ಶ್ರೇಷ್ಠ ಅಂತ ಹೇಳಿ. ಸೊ ಅರ್ಜುನ ಈಗ ನೆಕ್ಸ್ಟ್ ಕೃಷ್ಣ ಉತ್ತರ ನೋಡೋಣ. ಎಸ್ ಮಾತಾಜಿ, ಪಲ್ಲವಿ ಮಾತಾಜಿ. ಬೇರೆ ಓದೋರು ಹ್ಯಾಂಡ್ ರೈಸ್ ಮಾಡಿ ನೆಕ್ಸ್ಟ್ ಶ್ಲೋಕಗಳು. ಹರೇ ಕೃಷ್ಣ. ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಾಃ. ಎಸ್, ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣ ಎಂದು ಭಾವಿಸುತ್ತೇನೆ. ಸೊ ಈಗ ಇದರಲ್ಲಿ ಕೃಷ್ಣ ಉತ್ತರ ಕೊಡ್ತಾಯ್ತು. ಅಂದ್ರೆ ಏನಂತ ಹೇಳಿದ್ರೆ, ನನ್ನ ಯಾರು ಸಾಕಾರ ರೂಪದಲ್ಲಿ, ಅಂದ್ರೆ ಇಬ್ರುನು ಸಾಧ್ಯ ಇದೆ, ಕೃಷ್ಣನ ತಲುಪ್ತಾರೆ ಅವರುನು, ಅಂದ್ರೆ ತುಂಬಾ ಜನ್ಮಗಳು ಹಿಡಿಯುತ್ತೆ. ಲೈಕ್ ಬ್ರಹ್ಮ ಸಂಹಿತೆಯಲ್ಲಿದೆ, ಪಂಥಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರತಾಪಿ ಮನಸೋ ಮುನಿಪುಂಗವಾನಾಂ ಸೋಪ್ಯಸ್ತಿ ಯತ್ ಪ್ರಪದಸೀಮಿ ಅವಿಚಿಂತ್ಯ ತತ್ವೇ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಉಸಿರಾಟನ ಒಂದು ತಡಿ ಹಿಡಿತ, ಅಂದ್ರೆ ನಮ್ಮ ಆಯುಷು ಹೇಗ್ ನಿರ್ಧಾರ ಆಗಿದೆ ಅಂತ ಹೇಳಿದ್ರೆ, ನಾವು ದ ನಂಬರ್ ಆಫ್ ಬ್ರೆತ್ ವಿ ಟೇಕ್ ಅಂತ ಹೇಳ್ತಾರೆ. ಸೊ ಎಷ್ಟು ನಾವು ಉಸಿರಾಡ್ತೀವಿ ಅದ್ರ ಮೇಲೆ ನಮ್ಮ ಆಯುಷು ಆಲ್ರೆಡಿ ಡಿಸೈಡ್ ಆಗಿದೆಯಂತೆ. ಹಾಗಾಗಿ ಅವ್ರ ಯೋಗಿಗಳು ಏನ್ ಮಾಡ್ತಾರೆ, ಉಸಿರನ್ನ ಕಂಟ್ರೋಲ್ ಮಾಡುವಂಥದ್ದು, ಅಂದ್ರೆ ಒಂದು ಉಸಿರು ತಗೊಳ್ಳೋ ಒಂದು ಸ್ಪ್ಯಾನ್ ಏನಿದೆ. ಈಗ ಮೇನ್ ಆಗಿ ಈಗ ಪ್ರಾಣಾಯಾಮದಲ್ಲೂ ನಾವು ನೋಡ್ತೀವಿ, ಲೈಕ್ ಕುಂಭಕ, ರೇಚಕ, ಅಂದ್ರೆ ಶೂನ್ಯಕ ಅಂತೆಲ್ಲ, ಅಂದ್ರೆ ಹೋಲ್ಡ್ ಮಾಡುವಂಥದ್ದು ಉಸಿರನ್ನ, ಅಂದ್ರೆ ಅದೆಲ್ಲ ಲೈಕ್ ಪಾರ್ಟ್ ಆಫ್, ಅಂದ್ರೆ ಅದು ಕಂಪ್ಲೀಟ್ ಇದಲ್ಲ. ಲೈಕ್ ಆಕ್ಚುಲಿ ನಾವು ನೋಡಿದ್ವಿ, ಪ್ರಾಪರ್ ಯೋಗ ಅಂತ ಹೇಳಿದ್ರೆ ಅಷ್ಟಾಂಗ ಯೋಗ, ಅಂದ್ರೆ ಯೋಗದ ಗುರಿ ಏನು ಕೃಷ್ಣ ಇರ್ಬೇಕು. ಬಟ್ ಅಂದ್ರೆ ಈಗ ಎಲ್ಲರೂ ಒಂದೊಂದು ಪಾರ್ಟ್ ನ ಮಾತ್ರ ಮಾಡುವಂಥದ್ದು. ಸೊ ಹಾಗೆ ಇದ್ರಲ್ಲಿ ಈಗ ಯೋಗ, ಅದ್ರಲ್ಲಿ ಅಷ್ಟಾಂಗ ಯೋಗದಲ್ಲಿ ಯೋಗಿ ಏನ್ ಮಾಡ್ತಾನೆ, ಅವನ ಒಂದು ಉಸಿರನ್ನ ಕಂಟ್ರೋಲ್ ಮಾಡಿ ಇದ್ ಮಾಡುವಂಥದ್ದು. ಸೊ ಆತರ ಒಂದು ಆಯುಷ್ ಹೆಚ್ಚುವಂಥದ್ದು. ಸೊ ಆತರ ಎಲ್ಲ ಮಾಡಿ ಸಾವಿರಾರು ವರ್ಷ, ಅಂದ್ರೆ ಎಷ್ಟೋ ಜನ್ಮಗಳು ತಗೊಳ್ತಾರಂತವ್ರು. ಹಾಗೆ ಆಗಿ ಮಾಡಿ ನಂತರ ಕೃಷ್ಣನ ಪಡೆಯುವಂಥದ್ದು, ಅಂದ್ರೆ ಅಷ್ಟು ಕಷ್ಟ ಅಂತ ಹೇಳಿ ಆ ಶ್ಲೋಕದಲ್ಲಿ ಹೇಳುವಂಥದ್ದು. ಅಂದ್ರೆ ಮಿಲಿಯನ್ಸ್ ಆಫ್ ಬರ್ತ್ ತಗೋಬೇಕಾಗತ್ತೆ, ಅಷ್ಟು ವರ್ಷ ಆದ್ಮೇಲೆ ಕೊನೆಗೆ ಪಡಿತಾರೆ ಕೃಷ್ಣನ. ಆದ್ರೆ ಇದು ತುಂಬಾ ಸುಲಭ, ಅಂದ್ರೆ ಸಾಕಾರ ರೂಪದಲ್ಲಿ ಮಾಡುವಂತರು ಶ್ರೇಷ್ಠ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳುವಂಥದ್ದು. ಅಂದ್ರೆ ಈಗ ನಾವು ಈಗ ವಿಗ್ರಹ ಪೂಜೆ ಏನಿದೆ, ಅದು ಪ್ರಾಪರ್ ಆಗಿ, ಅಂದ್ರೆ ಒಂದು ಬೋನಫೈಡ್ ಆಚಾರ್ಯ, ಅಂದ್ರೆ ಸಂಪ್ರದಾಯದಲ್ಲಿ ಬರುವಂತ ಆಚಾರ್ಯರ ಕೈಯಿಂದ ಅದು ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತಾರಲ್ಲ, ಅಂದ್ರೆ ದೇವಸ್ಥಾನಗಳಲ್ಲಿ
ಆತರ ಒಂದು ಮಾಡಿ ಪ್ರಾಪರ್ ಅಂದ್ರೆ ನಾರದ ಪಂಚರಾತ್ರ ವಿಧಿ ಅಂತೆಲ್ಲ ಹೇಳ್ತಾರೆ. ಸೊ ಅದೆಲ್ಲ ಅದರ ಪ್ರಕಾರ ಪೂಜೆ ಮಾಡುವಂತದ್ದಲ್ಲಿ ದೇವಸ್ಥಾನದಲ್ಲಿ. ಸೊ ಹಾಗೆಲ್ಲ ಮಾಡುವಾಗ ಅಲ್ಲಿ ನಿಜವಾಗ್ಲೂ ದೇವ್ರು ಬರ್ತಾನೆ ಅಂತ. ಸೊ ನಮಗೆ ಯಾಕೆ ಕಾಣಲ್ಲ ಅಂದ್ರೆ ನಾವು ಇನ್ನು ನಮ್ಮ ಕಣ್ಣಷ್ಟು ಶುದ್ಧ ಇಲ್ಲ, ಹಾಗಾಗಿ ನಮಗೆ ಕಾಣಿಸಲ್ಲ. ಸೊ ನಮಗೆ ಯಾವಾಗ ಅದು ನಮ್ಮ ಅಂದ್ರೆ ಈಗ ಕಣ್ಣು ಅಂದ್ರೆ ನಮಗೀಗ ಕ್ಯಾಟ್ರಾಕ್ಟ್ ಇದೆ ಅಂದ್ರೆ, ಈಗ ಕ್ಯಾಟ್ರಾಕ್ಟ್ ಅಂತ ಹೇಳಿದ್ರೆ ಹೊರೆ ಬಂದಿರುತ್ತೆ ಕಣ್ಣಿಗೆ. ಸೊ ಕಣ್ಣಿಗೆ ಪೊರೆ ಬಂದ್ರೆ ನಮಗೆ ಏನು ವಿಷನ್ ಕ್ಲಿಯರ್ ಕಾಣಲ್ಲ. ಅದೇ ತರ ನಮಗೀಗ ಆ ನಾವೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ, ನಮಗೆ ದೇವ್ರ ಮೇಲೆ ಪ್ರೀತಿ ಇಲ್ಲ, ಹಾಗೂ ಆ ಒಂದು ಭಕ್ತಿ ಇಲ್ದೇ ಇರೋದ್ರಿಂದ ನಮಗೆ ಕಾಣಲ್ಲ. ಬಟ್ ಆದ್ರೆ ತುಂಬಾ ಇನ್ಸಿಡೆಂಟ್ಸ್ ಇದೆ, ಲೈಕ್ ಹೇಗೆ ಇವರು ಡಿಟೀಸ್ ರೆಸಿಪ್ರೊಕೇಟ್ ಮಾಡಿದೆ ಪಾಸ್ಟ್ ಅಲ್ಲಿ ಅಂತ ಹೇಳ್ಬಿಟ್ಟು. ಚೈತನ್ಯ ಚರಿತಾಮೃತದಲ್ಲೂ ಒಂದು ಕತೆ ಇದೆ. ಏನಂತ ಹೇಳಿದ್ರೆ ಅದು ಅಂದ್ರೆ ಮೊನ್ನೆ ಒಂದು ಹೇಳಿದೆ ನಾನು, ಕ್ಷೀರ ಗೋಪಾಲ್ ಅಂತ ಹೇಳಿ, ಅಂದ್ರೆ ಕ್ಷೀರ ಚೋರ ಗೋಪಾಲ್. ಸೊ ಹೇಗೆ ಒಂದು ದೇವರ ವಿಗ್ರಹ ಭಕ್ತನಿಗೋಸ್ಕರ ಆ ಒಂದು ಪಾಯಸನ ತೆಗ್ದಿಡೋಂಥದ್ದು, ಆಮೇಲೆ ಕೊಡುವಂಥದ್ದು. ಸೊ ವಿಗ್ರಹ ರೆಸಿಪ್ರೊಕೇಟ್ ಮಾಡುತ್ತೆ ಅಂತ ಹೇಳಿ. ಯಾರ್ದದು ಮ್ಯೂಟ್ ಮಾಡಿ ದಯವಿಟ್ಟು, ಸಾರಿ. ಯಾ, ಸೊ ವಿಗ್ರಹ ಹೇಗೆ, ಪ್ಲೀಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ನೋಡಿ, ನಾನು ಮ್ಯೂಟ್ ಮಾಡಿದ್ನಲ್ಲ, ಯಾರ್ದಿದು? ಎಸ್ ಮಾತಾಜಿ. ಮಯ್ಯಾವೇಶ ಮನೋಯೇ ಮಾಂ ಮಾತಾಜಿ ನಿತ್ಯಯುಕ್ತ. ಮ್ಯೂಟ್ ಇಲ್ಲ ಮಾತಾಜಿ, ಮ್ಯೂಟ್ ಅಲ್ಲಿರಿ ಮಾತಾಜಿ, ಆಗಿಲ್ಲ ಇನ್ನು. ಎಸ್. ಸೊ ಅಂದ್ರೆ ಅದರಲ್ಲಿ ನೋಡಿದ್ವಿ. ಮತ್ತೆ ಇನ್ನು ಪುರಂದರದಾಸರು ಕೂಡ ದೇವ್ರನ್ನ ಅಂದ್ರೆ ವೈಕುಂಠನೇ ನೋಡ್ತಾ ಇದೀನಿ, ರಂಬೆ ಊರ್ವಶಿ ಮೇನಕೆನೆಲ್ಲ ನೋಡ್ತೀನಿ ಅಂತ ಅಂದ್ರೆ ಅವರಿಗೆ ಕಾಣಿಸ್ತೆ, ಅದು ನಿಜವಾಗ್ಲೂ ಕಾಣುತ್ತೆ ಅವರಿಗೆ. ನಮಗೆ ಈಗ ಕಾಣ್ತಾ ಇಲ್ಲ ಆದ್ರೆ ದೇವ್ರು ಅಂತ. ಮತ್ತೆ ದೇವಸ್ಥಾನಗಳಲ್ಲಿ ಹೇಗೆ ಅಂದ್ರೆ ಬೆಳಿಗ್ಗೆಯಿಂದ ಅಂದ್ರೆ ದೇವ್ರನ್ನ ಅಂದ್ರೆ ಹೇಗೆ ಅಂದ್ರೆ ಒಂದು ವ್ಯಕ್ತಿ ತರಾನೇ ಟ್ರೀಟ್ ಮಾಡುವಂತದ್ದು, ಅಂದ್ರೆ ದೇವ್ರು ಇದಾನೆ ಅಂತ. ಸೊ ಹಾಗಾಗಿ ಯಾಕಂತಂದ್ರೆ ದೇವ್ರು ಇದಾನೆ, ನಿಜವಾಗ್ಲೂ ಇದಾನೆ, ಅದು ನಮಗ್ ಗೊತ್ತಿಲ್ಲ ಅಷ್ಟೇ. ಸೊ ಬೆಳಿಗ್ಗೆಯಿಂದ ಮಂಗಳಾರತಿ ಮಾಡೋದಾಗ್ಲಿ, ಅಂದ್ರೆ ದೇವರಿಗೆ ಮತ್ತೆ ದರ್ಶನ ಆರತಿ ಅಂತ ಹೇಳಿ ಅದ್ರ ಅಲಂಕಾರ ಎಲ್ಲ ಮಾಡಿ ಎಲ್ಲ ರೆಡಿ ಆದ್ಮೇಲೆ ದೇವರಿಗೆ ಕನ್ನಡಿ ಎಲ್ಲ ಹಿಡಿದು ಎಲ್ಲ ತೋರಿಸ್ತಾರೆ, ಲೈಕ್ ಹೇಗ್ ಕಾಣ್ತಾ ಇದಾರೆ ಅಂತ ಹೇಳಿ ತೋರ್ಸುವಂತದ್ದು. ಮತ್ತೆ ಮಧ್ಯಾಹ್ನ ಎಲ್ಲ ಭೋಗ ಅಂದ್ರೆ 64 ಬಗೆಯ ಊಟ ಅಡಿಗೆಗಳನ್ನ ಮಾಡಿ ದೇವರಿಗೆ ಪ್ರಸಾದಕ್ಕೆ ಇಡುವಂತದ್ದು. ಅಂದ್ರೆ ಇಸ್ಕಾನ್ ಅಲ್ಲಿ ಭೋಗ ಅಂತ ಹೇಳಿ ರಾಜ್ಭೋಗ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದಾದ ನಂತರ ಮಧ್ಯಾಹ್ನ ಹೊತ್ತು ದೇವ್ರನ್ನ ಸ್ವಲ್ಪ ರೆಸ್ಟಿಗೆ ಮಲಗಿಸುವಂತದ್ದು. ಮತ್ತೆ ಸಂಜೆ ಮತ್ತೆ ಆರತಿ, ಸಂಧ್ಯಾ ಆರತಿ, ಮತ್ತೆ ರಾತ್ರಿ ಶಯನ ಆರತಿ ಅಂತ ಹೇಳಿ ಅಂದ್ರೆ ರಾತ್ರಿ ಮಲಗಿಸುವಂತದ್ದು ದೇವ್ರನ್ನ. ಹೀಗೆಲ್ಲ ಅಂದ್ರೆ ಪ್ರೊಸೀಜರ್, ಅಂದ್ರೆ ಪ್ರಾಪರ್ ಆಗಿ ಹೇಗೆ ಒಂದು ನಾವು ಮನೆಯಲ್ಲಿ ನಾವು ಅಂದ್ರೆ ದೇವ್ರನ್ನ ಒಂದು ವ್ಯಕ್ತಿ ತರನೇ ಟ್ರೀಟ್ ಮಾಡುವಂತದ್ದು. ಸೊ ಹಾಗಾಗಿ ಇದೇ ಕರೆಕ್ಟ್. ದೇವ್ರು ಕೂಡ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂತದ್ದು ಇದೇ ಸರಿಯಾದ ಸಾಕಾರ ರೂಪದಲ್ಲಿ ಯಾರು ಮಾಡ್ತಾರೋ ಅವರೇ ಶ್ರೇಷ್ಠ ಅಂತ ಹೇಳಿ. ಸೊ ಇನ್ನೊಂದು ಇನ್ಸಿಡೆಂಟ್ ಅಂದ್ರೆ ಸಾಕ್ಷಿ ಗೋಪಾಲ್ ಅಂತ ಹೇಳಿನು ಒರಿಸ್ಸಾದಲ್ಲಿ ಒಂದು ಇನ್ಸಿಡೆಂಟ್ ಆಗಿದ್ದು. ಏನಂತ ಹೇಳಿದ್ರೆ ಇಬ್ರು ಬ್ರಾಹ್ಮಣರು ಇರ್ತಾರೆ, ಒಬ್ಬ ಬಡ ಬ್ರಾಹ್ಮಣ, ಒಬ್ಬ ಶ್ರೀಮಂತ. ಸೊ ಈ ಶ್ರೀಮಂತ ಆಗಿರೋನು ಅಂದ್ರೆ ವಯಸ್ಸಾಗಿರುತ್ತೆ. ಸೊ ಅವನ ಜೊತೆ ಇವನು ಅಂದ್ರೆ ಯುವಕ ಯಾರಿರ್ತಾನೆ ಬ್ರಾಹ್ಮಣ, ಅವನಿಬ್ರು ಅಂದ್ರೆ ಅವರೊಂದು ಯಾತ್ರೆಗೆ ಹೋಗಿರ್ತಾರೆ. ಯಾತ್ರೆಗೆ ಹೋದಾಗ ಇವನಿಗೆ ತುಂಬಾ ಸಹಾಯ ಮಾಡ್ತಾನೆ ಬಡ ಬ್ರಾಹ್ಮಣ. ಸೊ ಬಡ ಬ್ರಾಹ್ಮಣನಿಗೆ ಅವನು ಇದ್ ಮಾಡಿದಾಗ ಅವನಿಗೆ ತುಂಬಾ ಖುಷಿಯಾಗಿ ಅವನ ಜೊತೆಗೆ ತುಂಬಾ ಸಹಾಯ ಮಾಡಿದಕ್ಕೆ ನನ್ ಮಗಳನ್ನ ನೀನಿಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಅವ್ನು ಹೇಳ್ತಾನೆ, ಇಲ್ಲ ನೀನ್ ತುಂಬಾ ಶ್ರೀಮಂತ ಇದೀಯ, ನೀನು ನನ್ನ ಮದ್ವೆ ಮಾಡಕ್ ಸಾಧ್ಯ ಇಲ್ಲ, ಬೇಡ ಅಂತ. ಸೊ ಅವ್ನು ಇಲ್ಲ ನಾನು ಮಾಡ್ತೀನಿ ಅಂತ. ಹಾಗಾದ್ರೆ ಓಕೆ, ನೀನು ಗೋಪಾಲ್ ಅಂತ ಹೇಳಿ ಒಂದು ದೇವಸ್ಥಾನ, ಸೊ ಆ ದೇವ್ರ ಮುಂದೆ ನೀನು ಶಪಥ ಮಾಡು, ನೀನ್ ಮಾಡ್ತೀನಿ ಅಂತ ಮಾಡು ಅಂತ. ಸರಿ, ಅವ್ರ ಮುಂದೆ ಅವರು ಮಾತಾಡ್ತಾರೆ, ಒಂದು ವಿಗ್ರಹದ ಮುಂದೆ. ಸೊ ದೇವ್ರ ಮುಂದೆ ಹೇಳ್ತಾರೆ, ಇಲ್ಲ ನನ್ ಮಗಳನ್ನ ಅವನಿಗೆ ಕೊಡ್ತೀನಿ. ಸರಿ, ಎಲ್ಲ ಆಯ್ತು. ಅವ್ರ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿದ್ಮೇಲೆ ಏನಾಗುತ್ತೆ, ಅವಲ್ಲಿ ಮನೆಯಲ್ಲಿ ಹೇಳುವಾಗ ಅವರೆಲ್ಲರೂ ಕೋಪ ಕೊಡ್ತಾರೆ. ಅಂದ್ರೆ ಹೇಗೆ ಒಪ್ಬಿಟ್ಟೆ ನೀನು, ಅವನಿಗೆ ಏನು ಇಲ್ಲ, ಅವನು ಅಂದ್ರೆ ದುಡ್ಡಿಲ್ಲ, ಏನಿಲ್ಲ, ಅಷ್ಟು ಬಡವ ಇದ್ದಾನೆ, ಅವನಿಗೆ ಹೇಗೆ ಕೊಡಕ್ಕಾಗತ್ತೆ, ಸಾಧ್ಯ ಇಲ್ಲ ಅಂತ ಹೇಳಿ ಅಂದ್ರೆ ಆ ಹುಡುಗಿಯ ಅಣ್ಣಂದ್ರೆಲ್ಲ ಇರ್ತಾರೆ, ಅವರೆಲ್ಲ ಒಪ್ಪಲ್ಲ, ತಂದೆಗೆ ಬೈತಾರೆ. ಆಮೇಲೆ ತಂದೆನೂ ಬಗ್ತಾನೆ ದೇವ್ರದು, ಆದ್ರೆ ಅವನ್ ಏನ್ ಮಾಡಕ್ಕಾಗಲ್ಲ ಪಾಪ. ಆಮೇಲೆ ಅವ್ನು ಇನ್ನೊಂದು ಮಗ ಹೇಳ್ತಾನೆ, ನೀನು
ನೀನ್ ಎಲ್ಲಾದ್ರೂ ಅವನಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ನಾನ್ ಸಾಯ್ಬೇಕಾಗತ್ತೆ ಅಂತೆಲ್ಲ. ಸೊ ಅವ್ನು ಏನು ಮಾಡಕ, ಸೊ ನೀನ್ ಏನ್ ಮಾಡ್ಬೇಕು ಅಂದ್ರೆ ಅವನು ಬಂದು ನೆಕ್ಸ್ಟ್ ಕೇಳುವಾಗ ನನಗೆ ನೆನ್ಪಿಲ್ಲ ಅಂತ ಹೇಳು, ನಿನ್ಗೆ ಹೇಗಾದ್ರೂ ವಯಸ್ಸಾಗಿದೆ, ನೆನ್ಪಿಲ್ಲ ಅಂತ ಹೇಳು ಅಂತ ಹೇಳ್ತಾನೆ. ಸರಿ ಹಾಗೆ ಆಗತ್ತೆ. ಅವನು 1 ವಾರ ಕಳೆದು ಬರ್ತಾನೆ. ನೀನ್ ಹೇಳಿದ್ದೆ ಅಲ್ಲ ನನಗೆ ಈ ತರ ಪ್ರಾಮಿಸ್ ಮಾಡಿದ್ದೆ ನೀನು. ಮಾತಾಜಿ ಯಾರ್ದಿದು ಅನ್ಮ್ಯೂಟ್ ಆಗಿದೆ. ನೀಲಂ ಮಾತಾಜಿ ಸ್ವಲ್ಪ ನೋಡ್ತೀರಾ? ಅದು ಅನ್ಮ್ಯೂಟ್ ಆಗ್ತಾ ಇದಾರೆ ಪಾರ್ಟಿಸಿಪೆಂಟ್ಸ್. ಓಕೆ ಓಕೆ, ಅನ್ಮ್ಯೂಟ್ ಆಪ್ಷನ್ ಇತ್ತು. ಓಕೆ ಫೈನ್. ಯಾ, ಸೊ ನೀನು ನನಗೆ ಪ್ರಾಮಿಸ್ ಮಾಡಿದ್ಯಲ್ಲ, ಸೊ ನಿನ್ ಮಗಳನ್ನ ಮದ್ವೆ ಮಾಡಿ ಕೊಡು ಅಂತ ಕೇಳುವಾಗ ಇಲ್ಲ ನಂಗೆ ನೆನ್ಪಿಲ್ಲ, ನಾನ್ ಯಾವಾಗ ಹೇಳಿದ್ದೆ ನಿನಗೆ, ನಾನು ಹೇಳಿಲ್ಲ ಅಂತ. ಅವನಿಗೆ ತುಂಬಾ ಸಿಟ್ಟು ಬರುತ್ತೆ. ಅಂದ್ರೆ ಬ್ರಾಹ್ಮಣ ಆಗಿ, ಅಂದ್ರೆ ಬ್ರಾಹ್ಮಣದವನು ಅವನು ಹೇಳಿದ ಮಾತನ್ನ ತಪ್ಪಬಾರ್ದು ಅಂತ ಅಷ್ಟೇ. ಅವನಿಗೇನು ಮದ್ವೆ ಆಗ್ಲೇಬೇಕು ಅಂತಲ್ಲ, ಅಂದ್ರೆ ನೀನ್ ದೇವ್ರ ಮುಂದೆ ಮಾಡಿದ್ದ ಒಂದ್ ಇದನ್ನ ನೀನು ಮೋಸ ಮಾಡ್ತಾ ಇದೀಯಾ. ಸರಿ, ಅವ್ರು ಹೇಳ್ತಾರೆ ಓಕೆ ನಾನು ಹೀಗೆ ಹೇಳ್ತೀನಿ, ಆತರ ಇದ್ರೆ ಬೇಕಾದ್ರೆ ದೇವ್ರನ್ನ ಕರ್ಕೊಂಡ್ ಬಾ, ದೇವ್ರೇನಾದ್ರೂ ಒಪ್ಪಿದ್ರೆ ನಾನು ಆಗ ಮಾಡ್ತೀನಿ ಅಂತ. ಸೊ ಮಗ ಹೇಳ್ತಾನೆ ಓಕೆ ಪರವಾಗಿಲ್ಲ ಹೇಳು, ದೇವ್ರ ಎಲ್ಲಿಂದ ಬರ್ತಾನೆ, ದೇವ್ರಿಗೆ ಹೇಗೂ ಮೂರ್ತಿ ತಾನೆ, ಹೇಳು ಪರವಾಗಿಲ್ಲ ಅಂತ. ಸರಿ ಆಯ್ತು ಅಂತ ಹಾಗೆ ಹೇಳ್ತಾನೆ. ಇವನು ಬ್ರಾಹ್ಮಣನಿಗೂ ಗೊತ್ತಿರುತ್ತೆ, ಅವನಿಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಇರುತ್ತೆ, ಬಡ ಅಂದ್ರೆ ಶ್ರೀಮಂತ ತಂದೆಗೂ. ಅವ್ನು ಹಾಗೆ ಹೇಳ್ತಾನೆ, ನೀನ್ ಕರ್ಕೊಂಡ್ ಬಾ ನಾನ್ ಮಾಡ್ತೀನಿ. ಸರಿ ಆಯ್ತು, ಇವನು ಹೋಗ್ತಾನೆ. ಇವನು ಹೋಗಿ ದೇವ್ರ ಹತ್ರ ಹೇಳ್ತಾನೆ, ಈ ತರ ನೋಡು ಇದು ಈ ತರ ಮೋಸ ಮಾಡಿದಾನೆ, ಈ ತರ ನಿನ್ ಮುಂದೆ ಸಾಕ್ಷಿಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿ ಅವನಿಗೆ ಆಗಲ್ಲ ಅಂತ ಇದ್ದಾನೆ ಅಂತ ಹೇಳುವಾಗ ಅವ್ರು ಮಾತಾಡುತ್ತಂತೆ. ಈಗ ಅಲ್ಲಿ ದೇವ್ರು ಹೇಳ್ತಾನೆ, ನೀನ್ ಕರ್ಕೊಂಡ್ ಬಾ ನಾನ್ ಹೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕಿಲ್ಲ ಇಲ್ಲ ನಾನು ಕರ್ಕೊಂಡ್ ಬರಕ್ ಆಗಲ್ಲ, ಅವ್ರು ಬರಲ್ಲ, ನೀನೇ ಬರ್ಬೇಕು ಅಂತ. ಇಲ್ಲ ನನಗ್ ಬರಕ್ ಆಗಲ್ಲ ಅಂತ ಹೇಳ್ತಾನಂತೆ ದೇವ್ರು. ಆಗ ಅವ್ನು ಹೇಳ್ತಾನಂತೆ, ನೀಗ್ ಮಾತಾಡಕ್ ಆಗುತ್ತೆ ಅಂದ್ಮೇಲೆ ಬರಕ್ಕೂ ಆಗುತ್ತೆ, ನೀನ್ ಬರ್ಲೇಬೇಕು ಅಂತ. ಸೊ ಆಮೇಲೆ ಓಕೆ ಅವ್ನು ಹೇಳಿದ ಅಂತ ಹೇಳಿ ಒಪ್ಕೊಂಡು ಬರ್ತಾನೆ. ಅವನ ಒಂದು ಕಂಡೀಷನ್ ಹಾಕ್ತಾನೆ, ನೀನ್ ಯಾವಾಗ್ಲೂ ಒಂದು ನಾನು ಅಂದ್ರೆ ಅಕ್ಕಿ ಇಡ್ಬೇಕು, ನೋಡುವಂಗಿಲ್ಲ, ಹಿಂದೆ ನೋಡ್ಬಾರ್ದು, ನೀನ್ ಹೋಗ್ತಾ ಇರ್ಬೇಕು, ಹಿಂದೆ ತಿರುಗಿ ನೋಡುವಂಗಿಲ್ಲ, ಹಿಂದೆ ತಿರುಗಿ ನೋಡಿದ್ರೆ ನಾನು ಹೊಟ್ಟೋಗ್ತೀನಿ ಅಂತ. ಮತ್ತೆ ನೀನ್ ಇದೆಯಾ ಅಂತ ಹೆಂಗ್ ಗೊತ್ತಾಗ್ಬೇಕು ಅಂದ್ರೆ ನಾನು ಗೆಜ್ಜೆ ಹಾಕಿರ್ತೀನಿ, ಗೆಜ್ಜೆ ಸೌಂಡ್ ಬರುತ್ತೆ ನಾನು ನಡಿವಾಗ. ಸರಿ ಹಾಗೆ ಹೇಳಿ ಮತ್ತೆ ನಡ್ಕೊಂಡು ಹೋಗ್ತಾನೆ. ಆಮೇಲೆ ಸಾಕ್ಷಿ ಹೇಳುವಂತದ್ದು ದೇವ್ರ ಆತರ ಅಂದ್ರೆ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ವಿಗ್ರಹ ಇದೆ ಅಂತ. ಮತ್ತೆ ಅದು ಇನ್ನು ಉಡುಪಿದು ಗೊತ್ತು ನಮಗೆ, ಹೇಗೆ ವಿಗ್ರಹನೇ ತಿರುಗಿತ್ತು ಇವರು ಕನಕದಾಸನಿ ಅವರು. ಸೊ ಹೀಗೆಲ್ಲ ವಿಗ್ರಹ ಪ್ರತಿಕ್ರಿಯೆ ಮಾಡುತ್ತೆ ಅಂದ್ರೆ ಅಲ್ಲಿ ದೇವ್ರು ನಿಜವಾಗ್ಲೂ ಇದಾನೆ ಅಂತ ಹೇಳಿ. ಮತ್ತೆ ಇನ್ನೊಂದು ಐಡಲ್ ವರ್ಷಿಪ್ ಅಂತ ಹೇಳಿ. ಐಡಲ್ ವರ್ಷಿಪ್ ಅಂತ ತುಂಬಾ ಜನ ಹೇಳ್ತಾರೆ, ಐಡಲ್ ಅಂತ ಹೇಳ್ಬಾರ್ದು. ಓಕೆ, ಐಡಲ್ ವರ್ಷಿಪ್ ಅಂತ ಹೇಳಿದ್ರೆ ನಾವು ದೇವ್ರ ವಿಗ್ರಹನಿಗೆ ಡಿಟಿ ಅಂತಾನೆ ಹೇಳ್ಬೇಕು, ಡಿಟಿ ಅಥವಾ ವಿಗ್ರಹ. ಬಟ್ ಐಡಲ್ ಅಂತ ಹೇಳೋಂಗಿಲ್ಲ. ಐಡಲ್ ಅಂತ ಹೇಳೋದು ಯಾವ್ದು ಅಂದ್ರೆ, ಈಗ ನಾವು ಈ ಪೊಲಿಟಿಷಿಯನ್ಸ್ದು ಅಥವಾ ಈ ಸ್ವತಂತ್ರ ಹೋರಾಟಗಾರರದ್ದಾಗಿರ್ಬೋದು, ಗಾಂಧೀಜಿ ಅವ್ರದ್ದೆಲ್ಲ ಹೇಗೆ ನಾವು ಇಡ್ತೀವಲ್ಲ, ಅದು ಐಡಲ್. ಸೊ ಐಡಲ್ ಅಂತ ಹೇಳಿದ್ರೆ ಅದು ಯಾವಾಗ ವರ್ಷಕ್ಕೊಂದ್ಸತಿ ಅದನ್ನ ಏನ್ ಮಾಡ್ತಾರೆ, ಚೆನ್ನಾಗಿ ತಂದು ಅಂದ್ರೆ ವಾಶ್ ಮಾಡಿ ಇಡ್ತಾರೆ. ಮತ್ತೆ ವರ್ಷ ಇಡೀ ಅದಕ್ಕೆ ಕಾಗೆ ಎಲ್ಲ ಬಂದು ಗಲೀಜ್, ಹಕ್ಕಿಗಳೆಲ್ಲ ಬಂದು ಗಲೀಜ್ ಮಾಡ್ತಾ ಇರುತ್ತೆ. ಅದನ್ನ ಮತ್ತೆ ವರ್ಷಕ್ಕೊಂದ್ಸತಿ ತೊಳಿತಾರೆ, ಪೂಜೆ ಮಾಡ್ತಾರೆ, ದೊಡ್ಡ ಹಾರ ಎಲ್ಲ ಹಾಕ್ತಾರೆ, ಎಲ್ಲರೂ ಬಂದು ಜೋರಾಗಿ ಫಂಕ್ಷನ್ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಅದು ಐಡಲ್ ವರ್ಷಿಪ್. ಮತ್ತೆ ಇದು ಡಿಟಿ ವರ್ಷಿಪ್ ಅಂದ್ರೆ ತುಂಬಾ ಡಿಫ್ರೆಂಟ್, ಅಂದ್ರೆ ತುಂಬಾ ಅಂದ್ರೆ ಶಾಸ್ತ್ರೋಕ್ತವಾಗಿ ಮಾಡುವಂತದ್ದು ದೇವಸ್ಥಾನದಲ್ಲಿ. ಸೊ ಇದು ಸ್ವಲ್ಪ ವಿಗ್ರಹ ಪೂಜೆ ಬಗ್ಗೆ. ಸೊ ಇದನ್ನ ವಿಗ್ರಹ ಪೂಜೆ ಮಾಡೋರು ಶ್ರೇಷ್ಠ ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಸೊ ಓಕೆ, ಇದೊಂದು ಎಕ್ಸಾಂಪಲ್ ಏನಂದ್ರೆ, ಈಗ ಲೈಕ್ ಪೋಸ್ಟ್ ಆಫೀಸ್ ಬಾಕ್ಸ್ ಅಲ್ಲಿ ಹೇಗೆ ಈಗ ನಾವು ಮನೆ ಮುಂದೆ ಒಂದು ಪೋಸ್ಟ್ ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಇಟ್ಟಿರ್ತಾರೆ ಪೋಸ್ಟ್ ಬಾಕ್ಸ್. ಸೊ ಅದ್ರಲ್ಲಿ ಹಾಕಿದ್ರೆ ಲೆಟರ್ ಹೋಗುತ್ತಾ ಇಲ್ವಾ? ಓಕೆ, ಯಾರಾದ್ರೂ ಹೇಳ್ಬೋದು? ಆಶಾದೀಪ್, ಹರೇ ಕೃಷ್ಣ. ಹರೇ ಕೃಷ್ಣ. ಒಂದ್ ನಿಮಿಷ, ಹರೇ ಕೃಷ್ಣ. ಸೊ ಈಗ ನಾವು ಯಾವ್ದೋ ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಆ ಪೋಸ್ಟ್ ತಲುಪುತ್ತಾ ಇಲ್ವಾ? ಗವರ್ಮೆಂಟ್ ಕಡೆಯಿಂದ ಮಾಡಿರೋದಾದ್ರೆ ತಲುಪುತ್ತೆ ಅಲ್ವಾ? ಸೊ ಹೇಗೆ ತಲುಪುತ್ತೆ ಅದು? ಯಾಕಂದ್ರೆ ಅದು ಪ್ರಾಪರ್ ಆಗಿ ಅಂದ್ರೆ ಅವ್ರ ಸಿಸ್ಟಮ್ ಇದೆ ಅದು. ಸೊ ಎಲ್ಲಿಂದ ಹೋಗ್ಬೇಕು ಹೇಗೆ, ಸೊ ಪ್ರಾಪರ್ ಸಿಸ್ಟಮ್ ಇಂದ ಇರೋದ್ರಿಂದ ಅದು ಹೋಗುತ್ತೆ. ಅದೇ ತರ ಇದು ಸರಿಯಾಗಿ ಒಂದು ಸಂಪ್ರದಾಯಿಕವಾಗಿ ಮಾಡಿರೋದ್ರಿಂದ ಅಂದ್ರೆ ಗುರುಗಳು ಅಂದ್ರೆ ಆಚಾರ್ಯರು ಯಾರಿರ್ತಾರೆ, ಅವರೊಂದು ಸಂಪ್ರದಾಯದ ಪ್ರಕಾರ ಮಾಡಿರೋದ್ರಿಂದ ಅದು ನಾವು ಏನು ಮಾಡ್ತೀವೋ ಪೂಜೆ,
ಅದು ದೇವರಿಗೆ ಸಲ್ಲುತ್ತೆ ಅಂತ ಇದರಿಂದ ಅರ್ಥ. ಓಕೆ, ಸೊ ಭಗವಂತನ ಸಾಕ್ಷಾತ್ಕಾರದ 3 ಹಂತ: ಬ್ರಹ್ಮನ್, ಸೊ ಪರಮಾತ್ಮ. ಬ್ರಹ್ಮನ್ ಅಂತ ಹೇಳಿದ್ರೆ ಲೈಕ್ ಈಗ ಸೂರ್ಯನ ಕಿರಣಕ್ಕೂ ಹೋಲಿಸ್ಬೋದು, ಮತ್ತೆ ಪರಮಾತ್ಮ ಅಂತ ಹೇಳಿದ್ರೆ ಸೂರ್ಯನ ಅಂದ್ರೆ ಪ್ಲಾನೆಟ್ ಅಂದ್ರೆ ಸನ್ ಡಿಸ್ಕ್ ಹೊರಗಿಂದು, ಮತ್ತೆ ಭಗವಾನ್ ಅಂದ್ರೆ ಒಳಗಡೆ ಸೂರ್ಯನ ಲೋಕದೊಳಗೆ ಸೂರ್ಯ ಭಗವಾನ್ ಇದ್ದಾನೆ, ವಿವಸ್ವಾನ್. ಸೊ ಅದಕ್ಕೆ ಅದೇ ಕಂಪ್ಯಾರಿಸನ್, ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್. ಸೊ ಭಗವಾನ್ ಇಸ್ ದ ಹೈಯೆಸ್ಟ್. ಸತ್, ಚಿತ್ ಮತ್ತು ಆನಂದ. ಸೊ ಬ್ರಹ್ಮನ್ ರಿಯಲೈಸೇಷನ್ ಅಲ್ಲಿ ಏನಾಗುತ್ತೆ, ಬ್ರಹ್ಮನ್ ಅಂತ ಹೇಳಿದ್ರೆ ಬರೀ ಲೈಟ್ ನ ದೇವ್ರನ ಅಂದ್ರೆ ದೇವರ ಒಂದು ಎಫಲ್ಜೆನ್ಸ್, ಅದು ಅಂದ್ರೆ ಲೈಟ್ ಪ್ರಕಾಶ, ದೇವರ ಮೈಯಿಂದ ದೇಹದಿಂದ ಅಂದ್ರೆ ಅವರ ಒಂದು ಆಧ್ಯಾತ್ಮಿಕ ಶರೀರದಿಂದ ಬರುವಂತ ಪ್ರಕಾಶ ಏನಿದೆ ಅದೇ ಬ್ರಹ್ಮನ್. ಸೊ ಅದ್ರಲ್ಲಿ ಬರೀ ಸತ್ ಅನ್ನೋದು ಅಂದ್ರೆ ಸತ್ ಫೀಚರ್ ಅಂತ ಹೇಳಿದ್ರೆ ಇಟರ್ನಲ್ ಅಥವಾ ಶಾಶ್ವತವಾದದ್ದು ಅಂತ. ಸೊ ಅದು ಮಾತ್ರ ಸಿಗುವಂತದ್ದು. ಮತ್ತೆ ಇನ್ನೊಂದು ಪರಮಾತ್ಮದಲ್ಲಿ ಚಿತ್ ಅಂದ್ರೆ ನಾಲೆಜ್ ಅಥವಾ ಜ್ಞಾನ. ಸೊ ಸತ್, ಚಿತ್. ಸೊ ಯಾರು ಪರಮಾತ್ಮ ಪೂಜೆ ಮಾಡ್ತಾರೆ, ಬ್ರಹ್ಮನ್ ಮಾಡ್ತಾರೆ, ಅವರಿಗೆ ಬರೀ ಅಷ್ಟು ಮಾತ್ರ ರಿಯಲೈಸೇಷನ್, ಸಾಕ್ಷಾತ್ಕಾರ ಸಿಗುತ್ತೆ ಅಷ್ಟೇ, ಅಂದ್ರೆ ಇಟರ್ನಲ್, ಶಾಶ್ವತವಾದದ್ದು ಅಂತ. ಪರಮಾತ್ಮನ ಮಾಡೋರಿಗೆ ಅಂದ್ರೆ ಶಂಖಚಕ್ರ ಗದಾ ಪದ್ಮ ಈ ಫಾರ್ಮ್ ನ ಪೂಜೆ ಮಾಡೋರಿಗೆ ಸತ್ ಮತ್ತೆ ಚಿತ್ ಅಂದ್ರೆ ಜ್ಞಾನ ಹಾಗೂ ಶಾಶ್ವತವಾದ ಇದೆರಡನ್ನು ಸಿಗುವಂತದ್ದು. ಅದೇ ಭಗವಾನ್ ಅಂದ್ರೆ ಪರಿಪೂರ್ಣ. ಸೊ ಸಚ್ಚಿತ್ ಆನಂದ. ಸೊ ಆಗ ಮಾತ್ರ ನಮಗೆ ಆನಂದ ಸಿಗಕ್ಕೆ ಸಾಧ್ಯ ಅಂತ. ಯಾವಾಗ ನಾವು ಪರಿಪೂರ್ಣವಾಗಿ ದೇವ್ರನ್ನ ಪೂಜೆ ಮಾಡ್ತೀವೋ ಅದರಲ್ಲಿ ಮಾತ್ರ ನಮಗೆ ಆನಂದ ಸಿಗಕ್ಕೆ ಸಾಧ್ಯ. ಯಾಕಂದ್ರೆ ಕೃಷ್ಣ 6 ವಿಷಯಗಳಲ್ಲಿ ಸಂಪೂರ್ಣ. ಅದರಲ್ಲಿ ನಾವು ಯಾವಾಗ ಸಂಪೂರ್ಣ ವಾಗಿರುವಂತ ದೇವ್ರನ್ನ ಮಾಡ್ತೀವಿ ಪೂಜೆ, ಆಗ ನಾವುನು ಅದ್ರಲ್ಲಿ ಇರೋ ಕ್ವಾಲಿಟೀಸ್ ನಮ್ಗೂನು ಬರುತ್ತೆ ಅಂತ ಹೇಳಿ. ಎಸ್ ಮಾತಾಜಿ, ಓದಿ ಮಾತಾಜಿ. ये त्वक्षर निर्देशमव्यक्तम् ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ पर्युपासते सर्वत्र गमचिन्त्यं च ಚಿಂತ್ಯಂ ಚ कूटस्थमचलं ध्रुवं ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತ್ರೇಪ್ತೆ ಪ್ರಾಪ್ನುವಂತಿ ಮಾಮೇವ ಸಮಬುದ್ಧಯಃ ते प्राप्नुवन्ति ಮಾಮೇವ ಸರ್ವಭೂತಹಿತೆ ರತಃ. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವ ವ್ಯಾಪ್ತಿಯು ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಸೊ ಅದೇ ಅವ್ಯಕ್ತವಾಗಿ ಇರುವಂತದ್ದನ್ನು ಅಂದ್ರೆ ಇಂದ್ರಿಯಗಳನ್ನ ಅಂದ್ರೆ ಕಂಪ್ಲೀಟ್ ಆಗಿ ಇಂದ್ರಿಯಗಳನ್ನೆಲ್ಲ ಅವರು ಕಂಟ್ರೋಲ್ ಮಾಡ್ಬೇಕು. ನಾವು ನೋಡಿದ್ವಿ ಹೇಗೆ ಯೋಗಿ ಎಷ್ಟು ಯಮ ನಿಯಮ ಅಂದ್ರೆ ಯಾವ್ದ್ಯಾವ್ದು ಮಾಡ್ತಾ ಅಂದ್ರೆ ಒಂದು ಕೂತ್ಕೊಳ್ಳೋ ಪೋಸ್ಚರ್ ಇರ್ಬೋದು, ಸ್ಟ್ರೈಟ್ ಆಗಿ ಕೂತ್ಕೊಳ್ಬೇಕು, ಪ್ರಾಪರ್ ಅಂದ್ರೆ ಉಸಿರಾಟ ಕಂಟ್ರೋಲ್ ಮಾಡುವಂತದ್ದು, ಮತ್ತೆ ಮನಸ್ಸನ್ನ ನಿಗ್ರಹ ಮಾಡುವಂತದ್ದು, ಎಲ್ಲಾ ಭೌತಿಕ ಇಚ್ಛೆಗಳಿಂದ ಅವನು ಹೊರತಾಗಿರ್ಬೇಕಂದ್ರೆ ಅದು ಯಾವ್ದು ಇರ್ಬಾರ್ದು ಅವನಿಗೆ. ಕಂಪ್ಲೀಟ್ ಆಗಿ ಅವನು ಯಾವಾಗ ಕಾಮ್ ಆಗಿ ಒಂದು ಆ ಮೈಂಡ್ ಅಲ್ಲಿ ಅವ್ನು ಕೂತ್ಕೊಂಡು ದೇವರ ಧ್ಯಾನ ಮಾಡ್ತಾನೆ, ಆಗ ಅವನಿಗೆ ದೇವರ ಒಂದು ಇದಾಗುವಂತ. ಸೊ ಆ ತರ ಅಂದ್ರೆ ಅವನು ಅವ್ಯಕ್ತವಾಗಿರೋ ಒಂದು ಪರಮಾತ್ಮನ ಮಾಡುವಂತದ್ದಲ್ಲಿ, ಬಟ್ ಇಲ್ಲಿ ಅವ್ಯಕ್ತವಾಗಿ ಇರೋದನ್ನು ಯೋಗಿಗಳನ್ನು ಆತರನೇ ಮಾಡುವಂತದ್ದು. ಅಂದ್ರೆ ಸೊ ಇದು ಪರಮ ಸತ್ಯ ನಿರಾಕಾರ ಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳು ಅಂದ್ರೆ ಇದು ತುಂಬಾ ಕ್ಲಿಷ್ಟಕರ ಆಕ್ಚುಲಿ. ಕಡೆಗೆ ಅಂದ್ರೆ ಸಂಪೂರ್ಣವಾಗಿ ಆತರ ಪೂಜೆ ಮಾಡೋರು ಬರ್ತಾರೆ, ಬಟ್ ಇದು ಕೊನೆಗೆ ಅವರು ನನ್ನ ಹತ್ರನೇ ಬರ್ತಾರೆ ಅಂತ ಹೇಳಿ. ಮತ್ತೆ ಪ್ರಭುಪಾದ ಹೇಳ್ತಾರೆ ಲೈಕ್ ಈ ಮೈಂಡ್ ಕಂಟ್ರೋಲ್ ಮಾಡುವಂತದ್ದೇನಿದೆ ಅದು ತುಂಬಾ ಆರ್ಟಿಫಿಷಿಯಲ್ ಅಂತ ಹೇಳಿ. ಅಂದ್ರೆ ಸಾಧ್ಯ ಇಲ್ಲ, ಅದು ನಮಗೆ ತುಂಬಾ ಕಷ್ಟ ಅದು ಮೈಂಡ್ ಕಂಟ್ರೋಲ್ ಮಾಡುವಂತದ್ದು ಅಂತ ಹೇಳಿದ್ರೆ ಅಷ್ಟು ಈಸಿ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋ ಬದಲು ಅದನ್ನ ಇಂದ್ರಿಯನ ಪ್ರಾಪರ್ ಆಗಿ ಅಂದ್ರೆ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು ಅಂತ. ಸೊ ಇನ್ಸ್ಟೆಡ್ ಆಫ್ ಇಂದ್ರಿಯನ ಕಂಟ್ರೋಲ್ ಮಾಡ್ಕೊಳ್ಳೋ ಬದಲು ಇಂದ್ರಿಯನ ಮಾಡ್ಬೇಕು. ಮತ್ತೆ ನಮ್ಮ
ಪ್ರಜ್ಞೆನ ಅಂದ್ರೆ ಪ್ರಜ್ಞೆ ರಹಿತ ಲೈಕ್ ಅನ್ಕಾನ್ಶಿಯಸ್ ಮಾಡೋದಲ್ಲ, ಸೂಪರ್ ಕಾನ್ಶಿಯಸ್ ಮಾಡ್ಬೇಕು. ನಮ್ದು ಲೈಫ್ ಗೋಲ್ ಏನಿದೆ ಅಂದ್ರೆ ಗೋಲ್ ಆಫ್ ಅವರ್ ಲೈಫ್ ಶುಡ್ ಬಿ ಟು ಬಿಕಮ್ ನಾಟ್ ಟು ಬಿಕಮ್ ಅನ್ಕಾನ್ಶಿಯಸ್ ಬಟ್ ಟು ಬಿಕಮ್ ಸೂಪರ್ ಕಾನ್ಶಿಯಸ್ ಅಂತ. ಮಂಜುಳಾ ಮಾತಾಜಿ ಓದಿ. तेषोऽधिकतरस्तेष्ट माव्यक्त सक्तचेतनसाम् ಅವ್ಯಕ್ತ ಹಿ ಗತಿ ದುರ್ಗಂ ದೇಹವದ್ಭಿಭರಾಪ್ಯತೆ. ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂತದ್ದು, ನಿರಾಕಾರ ರೂಪವನ್ನ ಯಾರು ಮಾಡ್ತಾರೋ ಅವರಿಗೆ ಪ್ರಗತಿ ತುಂಬಾ ಕ್ಲಿಷ್ಟಕರ ಅಂತ. ಯಾಕೆ ಅಂತ ಹೇಳಿದ್ರೆ ನಾವು ನಮಗೆ ರೂಪ ಇದೆ. ಸೊ ನಮಗೆ ಯಾವ್ದಾದ್ರು ಒಂದೀಗ ರೂಪ ಇಲ್ದೇ ಇರೋದನ್ನ ನಾವ್ ಇಮ್ಯಾಜಿನ್ ಮಾಡಕ್ಕೂ ನಮ್ಗೆ ತುಂಬಾ ಕಷ್ಟ. ಅಂದ್ರೆ ಈಗ ನಮಗೆ ಯಾವ್ದೋ ಒಂದು ಲೈಟ್ ಬಗ್ಗೆ ನಮಗೆ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆ ನಮಗೆ ಮಾಡಕ್ ಸಾಧ್ಯನಾ? ಅಂದ್ರೆ ಅದ್ರ ಜೊತೆ ನಾವು ಅಸೋಸಿಯೇಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಮಗೆ ನಮ್ ತರನೇ ರೂಪ ಇರೋರ ಜೊತೆ ಆದ್ರೆ ನಮಗೆ ಅಸೋಸಿಯೇಟ್ ಅಂದ್ರೆ ನಾವು ಏನಂತಾರೆ ಎಂಬಾಡಿಡ್ ಸೋಲ್ ಅಂತ ಹೇಳ್ತಾರೆ. ಸೊ ಎಂಬಾಡಿಡ್ ಸೋಲ್ ಅಂತ ಹೇಳಿದ್ರೆ ನಮಗೆ ಮೈ ಮೇಲೆ ಅಂದ್ರೆ ಸೋಲ್ ಅಂದ್ರೆ ಸೋಲಿಗೆ ಫುಲ್ ಕವರಿಂಗ್ ಆಗಿದೆ, ಗ್ರಾಸ್ ಬಾಡಿ ಆಗ್ಲಿ ಮತ್ತೆ ಸೂಕ್ಷ್ಮ ಶರೀರ ಹಾಗೆ ಕವರ್ ಆಗಿದೆ. ಸೊ ಹಾಗಾಗಿ ನಮಗೆ ಈ ತರ ಇರೋದ್ರಿಂದ ನಮಗೆ ಆತರ ಒಂದು ಅಂದ್ರೆ ಕೃಷ್ಣನ ಒಂದು ಆಧ್ಯಾತ್ಮಿಕ ಶರೀರ ಆಗಿರ್ಬೋದು, ಆದ್ರೂನು ಒಂದು ರೂಪದ ಫಾರ್ಮ್ ಇದ್ರೆ ಮಾತ್ರ ನಮಗೆ ಪೂಜೆ ಮಾಡಕ್ಕೆ ಸಾಧ್ಯ. ಬಟ್ ನಿರಾಕಾರ ತುಂಬಾ ಕಷ್ಟ. ನಮಗೀಗ ಧ್ಯಾನ ಮಾಡ್ಬೇಕಾದ್ರೆ ಈಗ ಕಣ್ಮುಚ್ಚಿ ನಾವೇನಾದ್ರೂ ಒಂದು ಏನು ಇಲ್ದೇ ಇರೋದು ಬ್ಲಾಂಕ್, ಇಮ್ಯಾಜಿನ್ ಸಮಥಿಂಗ್ ಬ್ಲಾಂಕ್ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಹೇಗೆ ಇಂಪಾಸಿಬಲ್. ನಮಗೆ ಏನಾದ್ರು ಅಂದ್ರೆ ಈಗ ಯಾವುದೇ ಒಂದು ವಸ್ತು ಹೇಳಿದ ತಕ್ಷಣ ನಮಗೆ ಅದು ಮೈಂಡಿಗೆ ಬರುತ್ತೆ. ಯಾವುದೇ ಒಂದು ಅಥವಾ ಒಂದು ಯಾವ್ದೋ ಒಂದು ಪ್ರಾಣಿ ಪಕ್ಷಿ ಏನೋ ಒಂದು ಹೇಳಿದ ತಕ್ಷಣ ನಮಗೆ ಅದ್ರದ್ದು ರೂಪ ಬಂದ್ಬಿಡುತ್ತೆ ಮೈಂಡಿಗೆ. ಅದೇ ಈಗ ನೀನು ಜಸ್ಟ್ ಬ್ಲಾಂಕ್ ಇಮ್ಯಾಜಿನ್ ಮಾಡು ಅಂತ ಹೇಳಿದ್ರೆ ತುಂಬಾ ಕಷ್ಟ ನಮಗೆ. ಹಾಗಾಗಿ ಅದು ನಿರಾಕಾರವಾಗಿ ಮಾಡುವಂತದ್ದು ತುಂಬಾ ಕ್ಲಿಷ್ಟಕರ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಎಸ್. ಸ್ಮಾಲ್ತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಸರಾಃ ಅನ್ಯನ್ಯೇವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧಾರ್ಥ ಮೃತ್ಯುಂ ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಓಕೆ. ಪಾರ್ಥ ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಸೊ ಎಲ್ಲಾ ಕರ್ಮಗಳನ್ನ ನನಗೆ ಅರ್ಪಿಸಿ ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥದ್ದು, ಮತ್ತೆ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಅಹೈತುಕಿ ಅಪ್ರತೀಯತ ಅಂದ್ರೆ ಯಾವುದೇ ಒಂದು ಅಂದ್ರೆ ನಿಶ್ಚಲವಾಗಿ ಅಂದ್ರೆ ಯಾವಾಗ್ಲೂ ಅದು ಸ್ಟಾಪ್ ಆಗ್ಬಾರ್ದು ಭಕ್ತಿ. ಮತ್ತು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಸೊ ಹುಟ್ಟು ಸಾವು ಅಂದ್ರೆ ಇದರಿಂದ ಅಂದ್ರೆ ಮುಕ್ತಿ ಬರ್ಬೇಕಾದ್ರೆ ಅದು ಕೃಷ್ಣನಿಂದ ಮಾತ್ರ ಸಾಧ್ಯ. ಸೊ ಬೇರೆ ಯಾವುದೇ ದೇವತೆಗಳನ್ನ ನಾವು ಹೋದ್ರುನು ಅಂದ್ರೆ ಭೌತಿಕವಾಗಿ ನಮ್ಮ ಇಚ್ಛೆಗಳನ್ನ ಪೂರೈಸ್ಬೋದು ಹೊರತು ಈ ಜನ್ಮ ಮೃತ್ಯು ಜರ ವ್ಯಾಧಿ ಇದರಿಂದ ನಾವು ಹೊರಗಡೆ ಬರ್ಬೇಕಾದ್ರೆ ಅದು ಕೃಷ್ಣನಿಂದ ಮಾತ್ರ ಸಾಧ್ಯ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಹುಟ್ಟು ಸಾವುಗಳ ಸಂಸಾರ. ಸೊ ಈ ಸಂಸಾರ ಏನಿದೆ ಅದನ್ನ ಕಾಡಿಗಿಚ್ಚಿಗೆ ಕಂಪೇರ್ ಮಾಡ್ತಾರೆ. ಏನಂದ್ರೆ ಕಾಡಿಗಿಚ್ಚು ಏನು ಹೇಳಿ ಬರಲ್ಲ. ಸೊ ಹೇಗೆ ಕಾಡಿಗಿಚ್ಚು ಬರುತ್ತೋ ಹಾಗೆ ಈ ಭೌತಿಕ ಜಗತ್ತಲ್ಲಿ ಏನಿದೆ ನಮಗೆ ತೊಂದರೆಗಳು ಕೇಳಿ ಬರಲ್ಲ. ಸೊ ಸಡನ್ ಆಗಿ ಬರುತ್ತೆ. ಅಂದ್ರೆ ನಾವು ಯಾರು ಇಷ್ಟಪಡಲ್ಲ ಅಂದ್ರೆ ತೊಂದರೆಗಳು ಬರ್ಲಿ ಅಂತ ಯಾರು ಕೇಳ್ಕೊಂಡು ಹೇಳಲ್ಲ. ಬಟ್ ಆದ್ರೆ ಬರುತ್ತೆ, ಅದನ್ನ ನಾವು ಅನ್ಅವಾಯ್ಡಬಲ್. ಸೊ ಹಾಗಾಗಿ ನಾವು ಈಗ ಪ್ರಾಪರ್ ಅಂದ್ರೆ ಒಬ್ರು
ಆಧ್ಯಾತ್ಮಿಕ ಗುರುಗಳನ್ನ ನಾವು ಹೋಗ್ಲೇಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ನಾವು ಈಗ ಇವನ್ ಒಂದು ಸ್ಪೋರ್ಟ್ಸ್ ಅಲ್ಲಾಗ್ಲಿ ನಮಗೆ ಒಬ್ರು ಕೋಚ್ ಬೇಕು ಅಂದ್ರೆ ಕಲಿಯಕ್ಕೆ. ಸೊ ಅದೇ ತರ ಈ ಆಧ್ಯಾತ್ಮಿಕ ಇದ್ರಲ್ಲೂ ಮುಂದೆ ಹೋಗ್ಬೇಕಾದ್ರೆ ಗುರುಗಳು ಇಲ್ದೆ ಸಾಧ್ಯ ಇಲ್ಲ. ಸೊ ಗುರುಗಳ ಹತ್ರ ಪ್ರಾಪರ್ ಒಂದು ಸಂಪ್ರದಾಯದಲ್ಲಿ ಬರೋ ಅದ್ರಲ್ಲೂ ಗುರುಗಳು ಮಾತ್ರ ಹೋಗ್ಬೇಕು. ಯಾಕಂತ ಹೇಳಿದ್ರೆ ತುಂಬಾ ಜನ ಇಲ್ಲಾಂದ್ರೆ ದಾರಿ ತಪ್ಸೋರು ಜಾಸ್ತಿ ಇರ್ತಾರೆ. ಅವರ ಒಂದು ಆಲೋಚನೆಗಳನ್ನ ಹೇಳ್ತಾರೆ. ಸೊ ಹಾಗಾಗಿ ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂತದ್ದು, ಕೃಷ್ಣನಿಗೆ ಯಾರು ಸರೆಂಡರ್ ಆಗ್ತಾರೋ ಅವರನ್ನ ಕೃಷ್ಣ ಈ ಮೃತ್ಯು ಸಾಗರ ಏನಿದೆ ಅಂದ್ರೆ ಈ ಸಾಗರದಿಂದ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ. ಸೊ ಈ ಮಾಯಾವಾದಿಗಳು ಅಂದ್ರೆ ನಿರಾಕಾರವಾದಿಗಳು ಅವರ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ದೇವರಿಗೆ ಆಕಾರ ಇಲ್ಲ. ಸೊ ನಾವು ಸತ್ತ ಮೇಲೆ ನಾವು ದೇವ್ರ ಜೊತೆ ಒಂದಾಗುವಂತದ್ದು ಅಂತ ಹೇಳಿ ಅವ್ರದ್ದು ಕಾನ್ಸೆಪ್ಟ್ ಆತರ. ಅಂದ್ರೆ ನಿರಾಕಾರವಾದಿ ಮತ್ತೆ ಮಾಯಾವಾದಿಗಳದ್ದು ಅವರ ದೇವರಲ್ಲಿ ನಾವು ಒಂದಾಗುವಂತ. ಅವ್ರು ಯಾಕೆ ಆತರ ಅವ್ರ ಅಭಿಪ್ರಾಯ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ ನಮ್ಮಾಗೆ ದೇವ್ರು ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವಿಲ್ಲಿ ಇಷ್ಟೆಲ್ಲ ಒಂದು ಕಷ್ಟಗಳಲ್ಲಿ ಇರ್ತೀವಿ. ಸೊ ದೇವ್ರು ನಮ್ ತರನೇ ಇದ್ರೆ ಅವರಿಗೂ ಅದೇ ತರ ಕಷ್ಟ ಇರ್ಬೋದಲ್ಲ ಅಂತ ಹೇಳಿ ಹಾಗಾಗಿ ಅವರು ದೇವ್ರನ್ನ ಆಕಾರ ಇದೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡಲ್ಲ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಕೃಷ್ಣ ಸುಮಾರ್ ಕಡೆ ಹೇಳಿದಾನೆ. ಅಂದ್ರೆ ಭಗವದ್ಗೀತೆಯಲ್ಲೇ ಲೈಕ್ ಜನ್ಮ ಕರ್ಮ ಚ ಮೇ ದಿವ್ಯಂ ಅಂದ್ರೆ ನನ್ನ ಆಕಾರ ದಿವ್ಯವಾದದ್ದು. ಅವನು ಕೃಷ್ಣ ಬರುವಂತದ್ದು ಆಧ್ಯಾತ್ಮಿಕ ದೇಹದಲ್ಲಿ, ನಮ್ ತರ ಭೌತಿಕ ದೇಹ ಅಲ್ಲ ಅದು. ಆದ್ರೆ ಮಾಯಾವಾದಿಗಳು ಹೇಳುವಂತದ್ದು ಕೃಷ್ಣನಿಗೆ ದೇಹ ಇಲ್ಲ, ಅವನು ನಿರಾಕಾರ. ಸೊ ಅಂದ್ರೆ ದೇವ್ರು ನಿರಾಕಾರ ಸೊ ಹಾಗೆ ಅವರು ಹೇಳುವಂತದ್ದು. ಸೊ ಬಟ್ ಆತರ ಮಾಡಿದ್ರೆ ಏನಾಗುತ್ತೆ, ಅವರು ಹೆಚ್ಚಂತ ಹೇಳಿದ್ರೆ ಬ್ರಹ್ಮನಿಗೆ ಹೋಗ್ಬೋದು. ಬಟ್ ಅವರಿಗೆ ಈ ಇದರಿಂದ ಜನ್ಮ ಮೃತ್ಯು ಜರವಯದಿಂದ ಇಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಟೆಂಪ್ರರಿ. ಅಲ್ಲಿ ಸೇವೆ ಅನ್ನೋದಿಲ್ಲ ಅಂದಾಗ ಅವ್ರಿಗೆ ಏನಾಗುತ್ತೆ, ತಿರಕ್ಕಾಗಲ್ಲ ಬ್ರಹ್ಮನ್ ಎಫಲ್ಜೆನ್ಸ್ ಅಲ್ಲಿ. ಸೊ ಅಲ್ಲಿಂದ ಅವರು ಮತ್ತೆ ಬೀಳ್ತಾರೆ ಅಂದ್ರೆ ಮತ್ತೆ ಜನ್ಮ ತಗೊಳ್ತಾರೆ. ಮತ್ತೆ ಅವರು ಬೇರೆ ಈ ಚಾರಿಟೇಬಲ್ ವರ್ಕ್ಸ್ ಅಲ್ಲಿ ಆ ತರದೆಲ್ಲ ದಾನ ಧರ್ಮ ಇಂಥ ಕೆಲ್ಸಗಳಲ್ಲಿ ತೊಡಗಿರ್ತಾರಂತೆ. ಆ ತರದವ್ರು ಆತರ ಎಲ್ಲ ಸಾಧನೆ ಮಾಡಿ ಹೋಗಿ ಮತ್ತೆ ಬರ್ತಾರ ಅವ್ರು. ಹಾಗಾಗಿ ಅವರು ಇದು ಇಲ್ಲಿ ರೆಕಮೆಂಡ್ ಮಾಡಲ್ಲ. ಸೊ ಕೃಷ್ಣ ಇಲ್ಲಿ ಕ್ಲಿಯರ್ ಆಗಿ ಏನು ಹೇಳ್ತಾ ಇರುವಂತದ್ದು ಅಂದ್ರೆ, ಯಾರು ಭಕ್ತಿ ಸೇವೆಯಲ್ಲಿ ಡೈರೆಕ್ಟ್ ಆಗಿ ಕೃಷ್ಣನ ಪೂಜೆ ಮಾಡ್ತಾರೋ ಅವನ ಸಾಕಾರ ರೂಪದಲ್ಲಿ, ಅವರನ್ನ ನಾನು ಆದಷ್ಟು ಶೀಘ್ರವಾಗಿ ಹೇಗೆ ಉದ್ಧಾರ ಮಾಡುವಂತದ್ದು ಅಂತ ಹೇಳಿದ್ರೆ, ಕೃಷ್ಣ ಪರಮಾತ್ಮ ಆಗಿ ನಮ್ ಹೃದಯದಲ್ಲಿದ್ದಾನೆ. ಸೊ ಅವನು ಸರಿಯಾದ ನಮಗೆ ದಾರಿ ಕೊಡ್ತಾನೆ. ಅಂದ್ರೆ ನಾವ್ ಯಾವಾಗ ಒಂದು ಸಿನ್ಸಿಯರ್ ಆಗಿ ದೇವರಿಗೆ ನಾವು ಪೂಜೆ ಮಾಡ್ತೀವಿ, ಭಕ್ತಿ ಸೇವೆ, ಆಗ ಕೃಷ್ಣ ನಮಗೆ ಆ ಪ್ರಾಪರ್ ಇಂಟೆಲಿಜೆನ್ಸ್ ಏನ್ ಬೇಕು. ಸೊ ಕೃಷ್ಣ ಹೇಳ್ತಾನೆ ಇದ್ರಲ್ಲಿ 10ನೇ ಅಧ್ಯಾಯದಲ್ಲಿ ಓದಿದ್ವಿ ನಾವು, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿತೆ. ಅಂದ್ರೆ ಅವರಿಗೆ ನಾನು ಬೇಕಾದ ಬುದ್ಧಿನ ಕೊಡ್ತೀನಿ. ಹೇಗೆ? ನನ್ನ ಹತ್ರ ಬರುವಂತದ್ದು. ಏನ ಮಾಮುಪಯಾಂತಿತೆ, ನನ್ನ ಹತ್ರ ಬರೋದು ಹೇಗೆ ಅಂತ ಹೇಳಿ ಆ ತರ ಬುದ್ಧಿ ನಾನು ಕೊಡ್ತೀನಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇರುವಂತದ್ದು. ಎಸ್, ಯಾರು ದಯವಿಟ್ಟು ಕ್ಲಿಯರ್ ಆಗಿ ಓದೋರು ಹ್ಯಾಂಡ್ ರೈಸ್ ಮಾಡಿ, ಮಿಸ್ಟೇಕ್ ಮಾಡ್ಬೇಡಿ ಶ್ಲೋಕ ಓದುವಾಗ. ಯಾರು ಇಲ್ವಾ? ಶಿಲ್ಪಾ ಮಾತಾಜಿ ಓದಿ. ಮಯ್ಯೇವ ಮನ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಠಸ್ಸಿ ಮಯ್ಯೇವ ಆತಊರ್ಧ್ವಂ ಧನ ಸಂಶಯಃ. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಸೊ ಈಗ ಕೃಷ್ಣ ಹೇಳುವಂಥದ್ದು ಅಂದ್ರೆ ಹೇಗೆ ನಾವು ಭಕ್ತಿ ಮಾಡ್ಬೋದು ಅಂತ ಹೇಳಿ, ಅಂದ್ರೆ ಭಕ್ತಿಯ ಹಂತಗಳು. ಸೊ ಯಾವ್ಯಾವ ತರ ಅಂದ್ರೆ, ಈಗ ಮೊದ್ಲಿಗೆ ತುಂಬಾ ಶ್ರೇಷ್ಠವಾದದ್ದು ಅನನ್ಯ ಭಕ್ತಿ. ಸೊ ಅನನ್ಯ ಭಕ್ತಿ ಅಂದ್ರೆ 24 ಗಂಟೆನು ಕೃಷ್ಣನ ಧ್ಯಾನದಲ್ಲಿ ಇರುವಂತದ್ದು. ಸೊ ಇದು ತುಂಬಾ ಹೈಯೆಸ್ಟ್. ಇದು ನಮಿಗೆಲ್ಲ ತುಂಬಾ ಕಷ್ಟ. ಅಂದ್ರೆ ಈಗ ನಾವು 24 ಗಂಟೆಲಿ ನಮಗೆ ಯೋಚನೆ ಅಂದ್ರೆ ದೇವ್ರ ಬಗ್ಗೆ ಥಿಂಕ್ ಮಾಡೋದೇ ಕಷ್ಟ ನಮಗೆ. ಅಂದ್ರೆ ಯೋಚನೆನೇ ಬರಲ್ಲ. ಅವರಿಗೆ ಈ ಅನನ್ಯ ಭಕ್ತಿಯಲ್ಲಿರೋರಿಗೆ ಹೇಗೆ ಅಂತ ಹೇಳಿದ್ರೆ 24 ಗಂಟೆಲಿ ಅವ್ರಿಗೆ ಬೇರೆ ಯೋಚನೆನೇ ಬರಲ್ಲ, ಕೃಷ್ಣನ್ ಬಗ್ಗೆನೇ ಬರುತ್ತೆ. ಸೊ ಆತರ. ಸೊ ಬಟ್ ನಮಗೆ ಯೋಚನೆ ಮಾಡೋದೇ ಕಷ್ಟ. ಹಾಗಾಗಿ ನಾವು ಈಗ ಈ ಲೆವೆಲ್ ಅಲ್ಲಿ ಇಲ್ಲ, ನಾವಿನ್ನು
ಸಾಧಕರ ಲೆವೆಲ್ ಅಲ್ಲಿ ಇದೀವಿ. ಸೊ ಇದು ಈಗ ಗೋಪಾಲ ಬಾಲಕರು ಇರ್ಬೋದು ಅಥವಾ ಬೃಂದಾವನದಲ್ಲಿ ಗೋಪಿಕೆಯರು ಇವರೆಲ್ಲಾನು ಯಾವಾಗ್ಲೂ ಕೃಷ್ಣನ ಬಗ್ಗೆನೆ, ಅಂದ್ರೆ ಬೆಳಿಗ್ಗಿಂದ ರಾತ್ರಿವರೆಗೂ ಹಾಗೂ ಎಷ್ಟೊತ್ತಿಗೂ ಅವರು ಕೃಷ್ಣನ ಒಂದು ಧ್ಯಾನದಲ್ಲೇ ಇರ್ತಾ ಇದ್ದಿದ್ದು. ಸೊ ಸೊ ಇದು ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳಿ ಕೃಷ್ಣ ಹೇಳ್ತಾ ಇರುವಂತದ್ದು. ಸೊ ಈ ತರ ಒಂದು ಭಕ್ತಿ ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಸೊ ಯಾವಾಗ ನೀನು ಆತರ ಒಂದು ನನ್ನ ಥಿಂಕ್ ಮಾಡ್ತಾ ಇರ್ತೀಯ, ಕೃಷ್ಣನಲ್ಲೇ ಅವರು ಇರ್ತಾರೆ ಅಂತ ಹೇಳಿ. ಸೊ ಇದಕ್ಕೆ ಅನನ್ಯ ಭಕ್ತಿ ಅಂತ ಹೇಳುವಂಥದ್ದು. ಬೇರೆ ಏನಾದ್ರು ಪಾಯಿಂಟ್ ಇದೆಯಾ ಇದರಲ್ಲಿ? ಹಾ, ಅಂದ್ರೆ ಈಗ ಹೇಗಂದ್ರೆ ಎಕ್ಸಾಂಪಲ್, ಈಗ ಒಂದು ತಾಯಿ ಅಂದ್ರೆ ಮಗುದ್ ಯಾವ್ದೋ ಒಂದ್, ಈಗ ಒಂದು ತಾಯಿಗೆ ಮಗುದ್ ಯಾವ್ದೋ ಒಂದ್, ಈಗ ಲೈಕ್ ಮಗು ಊರಿಗೆ ಹೋಗಿರುತ್ತೆ, ಬಟ್ ಆ ಮಗುದು ಏನೋ ಒಂದು ಸಣ್ಣದೊಂದು ಯಾವ್ದೇ ಒಂದು ವಸ್ತು ನೋಡಿದ್ರುನು, ಒಂದು ಆಟ ಆಡುವಂತದ್ದು ಒಂದು ಯಾವ್ದೋ ಒಂದು ಐಟಮ್ ನೋಡಿದ್ರುನು ಹೇಗೆ ಮಗುನ ನೆನಪಾಗುತ್ತೆ ಇಮಿಡಿಯೇಟ್, ಹಾಗೆ ಅವರಿಗೆ ಕೃಷ್ಣನ ಯಾವುದೇ ಒಂದು ಲೀಲೆಗಳು, ಈಗ ಭಕ್ತರಿಗೆ ಪರಮ ಭಕ್ತರು ಯಾರಿರ್ತಾರೆ ಅವರಿಗೆ ಕೂಡ್ಲೆ ಅವರು ಆ ಟ್ರಾನ್ಸಿಗೆ ಹೋಗ್ತಾರೆ. ಈಗ ಪ್ರಭುಪಾದು ಅಷ್ಟೇ, ಈಗ ಅವ್ರು ಈ ತರ ಎಲ್ಲ, ಈಗ ಜಯ ರಾಧ ಮಾಧವ ಈಗ ನಾ ಹೇಳಿದೆಲ್ಲ, ಅದು ಆಕ್ಚುಲಿ ಪ್ರಭುಪಾದ್ ಫೇವ್ರೇಟ್ ಸಾಂಗ್ ಅಂತೆ. ಅವ್ರು ಎಷ್ಟೋ ಸರ್ತಿ ಅವರು ಅಂದ್ರೆ ಅವ್ರು ಸಡನ್ ಟ್ರಾನ್ಸಿಗೆ ಹೊಟ್ಟೋಗ್ತಾ ಇದ್ರು. ಅಂದ್ರೆ ಅವರು ಇದ್ರಲ್ಲಿ ಇರ್ತಾ ಇರ್ಲಿಲ್ಲ, ಅವ್ರಿಗೆ ಪ್ರಜ್ಞೆ ಅಂದ್ರೆ ಸಡನ್ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಮತ್ತೆ ಅವ್ರು ಪ್ರಭುಪಾದ್ನ ಮತ್ತೆ ಎಚ್ಚರ ಮಾಡಿದಾಗ ಆಗ ಅವ್ರು ಹೇಳ್ತಾ ಇದ್ರು, ಅಂದ್ರೆ ಅವರು ಆಲ್ರೆಡಿ ಅವರು ನಾರದ ಮುನಿ ಬಂದಿದ್ರಿಲ್ಲಿ ಅಂತ ಹೇಳ್ತಾ ಇದ್ರಂತೆ. ನೋಡ್ದಿಯಾ ನೀನು ನಾರದ ಮುನಿ ಬಂದಿದ್ರಲ್ಲಿ ನಾವು ಭಜನ್ ಮಾಡುವಾಗ ಅಂತ ಹೇಳಿ. ಮತ್ತೆ ಅವರಿಗೆ ಅಲ್ಲಿ ಕೃಷ್ಣನ 5 ಪಾಸ್ಟ್ ಟೈಮ್ಸ್ ಎಲ್ಲ ಕಾಣ್ತಾ ಇತ್ತು. ಸೊ ಹಾಗಾಗಿ ಅವರಿಗೆ ಅಂದ್ರೆ ಹೈಯೆಸ್ಟ್ ಅಲ್ಲಿ 24 ಗಂಟೆ ಅವರಿಗೆ ಥಿಂಕ್ ಮಾಡುವಾಗ ಅವರು ಕೃಷ್ಣನ್ ಜೊತೆನೆ ಇರ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳಿಗೂ ಆತರ ಆಗಿದೆ. ಎಷ್ಟೋ ಸರ್ತಿ ಅವರು ಬೆಳಿಗ್ಗೆ ಅಂದ್ರೆ ರಾತ್ರಿ ಮಲಗಿ ಯಾರು ಹೇಳ್ಸುವಾಗ, ನೀನ್ ನನ್ನ ಯಾಕೆ ಹೇಳಿಸ್ದೆ ನಾನು ಈಗ ಅಂದ್ರೆ ಅವರು ಆಲ್ರೆಡಿ ಅಲ್ಲಿ ಬೃಂದಾವನದಲ್ಲಿ ಪಾಸ್ಟ್ ಟೈಮ್ ಅಲ್ಲಿ ನೋಡ್ತಾ ಇದ್ರು ಅವರೆಲ್ಲ, ಅಂದ್ರೆ ಡೈರೆಕ್ಟ್ ಆಗಿ. ಅಂದ್ರೆ ಹಾಗಾಗಿ ಅವರು ಎಷ್ಟೊತ್ತಿಗೂ ಆತರ ಒಂದು ಸ್ಟೇಜ್ ಏನಿದೆ ಅನನ್ಯ ಭಕ್ತಿ ಅಂತ ಹೇಳಿ, ಅವರಿಗೆ ಎಷ್ಟೊತ್ತಿಗೂ ಕೃಷ್ಣಂದೇ ಧ್ಯಾನ. ಸೊ ಇದು ಹೈಯೆಸ್ಟ್. ಸೊ ಇದೀಗ ನೆಕ್ಸ್ಟ್ ಸಾಧನ ಭಕ್ತಿ. ಸೊ ಕೃಷ್ಣ ಹೇಳುವಂತದ್ದು, ಯಾವಾಗ ನಮಗೆ ಅನನ್ಯ ಭಕ್ತಿ ಮಾಡಕ್ಕಾಗಲ್ಲ, ನೀನು ಸಾಧನ ಭಕ್ತಿ ಮಾಡು ಅಂತ ಹೇಳಿ. ಶಾರದಾ ಮಾತಾಜಿ ಅವರು. ಹರೇ ಕೃಷ್ಣ. ಶಾರದಾ ಮಾತಾಜಿ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಹಾ, ಹೇಳ್ಬೋದು. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ. ಅಂದ್ರೆ ಇದು ನಮಗೆ ಎಲ್ಲ ಅಪ್ಲೈ ಆಗತ್ತೆ. ಅಂದ್ರೆ ನಮಗೆ ಅಂತ ಹೇಳಿದ್ರೆ ಈಗ ಹೇಗೆ ಅಂದ್ರೆ ಸಾಧಕರು ಅಂತ ಹೇಳಿದ್ರೆ, ಈಗ ಆಚಾರ್ಯರು ಏನೇನ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡುವಂಥದ್ದು. ಈಗ 16 ರೌಂಡ್ ಹೇಳಿದ್ದಾರೆ, 16 ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು ಎವ್ರಿ ಡೇ. ಲೈಕ್ ಅಂದ್ರೆ ಅದನ್ನ ಮಾಡುವಂತದ್ದು ಇರ್ಬೋದು, ಅಥವಾ ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಏನೋ ಅಂದ್ರೆ ಕೊಟ್ಟಿದ್ದಾರೆ, ಯಾವ್ದೆಲ್ಲ ಮಾಂಸಾಹಾರಿ ಸೇವನೆ ಮಾಡದೆ ಇರುವಂತದ್ದು, ಮತ್ತು ಜೂಜಾಡದೆ ಇರುವಂತದ್ದು, ಮತ್ತು ಮಾದಕ ದ್ರವ್ಯ ಸೇವನೆ ಅಂತದ್ದು ಮಾಡದೇ ಇರುವಂತದ್ದು, ಮತ್ತು ಅನೈತಿಕ ಸ್ತ್ರೀ. ಸೊ ಈ 4 ಫಾಲೋ ಮಾಡುವಂತದ್ದು, ಅಂದ್ರೆ ಆಚಾರ್ಯರು ಕೊಟ್ಟಿರುವಂತದನ್ನ ಫಾಲೋ ಮಾಡುವಂಥದ್ದು. ಮತ್ತು ಇದು ಮಂಗಳಾರತಿ ಅಟೆಂಡ್ ಮಾಡುವಂತದ್ದು ಇರ್ಬೋದು. ಹಾಗೂ ಬೇರೆ ಅಂದ್ರೆ ದಿನದಲ್ಲಿ ಪ್ರಭುಪಾದ್ ಕೊಟ್ಟಿರುವಂತದ್ದು ಏನಂದ್ರೆ, ಒಟ್ಟು 8 ಗಂಟೆಗೆ ಆತ್ಮಕ್ಕೆ ಇಡ್ಬೇಕು ಅಂತ ಹೇಳಿದ್ದಾರೆ. ಲೈಕ್ ಹೇಗೆ ಅಂದ್ರೆ ಇದು ಅವರ ಬುಕ್ಸ್ ಓದೋ ಚಾಂಟಿಂಗ್ ಮಾಡುವಂತದ್ದು, ಪುಸ್ತಕಗಳನ್ನ ಅಂದ್ರೆ ಭಗವದ್ಗೀತೆ, ಭಾಗವತಂ ಕೇಳುವಂತದ್ದು. ಭಾಗವತಂ ಅಂತೂ ಎವ್ರಿ ಡೇ ಕೇಳ್ಬೇಕು ಅಂತ ಪ್ರಭುಪಾದ್. ಭಾಗವತಂ ಯಾರು ಎವ್ರಿ ಡೇ ಕೇಳ್ತಾರೆ ಅವರು ತುಂಬಾ ಬೇಗ ಅಂದ್ರೆ ಪ್ಯೂರಿಫೈ ಆಗ್ತಾರಂತೆ. ಅಂದ್ರೆ ಎವ್ರಿ ಡೇ ಭಾಗವತಂ ಯಾರು ಕೇಳ್ತಾರೆ, ಭಾಗವತಂ. ಮತ್ತೆ ಭಜನ ಕ್ರಿಯೆ ಮಾಡುವಂತದ್ದು. ಸೊ ಈ ತರ ಎಲ್ಲ ತೊಡಗುವಂಥದ್ದು, ಅಂದ್ರೆ ಆಚಾರ್ಯರು ಕೊಟ್ಟಿರುವಂತದನ್ನ ಪಾಲಿಸುವಂಥದ್ದು. ಇದೆಲ್ಲ ಸಾಧಕರ ಸ್ಟೇಜ್ ಅಲ್ಲಿ ಬರುತ್ತೆ. ಸೊ ಅದಾಗ್ಲಿಲ್ಲ ಅಂದ್ರೆ, ನಿನಗೆ 24 ಗಂಟೆ ನೆನ್ಸಕ್ಕೆ ನನ್ನ ಸಾಧ್ಯ ಇಲ್ಲ ಅಂದ್ರೆ ಇದನ್ನ ಮಾಡು. ಅಂದ್ರೆ ಇದೊಂದು
ಡಿಫ್ರೆಂಟ್ ಆಪ್ಷನ್ ಇದೀಗ ನಮಗೆ ಕೊಡ್ತಾ ಇರೋದು ಕೃಷ್ಣ, ನಮಗೆ ಅಂದ್ರೆ ಇದಾಗ್ಲಿಲ್ಲ ಅಂದ್ರೆ ಇದು ಮಾಡು ಅಂತ ಹೇಳಿ. ಸೊ ಮತ್ತೆ ಇನ್ನೊಂದೆಂತ ಇದ್ರಲ್ಲಿ ಏನಂದ್ರೆ ಈಗ ನಮಗೆ ಆ ಇದ್ರಲ್ಲಿ ಹರೇ ಕೃಷ್ಣ ಮಂತ್ರದಲ್ಲಿ ನಮಗೀಗ ಆ ಟೇಸ್ಟ್ ಇಲ್ಲ. ಹೇಗೆ ಅಂತ ಹೇಳಿದ್ರೆ, ಈಗ ನಮಗೆ ಜಾಂಡಿಸ್ ಆದಾಗ ಇದು ಕೊಡ್ತಾರೆ, ಅದಕ್ಕೆ ಔಷಧಿ ಬಂದು ಕಬ್ಬಿನ ಹಾಲು. ಸೊ ಕಬ್ಬಿನ ಹಾಲು ನಮಗೆ ಆಗ ಟೇಸ್ಟ್ ಆಗಲ್ಲ, ಯಾಕಂದ್ರೆ ನಾಲಿಗೆ ಜಾಂಡಿಸ್ ಇದೆ. ಜಾಂಡಿಸ್ ಇದ್ದಾಗ ನಮಗೆ ಟೇಸ್ಟ್ ಆಗಲ್ಲ. ಅದೇ ತರ ನಮಗೀಗ ತುಂಬಾ ದೋಷಗಳಿದೆ ನಮ್ಮಲ್ಲಿ, ಹಾಗಾಗಿ ನಮಗೆ ಅದ್ರ ಟೇಸ್ಟ್ ಇಲ್ಲ. ಹರೇ ಕೃಷ್ಣ ಮಂತ್ರ ಹೇಳುವಾಗ ನಮಗೆ ಏನು ರುಚಿ ಸಿಗ್ತಾ ಇಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಅಷ್ಟು ಕೊಳಕಿದೆ, ಅಂದ್ರೆ ಎಲ್ಲ ಬೇಡದೇ ಇರೋದೆಲ್ಲ ಇದೆ ನಮ್ಮ ಹತ್ರ. ಅಂದ್ರೆ ಎಷ್ಟೋ ವರ್ಷದಿಂದ ಬಂದಿರುವಂತದ್ದು ಆತ್ಮ ಫುಲ್ ಕವರ್ ಆಗಿದೆ ಈಗ. ಸೊ ಅದು ಹೋಗ್ಬೇಕಾದ್ರೆ ನಾವು ಹೇಳ್ತಾ ಹೇಳ್ತಾ ಚಾಂಟಿಂಗ್ ಮಾಡಿ 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 ಆಗುವಾಗ ಕ್ಲಿಯರ್ ಆಗುತ್ತೆ. ಹೇಗೆ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಅಂದ್ರೆ ಈಗ ನಮಗೆ ಎಷ್ಟೋ ಜನ್ಮಗಳಿಂದ ನಾವು ಅದು ಮಾಡ್ಕೊಂಡ್ ಬಂದಿರುವಂತದ್ದು ಅದೆಲ್ಲ ಕವರ್ ಆಗಿದೆ. ಸೊ ನಮ್ಮ ಆತ್ಮ ಪ್ಯೂರಿಫೈ ಆಗ್ಬೇಕಾದ್ರೆ ಹರಿಕೃಷ್ಣ ಮಂತ್ರ ಏನಿದೆ ಅದನ್ನ ಹೇಳ್ತಾ 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 ಪ್ಯೂರಿಫೈ ಆಗತ್ತೆ. ಸೊ ಹಾಗಾಗಿ ನಮಗೀಗ ಆ ಟೇಸ್ಟ್ ಇಲ್ಲ. ಸೊ ಹಾಗಾಗಿ ಇದನ್ನ ನಾವು ಅವ್ರು ಹೇಳಿರೋ ಹಾಗೆ ಆಚಾರ್ಯರು ಏನ್ ಹೇಳಿದ್ದಾರೆ ಅದನ್ನ ಮಾಡ್ತಾ ಬರ್ತಾ ಇದ್ರೆ ನಮಗೆ ಅದ್ರಲ್ಲಿ ಮತ್ತೆ ಟೇಸ್ಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಶೋಭಾರಾಣಿ ಮಾತಾಜಿ, ನೀವು ಹ್ಯಾಂಡ್ ರೈಸ್ ಮಾಡಿದೀರಾ? ನಿಮ್ದು ಆಪ್ಷನ್ನೇ ಇಲ್ಲ, ವಾಲ್ಯೂಮ್ದು ಅನ್ಮ್ಯೂಟ್ ಆಪ್ಷನ್ ಇದೆ. ಓಕೆ, ಶಿಲ್ಪಾ ಮಾತಾಜಿ ಅವರು. ಅಭ್ಯಾಸೇ ನೀವೇ ಓದಿ ಮಾತಾಜಿ. ಓಕೆ, ಸಾರಿ, ತೊಂದ್ರೆ ಇಲ್ಲ. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಅಂದ್ರೆ ಈಗ ಅದನ್ನ ಆಗಿಲ್ಲ, ಈಗ ಮೊದ್ಲೇದ ಅನನ್ಯ ಭಕ್ತಿ ಆಗಿಲ್ಲ, ಸಾಧನೆ ಕೂಡ ಮಾಡಕ್ಕಾಗಲ್ಲ. ಅಂದ್ರೆ ಕೆಲವ್ರು ಹೇಳ್ತಾರೆ, ನನಗೆ ಹರೇ ಕೃಷ್ಣ ಮಂತ್ರ ಎಲ್ಲ ಹೇಳ್ಕೊಂಡೆಲ್ಲ ತುಂಬಾ ಜನ ಯಾರಿಗೂ ಆಗಲ್ಲ, ನಮಗೆ ಕೂತ್ಕೊಂಡ್ ಮಾಡಕ್ಕಾಗಲ್ಲ, ಸಾಧ್ಯ ಇಲ್ಲ ನನಗೆ. ಸೊ ಹಾಗಾದ್ರೆ ಓಕೆ, ಅದನ್ನು ಮಾಡಕ್ಕಾಗಲ್ವಾ ನಿನಗೆ? ಹಾಗಾದ್ರೆ ಇದನ್ನ ಮಾಡು, ನಿಷ್ಕಾಮ ಕರ್ಮ ಯೋಗ. ನಿಷ್ಕಾಮ ಅಂತಂದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂಥದ್ದು. ಸೊ ಇದು ಮೂರನೇದು ನಿಷ್ಕಾಮ ಕರ್ಮ ಯೋಗ. ಸೊ ಹೇಗೆ ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಅಂದ್ರೆ ನಮ್ಮ ಒಂದು ಸಮಯ ಕೊಡುವಂಥದ್ದು ಇರ್ಬೋದು, ಅಂದ್ರೆ ಯಾರೀಗ ಕಾರ್ಯದಲ್ಲಿದ್ದಾರೆ ಅವರಿಗೆ ನಾವು ಹೆಲ್ಪ್ ಮಾಡುವಂಥದ್ದು ಇರ್ಬೋದು, ಅಥವಾ ನಮ್ಮ ಬುದ್ಧಿಯನ್ನ ಕೃಷ್ಣನ ಒಂದು ಕಾರ್ಯಗಳಲ್ಲಿ, ಅಂದ್ರೆ ನಮಗೀಗ ಬೇರೆ ಬೇರೆ ಈಗ ತುಂಬಾ ಜನ ವಾಲಂಟಿಯರ್ಸ್ ಇದ್ದಾರೆ ನಮ್ಮ ಹತ್ರ. ಹೇಗೆ ಅಂದ್ರೆ ಈಗ ಕೆಲವರೀಗ PPTs ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಅಂದ್ರೆ ಅವ್ರಿಗೆ ಆ ಲೈನ್ ಅಲ್ಲಿ ಅವ್ರಿಗೆ ಟ್ಯಾಲೆಂಟ್ ಇದ್ದಾರೆ, ಅಥವಾ ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಇರ್ಬೋದು, ಅಂದ್ರೆ ಬೇರೆ ಬೇರೆ ಅವಶ್ಯಕತೆ ಇರುತ್ತೆ, ಬೇಕಾಗಿದ್ದಾರೆ ಅವರೆಲ್ಲ. ಸೊ ಅವ್ರಿಗೆ ಏನೀಗ ಈಗ ಆಫೀಸ್ಗಳಲ್ಲಿ ನಿಮ್ದೊಂದು ಈಗ ಕೆಲಸ ಮಾಡೋರು ಎಷ್ಟೋ ಜನ ಇರ್ತೀರಾ. ಸೊ ಆಫೀಸಲ್ಲಿ ನಿಮ್ಗೆ ಆ ತರದೊಂದು ಟ್ಯಾಲೆಂಟ್ ಇರುತ್ತೆ, ಅದನ್ನೇ ಕೃಷ್ಣನ ಒಂದಿದ್ರಲ್ಲಿ ಉಪಯೋಗಿಸ್ಬೋದು. ಸೊ ಆಗ ಅದು ನಿಷ್ಕಾಮ ಕರ್ಮ ಯೋಗ ಆಗುತ್ತೆ. ಯಾಕಂದ್ರೆ ನಮ್ಗೆ ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾವು, ಅಂದ್ರೆ ಖುಷಿಯಿಂದ ಮಾಡುವಂಥದ್ದು ಸೇವೆ ತರ ಕೃಷ್ಣನಿಗೆ. ಈಗ ಮತ್ತೆ ಅಡ್ಮಿನ್ ವರ್ಕ್ ಇರ್ಬೋದು, ಅಡ್ಮಿನ್ಸ್ ಎಲ್ಲ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಸ್ವಲ್ಪ ಎಲ್ಲ ನಾಲೆಜಬಲ್ ಇರೋರು ಅದನ್ನ ತಗೊಂಡು ಅದನ್ನ ಮಾಡ್ತಾರೆ. ಸೊ ಹೇಗೂ ಮಾಡ್ಬೋದು, ಅಂದ್ರೆ ನಮ್ಮ ಒಂದು ಟೈಮ್ ಕೊಡುವಂಥದ್ದು, ನಮ್ಮ ಬುದ್ಧಿಯನ್ನ ಇನ್ವೆಸ್ಟ್ ಮಾಡುವಂಥದ್ದು, ಮತ್ತೆ ನಮಗೆ ಒಂದು ಪ್ರಚಾರ ಮಾಡುವಂಥದ್ದು ಇರ್ಬೋದು, ಮತ್ತೆ ಅದು ಇಲ್ಲ ಅಥವಾ ದುಡ್ಡು ಕೊಡುವಂಥದ್ದು. ಈಗ ಯಾವ್ದು ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಸೊ ದೇವಸ್ಥಾನಕ್ಕೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದಕ್ಕೆ ನನ್ನ ಕಡೆಯಿಂದ ಓಕೆ ನನಗೆ ಬೇರೆ ಇದೆಲ್ಲ ಮಾಡಕ್ಕಾಗಲ್ಲ, ನಾನು ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಕೊಡ್ತೀನಿ, ಆಗ ಅದು ನಿಷ್ಕಾಮ ಕರ್ಮ ಯೋಗ ಅಂತ ಹೇಳಿ ಆಗತ್ತೆ ಅಂತ. ಸೊ ಇದು ಒಂದು ಸ್ಟೋರಿ ಏನಂದ್ರೆ, ಒಂದ್ಸತಿ ಪ್ರಭುಪಾದ್
ಜೂಹುಲಿ ಅಂದ್ರೆ 1960s ಆ ಟೈಮಲ್ಲಿ ಅವರು ಜೂಹಲ್ಲಿ ಒಂದು ಜಾಗ ನೋಡಿ ಅನ್ಕೊಳ್ತಾರೆ, ಇಲ್ಲಿ ಒಂದು ಟೆಂಪಲ್ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಗ ಅವ್ರ ಹತ್ರ ದುಡ್ಡಿರಲ್ಲ. ಆಮೇಲೆ 10 ವರ್ಷ ಆದ್ಮೇಲೆ ಅದೇ ಜಾಗದಲ್ಲಿ, ಅಂದ್ರೆ ಕೃಷ್ಣನ ಒಂದು ಅನುಗ್ರಹ ಆದ್ಮೇಲೆ ಅವ್ರು ಹೇಗೆ 65 ಅವ್ರು ಹೋಗಿ ಅಂಡ್ ವಿದಿನ್ ವೆರಿ ಸ್ಪ್ಯಾನ್ ಆಫ್ ಲೈಕ್ ಶಾರ್ಟ್ ಟೈಮ್ ಅಲ್ಲಿ ಹೇಗೆ ಪ್ರಭುಪಾದ್ ಎಷ್ಟು ದೇವಸ್ಥಾನ ಎಲ್ಲ ಮಾಡ್ತಾರೆ ಅಂತ ಎಲ್ಲ ನಿಮಗೆ ಗೊತ್ತು. ಲೈಕ್ 108 ದೇವಸ್ಥಾನ ಮಾಡ್ತಾರೆ ಅವ್ರು 10 ವರ್ಷದಲ್ಲಿ. ಸೊ ಹಾಗಾಗಿ ಆಗ ಅವರು ತುಂಬಾ ದುಡ್ಡು ಇರುತ್ತೆ ಪ್ರಭುಪಾದ ಹತ್ರ. ಅವ್ರಿಗೆ ಆಮೇಲೆ ಬಂದ್ಮೇಲೆ ಅದೇ ಜಾಗದಲ್ಲಿ ಅವ್ರಿಗೆ ಜಾಗ ಸಿಗುತ್ತೆ, ಅಂದ್ರೆ ಈಗ ಇರುವಂತದ್ದು ಜೂಹಲ್ಲಿ ಇಸ್ಕಾನ್ ಇರೋ ಜಾಗ. ಸೊ ಅಲ್ಲಿ ಅವರಿಗೆ ಜಾಗ ಸಿಗುತ್ತೆ, ಬಟ್ ಕಮ್ಮಿಗೆ ಸಿಗುತ್ತೆ. ಆಮೇಲೆ ಅವರು ಖುಷಿಯಾಗಿ ತುಂಬಾ ಅಲ್ಲಿ ಟೆಂಪಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ದೇವಸ್ಥಾನ ಆಗ್ಬೇಕು. ಆಮೇಲೆ ಅವರು US ಗೆ ಹೋಗ್ತಾರೆ ಪ್ರಭುಪಾದ್. US ಅಲ್ಲಿ ಇದ್ದಾಗ ಅವ್ರಿಗೆ ಒಂದು ಫೋನ್ ಬರುತ್ತೆ. ಅವರು ಡಿವೋಟೀಸ್ ಹೇಳ್ತಾರೆ, ಇದು ಈ ತರ ಮೋಸ ಮಾಡಿದ್ದಾರೆ, ಅದು ಬೇರೆ ಯಾರ್ದೋ ಜಾಗನ ನಮಗೆ ಮತ್ತೆ ರೀಸೇಲ್ ಮಾಡಿದ್ದಾರೆ, ಈ ತರ ಮಾಡಿದ್ದಾನೆ ಅಂತ. ಆಗ ಪ್ರಭುಪಾದಿಗೆ ತುಂಬಾ ಸಿಟ್ಟು ಬರುತ್ತೆ. ಯಾಕಂತ ಹೇಳಿದ್ರೆ ಅದು ಕೃಷ್ಣನ ಜಾಗ, ಕೃಷ್ಣನ್ ದುಡ್ಡು. ಸೊ ಹಾಗಾಗಿ ಅವರು ಅಷ್ಟು ಕೋಪ ಮಾಡ್ಕೊಂಡಿರೋದು ಅವರು ಶಿಷ್ಯರು ಯಾವತ್ತೂ ನೋಡೇ ಇರಲ್ಲ. ಅಷ್ಟು ಸಿಟ್ಟು ಬಂದಿರುತ್ತೆ ಪ್ರಭುಪಾದಿಗೆ. ಕೂಡ್ಲೆ ನನ್ ಫ್ಲೈಟ್ ಬುಕ್ ಮಾಡಿ ನಾನು ರಿಟರ್ನ್ ಈಗ್ಲೇ ಇಂಡಿಯಾಕ್ ಬರ್ಬೇಕು, ಮಾತಾಡ್ಬೇಕು ಅವನ ಹತ್ರ ಅಂತ ಹೇಳ್ತಾರೆ. ಸೊ ಬರ್ತಾರೆ ಪ್ರಭುಪಾದ್. ಬಂದು ಅವನ ಹತ್ರ ತುಂಬಾ ಅಂದ್ರೆ ಹಾಟ್ ಡಿಸ್ಕಷನ್ ಅಂತಾರಲ್ಲ ಹಾಗೆ 3-4 ಗಂಟೆ ಡಿಸ್ಕಷನ್ ಆಗತ್ತಂತ ಅವನ ಜೊತೆ. ಆಗತ್ತೆ, ಜೋರ್ ಮಾತುಕತೆ ಆಗತ್ತೆ. ಅವನು ಒಪ್ಕೊಳಲ್ಲ. ಹಾಗೆಲ್ಲ ಆದ್ಮೇಲೆ ಪ್ರಭುಪಾದ ಕೋಪ ಬರುತ್ತೆ, ಬಂದ್ಬಿಡ್ತಾರೆ. ಬಂದಾದ್ಮೇಲೆ ನೈಟ್ ಒಂದ್ 8:30ಗೆ ಅವ್ರೊಬ್ರು ಡಿಸೈಪಲ್ ಬಂದು ಹೇಳ್ತಾರೆ, ಅಂದ್ರೆ ಅವನು ಒಪ್ಪಿರಲ್ಲ, ಏನು ಒಪ್ಪಿರಲ್ಲ, ಅವನು ಜೋರ್ ಇರ್ತಾನೆ. ಆಮೇಲೆ ಅವರು ಡಿಸೈಪಲ್ ಒಬ್ರು ಬಂದು ಹೇಳ್ತಾರೆ, ಪ್ರಭುಪಾದ್ ಅವನು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟ ಆ ಮನುಷ್ಯ ಅಂತ. ಪ್ರಭುಪಾದ್ ಹೇಳ್ತಾರೆ, ಒಳ್ಳೇದಾಯ್ತು, ನಾನು ನರಸಿಂಹನಿಗೆ ಬೇಡ್ಕೊಂಡಿದ್ದೆ. ಸೊ ಹಾಗಾಗಿ ಅವನಿಗೆ ಆಗ್ಬೇಕೇ ಆಗಿತ್ತದು ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಅವರು ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ, ಟೆಂಪಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಮಾಡಾದ್ಮೇಲೆ ಅವನ ಹೆಂಡತಿ ಮತ್ತೆ ಅವ್ರಿಗೆ, ಅಂದ್ರೆ ಆಗೆಲ್ಲ ಬೇರೆ ಒಂದು ಪೊಲಿಟಿಕ್ಸ್ ಅಂದ್ರೆ ಅಂಡರ್ ವರ್ಲ್ಡ್ ಅವ್ರನ್ನೆಲ್ಲ ಸಂಪರ್ಕ ಮಾಡಿ, ಅಂದ್ರೆ ಅವ್ರನ್ನೆಲ್ಲ ಯಾರೋ ಒಬ್ರ ರೌಡೀಸ್ನೆಲ್ಲ ಹಿಡಿದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಾಗ ಅರ್ಧದಲ್ಲಿ ಬಂದು ಎಲ್ಲ ಹೊಡಿತಾರೆ. ಅಂದ್ರೆ ಓಡಿಸುವಂತ ಕಾರ್ಯ ಆಗತ್ತೆ. ಅವನ ಓನರ್ ಸತ್ತಲ್ಲ, ಅಂದ್ರೆ ಓನರ್ ಅಲ್ಲ ಸಾರಿ, ಆ ಸೇಲ್ ಮಾಡಿರೋನ್ ಸತ್ತಿರ್ತಾನಲ್ಲ ಅವನ ಹೆಂಡತಿ. ಸೊ ಮತ್ತೆ ಅದನ್ನೆಲ್ಲ ಟೆಂಪಲ್ ಎಲ್ಲ ಸುಮಾರು ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಅದನ್ನೆಲ್ಲ ಓಡಿಸ್ತಾರೆ. ಆ ಗರ್ಭಗುಡಿ ಒಂದು ಏನು ಅಂದ್ರೆ ಅದೊಂದು ಉಳಿದಿರುತ್ತೆ. ಆಗ ಇವರು ಅಲ್ಲಿ ಆಗ CM ಚೀಫ್ ಮಿನಿಸ್ಟರ್ನ ಕೇಳ್ಕೊಳ್ತಾರೆ. ಆಗ ಬಾಲ್ ಠಾಕ್ರೆ ಇರೋ ಟೈಮ್. ಸೊ ಅವ್ರು ಆಗ ಹೇಳ್ತಾರೆ, ಇಲ್ಲ ಅವ್ರು ಅದನ್ನ ಮಾಡಕ್ ಬಿಡಲ್ಲ, ತಡಿತಾರೆ ಅಲ್ಲಿಗೆ. ಈಗ ಅವರು ಇನ್ಫ್ಲೂಯೆನ್ಸ್ ಮಾಡಿ ತಡಿತಾರೆ, ಆ ಟೆಂಪಲ್ ಏನು ಆಗಕ್ ಬಿಡಲ್ಲ. ಸೊ ಅವ್ರು ಆಗ ಆತರ ಮಾಡಿದ್ಮೇಲೆ ಅವರು ತೀರ್ಕೊಳ್ಳೋ ಟೈಮಲ್ಲಿ ಸುಮಾರು ವರ್ಷ ಆದ್ಮೇಲೆ ಇವ್ರು ಅಂದ್ರೆ ಇಸ್ಕಾನ್ ಕಡೆಯಿಂದ ಆಲ್ಮೋಸ್ಟ್ 12 hours ಅವರ ಬಾಡಿ ತಗೊಂಡ್ ಹೋಗ್ಬೇಕಾದ್ರೆ ಹರೇ ಕೃಷ್ಣ ಮಂತ್ರನ ಹೇಳಿ ಮಾಡ್ತಾರೆ. ಸೊ ಆಗ ಅಂದ್ರೆ ಆತರ ಹೇಳಿದ್ರೆ ಖಂಡಿತ ಅವರಿಗೆ ಒಳ್ಳೆ ಇದು ಸಿಗುತ್ತೆ ಅಂತ ಹೇಳಿ, ದೇವರ ಧಾಮಕ್ಕೆ ಹೋಗ್ಬೋದು ಅವರು, ಅಥವಾ ಒಳ್ಳೆ ಒಂದು ಜನ್ಮ ಸಿಗುತ್ತೆ ಅಂತ ಹೇಳಿ. ಸೊ ಆತರ ಒಂದು ಪುಣ್ಯ ಅವ್ರಿಗೆ ಸಿಕ್ತು. ಅಂದ್ರೆ ಅವ್ರು ಮಾಡಿರೋ ಒಂದು ಸಣ್ಣ ಸೇವೆ, ಆ ಗರ್ಭಗುಡಿನ ಅವರು ಇದ್ ಮಾಡಿದ್ರು, ಮತ್ತೆ ಟೆಂಪಲ್ ಮಾಡಕ್ಕೆ ಅವಕಾಶನೂ ಕೊಟ್ರು. ಮತ್ತೆ ಟೆಂಪಲ್ ಆಯ್ತು, ಅದರಿಂದ ಟೆಂಪಲ್ ಆಯ್ತು ಅದಾದ್ಮೇಲೆ. ಸೊ ಹಾಗಾಗಿ ಅವ್ರು ಮಾಡಿದಕ್ಕೆ ದೇವ್ರ ಆತರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ನಾವ್ ಏನಾದ್ರೂ ಒಂದ್ ಸ್ವಲ್ಪ ಮಾಡಿದ್ರೆ ಕೃಷ್ಣ ಯೋಚನೆ ಮಾಡ್ತಾನಂತೆ, ಇವ್ರಿಗೆ ಹೇಗೆ ನಾನು ರಿಟರ್ನ್ ಮಾಡ್ಲಿ, ಅಂದ್ರೆ ನಾವು ಸ್ವಲ್ಪ ಮಾಡಿದ್ರೆ ಕೃಷ್ಣ ಅದನ್ನ 10ರಷ್ಟು ಕೊಡುವಂತದ್ದು ರಿಟರ್ನ್. ಸೊ ಅಲ್ಲಿ ಒಬ್ಬ ಕೆಲ್ಸ ಮಾಡ್ತಾ ಇದ್ದ, ಶೆಟ್ಟಿ ಅಂತ ಹೇಳಿ, ಟೆಂಪಲ್ ಅಲ್ಲಿ, ಅಂದ್ರೆ ಶಿಲ್ಪಿ. ಸೊ ಅವನು ಒಂದ್ಸತಿ ಪ್ರಭುಪಾದಿಗೆ ಅವನ ಕಂಡ್ರೆ ತುಂಬಾ ಇಷ್ಟ, ಯಾಕಂದ್ರೆ ಕಷ್ಟಜೀವಿ, ಬೆಳಗಿಂದ ರಾತ್ರಿವರೆಗೂ ಅವನು ದೇವಸ್ಥಾನ ಇದ್ ಮಾಡೋದ್ರಲ್ಲಿ ಇರ್ತಾನೆ. ಸೊ ಅವನು ಒಂದ್ಸತಿ ಪ್ರಭುಪಾದ್ ನೋಡಕ್ಕೆ ಅಂತ ರೂಮಿಗೆ ಬರ್ತಾನೆ. ಆಗ ಶಿಷ್ಯರೆಲ್ಲ ಹೇಳ್ತಾರೆ, ಅವನು ಇಲ್ಲ, ಅವನು ಅಂದ್ರೆ ನೀನ್ ತುಂಬಾ ಬಟ್ಟೆ ಎಲ್ಲ ಗಲೀಜಾಗಿದೆ, ನೀನ್ ನಾಳೆ ಸ್ನಾನ ಮಾಡಿ ಬಾ, ಪ್ರಭುಪಾದು ರೆಸ್ಟ್ ಮಾಡ್ತಾ ಇದಾರೆ, ನಿನ್ನ ಈಗ ಬಿಡಕ್ಕೆ ಆಗಲ್ಲ ಅಂತ. ಅವನು ಮಾತು ಅವ್ರಿಗೆ ಕೇಳುತ್ತೆ ಪ್ರಭುಪಾದಿಗೆ, ಶೆಟ್ಟಿ ಕಮ್ಮೀನ್ ಅಂತ ಹೇಳ್ತಾರೆ, ಬಾ ಅಂತ. ಸೊ ಇವನು ಹೋಗ್ತಾನೆ. ಶೆಟ್ಟಿ ಹೋಗಿದ ತಕ್ಷಣ ಪ್ರಭುಪಾದ್ ಹೇಳ್ತಾರೆ, ಪ್ರಭುಪಾದಿಗೆ ಅವನ ಕಂಡ್ರೆ ತುಂಬಾ ಇಷ್ಟ. ಪ್ರಭುಪಾದ್ ಹೇಳ್ತಾರೆ, ನೀನ್ ಇಲ್ಲಿ ಕಷ್ಟಪಟ್ಟು ದೇವಸ್ಥಾನ ಕಟ್ತಾ ಇದೀಯಾ, ಅಲ್ಲಿ ಕೃಷ್ಣ ನಿನಗೆ ವೈಕುಂಠದಲ್ಲಿ ನಿನಗೆ ದೇವಸ್ಥಾನ ಕಟ್ತಾ ಇದ್ದಾನೆ ಅಂತ. ಅವ್ರಿಗೆ ಎಲ್ಲ ಅವರ ಶಿಷ್ಯರಿಗೆ ಶಾಕ್ ಆಗುತ್ತೆ ಕೇಳಿ. ಅಯ್ಯೋ, ಪ್ರಭುಪಾದ್ ಹೇಳಿದಂದ್ರೆ ವೇದವಾಕ್ಯ ತರ, ಅಂದ್ರೆ ವೇದವಾಕ್ಯ ಅಂದ್ರೆ ಅಷ್ಟು
ಸರಿ ಅಂತ, ಅಂದ್ರೆ ಅದು ಸುಳ್ಳಾಗಕ್ಕೆ ಚಾನ್ಸ್ ಇಲ್ಲ, ಪ್ರಭುಪಾದ ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ಇದು ನಿಷ್ಕಾಮ ಕರ್ಮ ಯೋಗ ಅಂತ ಹೇಳಿ ನಮ್ಮ ಮೂರನೇದು. ಸೊ ಇದು ಇವರು ಅಲ್ಫರ್ಡ್ ಫೋರ್ಡ್ ಅಂತ ಹೇಳಿ ಅವ್ರು ಅಂದ್ರೆ ದೀಕ್ಷೆ ತಗೊಂಡು ಅಂಬರೀಶ್ ದಾಸ್ ಅಂತ ಹೇಳಿ ಇವರು ಇವರು ಈಗ ಇಸ್ಕಾನ್ ಅಲ್ಲಿ ಮಾಯಾಪುರಲ್ಲಿ ಒಂದು ಟೆಂಪಲ್ ಬರ್ತಾ ಇದೆ. ಸೊ ಅಂದ್ರೆ ಆಲ್ಮೋಸ್ಟ್ ಆಗಿದೆ, 60% ಆಗಿದೆ, ಇನ್ನೇ 40% ಬಾಕಿ ಇದೆ. ಸೊ ಅದು ಅಲ್ಲಿ ಏನಂದ್ರೆ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೇರಿಯಂ ಅಂತ, ಅಂದ್ರೆ ಈಗ ಭಾಗವತಂ ಅಲ್ಲಿ ಹೇಗೆ ಸೃಷ್ಟಿ ಬಗ್ಗೆ ಎಲ್ಲ ಇದೆ ಅದೆಲ್ಲ ಈಗ 3D ಅಲ್ಲಿ ಮಾಡ್ತಾರೆ, ಅಲ್ಲಿ ಆಗ್ತಾ ಇದೆ. ಸೊ ಅದೆಲ್ಲ ಫುಲ್ ಕಂಪ್ಲೀಟ್ ಆಗಕ್ಕೆ ಇನ್ನು 2022ನಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಟ್ಟು 800 ಕೋಟಿ ಪ್ರಾಜೆಕ್ಟ್. ಅದ್ರಲ್ಲಿ ಅವರು ಆಲ್ಮೋಸ್ಟ್ 250 ಕೋಟಿ ಇವರೇ ಕೊಟ್ಟಿದ್ದಾರೆ. ಯಾರು ಇವರು ಅಂದ್ರೆ ಈ ಫೋರ್ಡ್ ಕಂಪನಿಯ ಹೆನ್ರಿ ಫೋರ್ಡ್ ನ ಮೊಮ್ಮಗ ಅಂಬರೀಶ್ ದಾಸ್ ಅಂತ ಹೇಳಿ. ಸೊ ಇದು ನಿಷ್ಕಾಮ ಕರ್ಮಯೋಗ. ಓಕೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ಪಶ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸಿ. ಇದು 9ನೇ ಚಾಪ್ಟರ್ದು. ಸೊ ಏನೇ ಮಾಡಿದ್ರು ನನಗೆ ಕೊಟ್ಟು ಮಾಡು ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಸೊ ಇದು ನಮ್ಮ ಟೆಂಪಲ್ದು ನಾನು ಇದು ಅಂದ್ರೆ ಈಗ ಇಸ್ಕಾನ್ದು ಇದು ಬರ್ತಾ ಇದೆ, ಅಂದ್ರೆ ಟೆಂಪಲ್ ಅಂದ್ರೆ ನೀವು ಬೇರೆ ಬೇರೆ ಸೇವೆಗಳನ್ನ ಮಾಡ್ಬೋದು. ಹಾಗೂ ಇಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಗೆ ಅಂತ ಹೇಳ್ಬಿಟ್ಟು ಬ್ರಿಕ್ ಸೇವೆ ಹಾಗೆಲ್ಲ ಇದೆ, ಅಂದ್ರೆ ಬೇರೆ ಬೇರೆ ಸೇವೆಗಳಿದೆ. ನಾವು ಇದ್ರಲ್ಲಿ ಗ್ರೂಪ್ ಅಲ್ಲಿ ಹಾಕ್ತಿವಿ, ಅದನ್ನ ನೋಡಿ ನಾನು ಮತ್ತೆ ನಿಮಗೆ ಕ್ಲಾಸ್ ಒಂದ್ ನಿಮಿಷ ಒಂದು ಟೆಂಪಲ್ ತೋರಿಸ್ಬಿಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನಿಮಿಷ ನೋಡಿ, ಇದೇ ಜಾಗ ಟೆಂಪಲ್ಗೆ ತಗೊಂಡಿರುವಂತ ಜಾಗ. ಅಲ್ಲಿ ಕನ್ಸ್ಟ್ರಕ್ಷನ್ ಶಾರ್ಟ್ಲಿ ಸ್ಟಾರ್ಟ್ ಆಗುತ್ತೆ. ಭೂಮಿ ಪೂಜೆ ಎಲ್ಲ ಆಗಿದೆ.
ಓಕೆ. ಓಕೆ, ಸೊ ಅದು ಟೆಂಪಲ್ದು. ಅದಲ್ಲದೆ ಇದು ಬೇರೆ ಬೇರೆ ಸೇವೆ ದಿನದ್ದು, ಅಂದ್ರೆ ಎವ್ರಿಡೇ ಸೇವಾಸು, ಪುಷ್ಪಾಲಂಕಾರ, ತುಳಸಿ ಹಾರ, ರಾಜಭೋಗ ಅಂದ್ರೆ ದೇವರಿಗೆ ಪ್ರಸಾದ ಕೊಡುವಂತದ್ದಾಗ್ಲಿ, ಸರ್ವ ಸೇವಾ, ಧೂಪ ಸೇವಾ, ಹೀಗೆಲ್ಲ ದಿನನಿತ್ಯ ಸೇವೆಗಳಿದೆ. ಅದಲ್ಲದೆ ನಿಮಗೆ ಲೈಫ್ ಮೆಂಬರ್ ಆಗ್ಬೇಕು ಅಂತ ಇಷ್ಟ ಇರೋರು ಲೈಫ್ ಮೆಂಬರ್ ಕೂಡ ಆಗ್ಬೋದು. ಅಂದ್ರೆ 35,000 ಲೈಫ್ ಮೆಂಬರ್ಶಿಪ್ಗೆ. ಸೊ ಅದು ಬೇರೆ ಬೇರೆ ಬೆನಿಫಿಟ್ಸ್ ಇದೆ. ಅದೆಲ್ಲ ನಾವು ಗ್ರೂಪ್ ಅಲ್ಲಿ ನಿಮಗೆ ಶೇರ್ ಮಾಡ್ತೀವಿ. ಅಂದ್ರೆ ಅದು ಆಸ್ ಎ ಪಾರ್ಟ್ ಪೇಮೆಂಟ್ ಕೂಡ ಕೊಡ್ಬೋದು, ಲೈಕ್ 1 year ಒಳಗಡೆ. ಅಂದ್ರೆ ಈಗ ನೀವು ಒಂದು 10,000 ಕೊಟ್ಟು ಮತ್ತೆ ರಿಮೈನಿಂಗ್ ಸಹ ಕೊಡ್ಬೋದು, ಆ ತರನು ಆಪ್ಷನ್ ಇದೆ. ಸೊ ನಾವ್ ಇದನ್ನೆಲ್ಲ ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಸೊ ನೋಡಿ, ನಿಮ್ಮ ಕೈಲಾಗಿರೋ ಸಹಾಯನ ನೀವು ಟೆಂಪಲ್ಗೆ ಮಾಡಿ. ಸೊ ಇದು ನಿಮಗೆ ಲೈಕ್ ಕೃಷ್ಣನಿಗೆ ಮಾಡುವಂತ ಒಂದು ಸೇವೆ ಆಗತ್ತೆ. ಸೊ ಇದು ನಿಷ್ಕಾಮ ಕರ್ಮ ಆಗುತ್ತೆ ಅವಾಗ. ಓಕೆ, ಎಸ್ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ. ಅತೈತಪೈಕೋ ಶಕ್ತೋಕ್ಸಿ ಕರ್ತೃಂ ಮಧ್ಯೋಗಮಾಶ್ರಿತಂ ಸರ್ವಕರ್ಮ ಫಲತ್ಯಾಗಂ ತತಂ ಕುರು ಯತಾತ್ಮವಾನ್. ಯಥಾತ್ಮವಾನ್. ಓಕೆ, ಮ್ಯೂಟ್ ಮಾಡಿ ಮಾತಾಜಿ. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮ ಫಲಗಳನ್ನು ತ್ಯಾಗ ಮಾಡಿ ಆತ್ಮ ಸ್ಥಿತನಾಗಿರಲು ಪ್ರಯತ್ನಿಸು ಅಂತ ಹೇಳಿದ್ರೆ, ಇದು ಸಕಾಮ ಕರ್ಮ ಅಂತ ಹೇಳ್ತಾರೆ. ಇದು 4ನೇದು. ಸೊ ಫಸ್ಟ್ ಅನನ್ಯ ಭಕ್ತಿ, ಅದಾದ ಮೇಲೆ ನೋಡಿದ್ ನಾವು ಸಾಧನ ಭಕ್ತಿ. ಅದೂ ಆಗ್ಲಿಲ್ವಾ, ನೀನ್ ನಿಷ್ಕಾಮ ಮಾಡು, ನನಗೋಸ್ಕರ ಕೆಲಸ ಮಾಡು. ಇದು ಇಲ್ಲಾಂದ್ರೆ ಸಕಾಮ. ಸಕಾಮ ಅಂದ್ರೆ ಇಲ್ಲಿ ಕೃಷ್ಣ ಇಲ್ಲ. ಅಂದ್ರೆ ನಾವು ಈ ಚಾರಿಟಿ ಎಲ್ಲ ಮಾಡ್ತೀವಲ್ಲ, ದಾನ ಧರ್ಮ ಇಂಥ ಕಾರ್ಯಗಳು ಮಾಡ್ತೀವಲ್ಲ, ಇದಕ್ಕೆ ಸಕಾಮ ಅನ್ನೋದು. ಅಂದ್ರೆ ಈಗ ತುಂಬಾ ಜನ ಹೇಳುವಂತದ್ದು, ನಾವು ತುಂಬಾ ವೆಲ್ಫೇರ್ ಆಕ್ಟಿವಿಟಿ ಮಾಡ್ತೀವಿ, ಅಂದ್ರೆ ಹ್ಯೂಮನ್ ವೆಲ್ಫೇರ್ ಆಗ್ಲಿ, ಅಥವಾ ನಾವು ದೇಶಕ್ಕೋಸ್ಕರ ಮಾಡ್ತೀವಿ, ಸೊಸೈಟಿಗೋಸ್ಕರ ಮಾಡ್ತೀವಿ, ಹಾಗೆಲ್ಲ. ಸೊ ಇದು 4ನೇದಲ್ಲಿ ಕೃಷ್ಣ ಹೇಳುವಂತದ್ದು, ಇದು 4ನೇದಲ್ಲಿ ಬರುತ್ತೆ. ಇದು ಹೈಯೆಸ್ಟ್ ಅಲ್ಲ. ಸೊ ಭಕ್ತಿ ಸೇವೆ ಏನಿದೆ ಅದೇ ಹೈಯೆಸ್ಟ್. 24 ಗಂಟೆ ಕೃಷ್ಣನ ಇದ್ ಮಾಡ್ತೀವಿ. ಇದು 4ನೇದಲ್ಲಿ ಬರುತ್ತೆ, ಅಂದ್ರೆ ಸಕಾಮ ಕರ್ಮ ಅಂತ ಹೇಳಿದ್ರೆ, ನಾನೀಗ ಸಂಪಾದನೆ ಮಾಡೋದ್ರಲ್ಲಿ ಒಂದು ಪಾರ್ಟ್ ಕೊಡುವಂತದ್ದು, ಸ್ವಲ್ಪ ಅಲ್ಲ ಅಂದ್ರೆ ದಾನ, ಬೇರೆಯವರಿಗೆ, ಬಡವರಿಗೆ ಹಾಗೆಲ್ಲ ದಾನ ಮಾಡಿ. ಇದು ಈಗ ಕೃಷ್ಣ ಹುಟ್ಟಿರೋ ಟೈಮಲ್ಲಿ ಇವರು ನಂದ ಮಹಾರಾಜು ಎಲ್ಲ ಅಂದ್ರೆ ಬೇರೆ ದಾನಗಳನ್ನ ಮಾಡುವಂತದ್ದು ಎಲ್ಲರಿಗೂ. ಅಂದ್ರೆ ತುಂಬಾ ವಜ್ರ ವೈಡೂರುಗಳು ಎಲ್ಲ ದಾನ ಮಾಡಿದಂತೆ. ಸೊ ಹಾಗೆ ಅಂದ್ರೆ ನಾವೀಗ ಬೇರೆ ದಾನಗಳನ್ನ ಏನ್ ಮಾಡ್ತೀವಿ, ಅದನ್ನ ಸಕಾಮ ಕರ್ಮ ಅಂತ ಹೇಳ್ತಾರೆ. ಸೊ ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ, ಅಂದ್ರೆ ಕೃಷ್ಣನ ಬಗ್ಗೆ ನಮಗೆ, ಅಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆ ಅನ್ನೋದಿಲ್ಲ ಇಲ್ಲಿ. ಸೊ ಇದು ಭಕ್ತಿ ಅಲ್ಲ ಪ್ಯೂರು. ಬಟ್ ಏನಂತ ಹೇಳಿದ್ರೆ, ಇದು ಮಾಡ್ತಾ 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 ಸ್ಲೋಲಿ ಅವನು ನಿಷ್ಕಾಮಕ್ಕೆ ಬರ್ತಾನೆ, ಮತ್ತೆ ಅಲ್ಲಿಂದ ಸಾಧನಕ್ಕೆ ಬರ್ತಾನೆ ಅಂತ ಹೇಳಿ. ಹಾಗಾಗಿ ತ್ಯಾಗ ಅಂದ್ರೆ ಕೊಡೋ ಬುದ್ಧಿ ಬರ್ಬೇಕು, ಅಂದ್ರೆ ನಮ್ದಲ್ಲ ಅಂತ. ಯಾಕಂದ್ರೆ ಈಗ ನಮಗೇನಂದ್ರೆ ಎಲ್ಲ ನಂದು ಅನ್ನೋದು. ಸೊ ಯಾವಾಗ ನಾವು ಕೊಡ್ತಾ ಕೊಡ್ತಾ ಬರ್ತೀವಿ, ಆಗ ಪ್ಯೂರಿಫೈ ಆಗ್ತೀವಿ ಅಂತ ಹೇಳಿ. ಸೊ ಕೊಡ್ಬೇಕು ಅಂತ ಕೃಷ್ಣ ಹೇಳೋದು. ಸೊ ಅದು 4ನೇದು. ಈಗ 5ನೇದು, ಈಗ 6ನೇದು ಜ್ಞಾನ ಮತ್ತು ಧ್ಯಾನ. ಧ್ಯಾನ 5ನೇದು, ಹಾಗೂ ಮತ್ತೆ ಜ್ಞಾನ. ಎಸ್, ಜಮುನಾ ಮಾತಾಜಿ ಓದಿ. ಹರೇ ಕೃಷ್ಣ. ಇಲ್ಲ. ಶ್ರೇಯೋ ಹಿ ಜ್ಞಾನಮಭ್ಯಾಸಾಜ್ ಅಜ್ಞಾನಾದ್ಯಂ ನ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗಾಚ್ಛಾಂತಿರನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಸೊ ಅದೂ ಆಗ್ಲಿಲ್ಲ ಅಂದ್ರೆ, ನಿಷ್ಕಾಮನೂ ಆಗ್ಲಿಲ್ಲ, ಸಕಾಮ ಕರ್ಮನೂ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಧ್ಯಾನ ಮಾಡು. ಸೊ ನೋಡಿ, ಧ್ಯಾನ ಮಾಡೋದು, ದೇವರ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರಲ್ಲ.
ಓನ್ಲಿ ಜಸ್ಟ್ ಮೆಂಟಲ್ ಪೀಸಿಗೋಸ್ಕರ ಮಾಡುವಂಥದ್ದು. ಇಲ್ಲಿ ಕೃಷ್ಣ ಇಲ್ಲ, ದೇವರ ಧ್ಯಾನ ಅಲ್ಲ, ಜಸ್ಟ್ ಧ್ಯಾನ ಅಂತ ಮಾಡ್ತಾರೆ, ಮೆಡಿಟೇಷನ್ ಅಂತ ಹೇಳಿ, ಕಾಮ್ ಆಗಿ ಇಟ್ಕೊಳ್ಳುವಂಥದ್ದು ಮೈಂಡ್, ಡೋಂಟ್ ಥಿಂಕ್ ಆಫ್ ಎನಿಥಿಂಗ್ ಹಾಗೆಲ್ಲ ಹೇಳಿ, ಅಂದ್ರೆ ಏನು ಥಾಟ್ಸ್ ಬರಬಾರ್ದು, ಹೀಗೆಲ್ಲ ಮೈಂಡ್ ಕಂಟ್ರೋಲ್ ಮಾಡುವಂಥದ್ದು. ಸೊ ಇಂಥ ಧ್ಯಾನ ಬಂದು 5ನೇದು. ಸೊ 5ನೇದ್ರಲ್ಲಿ ಬರ್ತಾ ಇದೆ ಧ್ಯಾನ. ಮತ್ತೆ ಅದರಿಂದ ಉತ್ತಮ ಯಾವುದು? ಜ್ಞಾನ. ಜ್ಞಾನ ಅಂತ ಹೇಳಿದ್ರೆ ನಾಲೆಜ್, ಅಂದ್ರೆ ನಾನು ಬಾಡಿ ಅಲ್ಲ, ನಾನು ದೇಹ ಅಲ್ಲ, ನಾನು ಆತ್ಮ, ಈ ತರ ಎಲ್ಲ ಸ್ಟಡಿ ಮಾಡುವಂಥದ್ದು. ಬಟ್ ಅಲ್ಲಿ ದೇವರ ಒಂದು ಭಕ್ತಿ ಸೇವೆ ಇಲ್ಲ ಅಲ್ಲಿ. ಸೊ ಇದು 6ನೇದು ಬರ್ತಾ ಇದೆ. ಸೊ ಈಗ ನೆಕ್ಸ್ಟ್ ಕೃಷ್ಣ ಹೇಳುವಂಥದ್ದು ಶುದ್ಧ ಭಕ್ತನ ಲಕ್ಷಣಗಳು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರೈಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯೈರ್ಪಿತ ಮನೋ ಬುದ್ಧಿ ಯೋರ್ಮಗ್ಧ ಬುದ್ಧಿರ್ ಯೋ ಮದ್ಭಕ್ತ ಸಮೇ ಪ್ರಿಯಃ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತನಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸುವನೋ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯವಾದವನು. ಸೊ ಇದು ಶುದ್ಧ ಭಕ್ತನ ಲಕ್ಷಣಗಳು. ಸೊ ಯಾರಿಗೆ ಅಸೂಯೆ ಇಲ್ಲ, ಕೃಷ್ಣ ಯಾವಾಗ್ಲೂ ಹೇಳುವಂಥದ್ದು ಅಸೂಯೆ ಅಂದ್ರೆ, ಅಸೂಯೆ ಇದ್ದವರು ಕೃಷ್ಣನಿಗೆ ಪ್ರಿಯರಾಗಕ್ಕೆ ಸಾಧ್ಯ ಇಲ್ಲ. ಸೊ ಅಸೂಯೆ ಇರಬಾರ್ದು, ಎಲ್ಲಾ ಜೀವಿಗಳಿಗೂ ಅವನು ಸ್ನೇಹಿತನಾಗಿರ್ಬೇಕು. ಎಲ್ಲರನ್ನು ಅಂದ್ರೆ ಸಮೋ ಸರ್ವಭೂತೇಶು, ಎಲ್ಲಾರು ಅಂದ್ರೆ ಯಾರಿಗೆ ಅಂದ್ರೆ ಈಶ್ವರ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಾ ಸರ್ವಭೂತೇಶು, ಅಂದ್ರೆ ಎಲ್ಲಾರು ಒಂದೇ ತರ ನೋಡುವಂಥದ್ದು ಅವನು. ಯಾಕೆಂತ ಹೇಳಿದ್ರೆ ಅವನು ಎಲ್ಲರಲ್ಲೂ ಪರಮಾತ್ಮನ ನೋಡ್ತಾನೆ. ಸೊ ನಿರಹಂಕಾರ, ಅಹಂಕಾರ ಇಲ್ದೇ ಇರುವಂತದ್ದು, ಸುಖ ದುಃಖಗಳಲ್ಲಿ ಸಮಚಿತ್ತ, ಸುಖ ಆಗ್ಲಿ ದುಃಖ ಆಗ್ಲಿ. ಕೃಷ್ಣ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ. ಈಗ ಹೇಗೆ ಒಂದು ಋತುಗಳು ಚೇಂಜ್ ಆಗ್ತಾ ಇರುತ್ತೆ, ಹಾಗೆ ಸುಖ ದುಃಖ ಅನ್ನೋದು ಬರ್ತಾ ಇರುತ್ತೆ ಜೀವನದಲ್ಲಿ, ನೀನು ಸಮಚಿತ್ತನಾಗಿರ್ಬೇಕು ಅದ್ರಲ್ಲಿ ಅಂತ ಹೇಳಿ ಕೃಷ್ಣ ಹೇಳೋದು. ಸೊ ಸಮಚಿತ್ತನಾಗಿರ್ಬೇಕು. ಕ್ಷಮಾಶೀಲ ಅಂದ್ರೆ ಕ್ಷಮೆ ಮಾಡುವಂತ ಒಂದು ಗುಣ ಇರ್ಬೇಕು. ಸದಾ ತೃಪ್ತ, ಆತ್ಮ ತೃಪ್ತ ಅಂತಾರಲ್ಲ, ಅಂದ್ರೆ ಯಾವಾಗ್ಲೂ ತೃಪ್ತ. ಯಾಕೆಂತ ಹೇಳಿದ್ರೆ ಏನೇ ಬಂದ್ರು ಅವನು ಕೃಷ್ಣನ್ ಮೇಲೆ, ಓಕೆ ಕೃಷ್ಣ ಏನು ಇಷ್ಟಪಡ್ತಾನೋ ಅದ್ರಲ್ಲಿ ಅವನು ಹ್ಯಾಪಿ, ಅಂದ್ರೆ ಏನೇ ಸಿಕ್ಕಿದ್ರು ಅದರಲ್ಲಿ ತೃಪ್ತವಾಗಿರೋ ಸಂತುಷ್ಟ. ಆತ್ಮ ಸಂಯಮಿ, ದೃಢಚಿತ್ತ, ಭಕ್ತಿ ಸೇವೆಯಲ್ಲಿ ನಿರತ, ಯಾವಾಗ್ಲೂ ಭಕ್ತಿ ಸೇವೆಯಲ್ಲಿ ನಿರತ. ತನ್ನ ಮನಸ್ಸು ಬುದ್ಧಿ ನನ್ನಲ್ಲಿ ನೆಲೆಸಿರುವನು, ಅಂದ್ರೆ ನಮ್ಮ ಫುಲ್ ಕಂಪ್ಲೀಟ್ ನಮ್ಮ ಮನಸ್ಸಾಗ್ಲಿ ಮತ್ತೆ ಬುದ್ಧಿಯನ್ನೆಲ್ಲಾನು ನಾವು ಕೃಷ್ಣನಲ್ಲೇ ಒಂದು ಯಾರು ನೆಲೆಸಿರ್ತಾರೋ ಅಂತಹ ಭಕ್ತ ನನಗೆ ಪ್ರಿಯ ಅಂತ ಹೇಳಿ. ಸೊ ಇಲ್ಲಿ ಸುಧಾಮ, ಸೊ ಸುಧಾಮ ಒಂದ್ಸರ್ತಿ ಅಂದ್ರೆ ಅವನ ಅಂದ್ರೆ ಅವನು ಅಂದ್ರೆ ಅವರಿಬ್ರು ಗುರುಕುಲದಲ್ಲಿ ಒಟ್ಟಿಗೆ ಕಲ್ತಿರ್ತಾರೆ, ಕೃಷ್ಣ ಮತ್ತು ಸುಧಾಮ. ಆದ್ರೆ ದೊಡ್ಡ ಆದ್ಮೇಲೆ ಅವನು ಅಂದ್ರೆ ತುಂಬಾ ಬಡವಾಗಿ ಉಳ್ದಿರ್ತಾನೆ ಸುಧಾಮ. ಇವನಿಲ್ಲಿ ಮಥುರದಲ್ಲಿ ರಾಜ ಆಗಿರ್ತಾನೆ ಕೃಷ್ಣ. ಸೊ ಇವನ ಹೆಂಡತಿ ಸುಧಾಮನ ಹೆಂಡತಿ ಯಾವಾಗ್ಲೂ ಹೇಳುವಂತದ್ದು, ನಿನ್ನ ಗೆಳೆಯ ಅಷ್ಟು ಶ್ರೀಮಂತ, ನಮಗಿಲ್ಲಿ ಊಟಕ್ಕೂ ಗತಿ ಇಲ್ಲ, ತುಂಬಾ ಮಕ್ಳಿರ್ತಾರ ಅವನಿಗೆ, ಊಟಕ್ಕೂ ಗತಿ ಇಲ್ಲ. ಸೊ ನೀನು ಯಾವಾಗ ನೋಡಿದ್ರು ಅವನ ಧ್ಯಾನದಲ್ಲಿ ಇರ್ತೀಯ, ಹೋಗಿ ಅವನ ಕೇಳ್ಬಾರ್ದಾ ಅಂತ ಹೇಳಿ. ಆದ್ರೆ ಅವನಿಗೆ ಸುಧಾಮನಿಗೆ ಹೋಗಕ್ಕೆ ಅಂದ್ರೆ ಕೇಳಕ್ ಇಷ್ಟ ಇರಲ್ಲ, ಆದ್ರೂ ಅವನ ಗೆಳೆಯನ ನೋಡ್ಬೋದಲ್ಲ ಅಂತ ಹೇಳಿ ಅವನು ಮತ್ತೆ ಹೆಂಡತಿ ಒಂದ್ ಸ್ವಲ್ಪ ಅವಲಕ್ಕಿ ಕೊಡ್ತಾಳೆ ತಗೊಂಡ್ ಹೋಗಕ್ಕೆ. ಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಒಂದ್ ಸ್ವಲ್ಪ ಅವಲಕ್ಕಿ ಕಟ್ಕೊಂಡ್ ಬರ್ತಾನೆ. ನಂತರ ಅಲ್ಲಿ ಬಂದು ಕೃಷ್ಣನ ಹತ್ರ ಅಂದ್ರೆ ಅಲ್ಲಿ ಅವನ ದ್ವಾರಪಾಲಕರು ಅವನು ನಿಲ್ಲಿಸ್ತಾರೆ. ಅಲ್ಲಿ ಅವ್ನು ಫುಲ್ ಹರಿದಿರೋ ಬಟ್ಟೆ ಹಾಕಿರ್ತಾನೆ, ಯಾರೋ ಏನೋ ಅಂತ ಹೇಳಿ ನಿಲ್ಸುವಾಗ ಅವ್ರು ಹೋಗಿ ಹೇಳ್ತಾರೆ, ಈ ತರ ಯಾರೋ ಒಬ್ಬ ಬಂದಿದ್ದಾನೆ, ತುಂಬಾ ಬಟ್ಟೆ ಎಲ್ಲ ಇದಾಗಿದೆ. ಕೃಷ್ಣನಿಗೆ ಕೂಡ್ಲೆ ಗೊತ್ತಾಗುತ್ತೆ. ಕೃಷ್ಣ ಓಡಿ ಹೋಗಿ ಅವನ ತಪ್ಕೊಂಡು ಮತ್ತೆ ಅವನ ಕರ್ಕೊಂಡ್ ಬಂದು ಅವನ ಪಾದ ಸೇವನೆ ಎಲ್ಲ ಮಾಡ್ತಾನೆ. ಅಂದ್ರೆ ಕೃಷ್ಣ ನೋಡಿ, ಕೃಷ್ಣನಿಗೆ ಅದೇ ಭೇದ ಭಾವ ಅನ್ನೋದೇ ಇಲ್ಲ, ಎಲ್ಲಾರ್ಗು ಒಂದೇ. ಸೊ ಭಕ್ತರಿಗೆ ಅಂದ್ರೆ ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧ ಕೃಷ್ಣ. ಸೊ ಅವನು ಬಂದು ಅವನ ಕಾಲ್ ತೊಳೆದು ಮತ್ತೆ ಅತಿಥಿ ಸತ್ಕಾರ ಮಾಡ್ತಾನೆ, 4 ದಿನ ಎಲ್ಲ ಇರ್ತಾನೆ. ಆದ್ರೆ ಇವನಿಗೆ ಸುಧಾಮನಿಗೆ ಕೊಡಕ್ ಇಷ್ಟ, ಅಂದ್ರೆ ಅವನ ಅವಲಕ್ಕಿಯನ್ನು ಅವ್ನು ತಂದಿರೋದನ್ನ ತಿಂತಾನೆ. ಅದೆಲ್ಲ ಆದ್ಮೇಲೆ ಅವನು 4 ದಿನ ಆಯ್ತು, ಇನ್ನೇನ್ ಹೋಗ್ಬೇಕು, ಇವನಿಗೆ ಧೈರ್ಯ ಬರ್ತಾ ಇಲ್ಲ. ಹೆಂಡತಿ ಹೇಳೋದನ್ನ ಕೇಳಕ್ಕೆ ಅವ್ನಿಗೆ ಇಷ್ಟ ಇಲ್ಲ. ಭಕ್ತರಿಗೆ ಹಂಗೆ ಏನು ಕೇಳಕ್ ಇಷ್ಟ ಇಲ್ಲ, ದೇವ್ರ ಹತ್ರ ಏನು ಕೇಳಲ್ಲ ಅವ್ರಿಗೆ ಏನು ಇಲ್ಲ ಅಂದ್ರೂ ಅವ್ರು ಕೇಳಲ್ಲ. ಸೊ ಅವನು ಕೇಳಲ್ಲ, ಅವನು ಸೀದಾ ಏನ್ ಮಾಡ್ತಾನೆ, ಓಕೆ
ಹೊರಡ್ತೀನಿ ಅಂತ ಹೊರಡ್ತಾನೆ. ಸರಿ ಇವನ್ನೆಲ್ಲ ಅತಿಥಿ ಸತ್ಕಾರ ಎಲ್ಲ ಮಾಡಿ ಕೃಷ್ಣ ಅವನ್ನ ಕಳ್ಸಿಕೊಡ್ತಾನೆ. ಅವ್ನ್ ಮನೆಗ್ ಬರ್ತಾನೆ. ಮನೆಗೆ ಬರೋ ಅಷ್ಟೊತ್ತಿಗೆ ನೋಡ್ತಾನೆ ಅಲ್ಲಿ ಅವ್ನ ಮನೆ ಇರೋ ಜಾಗದಲ್ಲಿ ಒಂದ್ ದೊಡ್ಡ ಬಂಗ್ಲೆ ಬಂದ್ಬಿಟ್ಟಿರುತ್ತೆ. ಅವನು ಅವ್ನ ಮನೇನೇ ಅಲ್ವಾ ಅಂತ ಅವನಿಗೆ ಒಂದ್ಸತಿ ದಿಗ್ಭ್ರಮೆ ಆಗುತ್ತೆ, ಅಷ್ಟು ದೊಡ್ಡ ಬಂಗ್ಲೆ. ಆಮೇಲೆ ನೋಡ್ತಾನೆ ಅಲ್ಲಿ ಹೊರಗಡೆ ಅವನ ಹೆಂಡತಿ ಬರ್ತಾಳೆ ಮನೆಯಿಂದ ಹೊರಗೆ. ಅವಳು ರೇಷ್ಮೆ ಸೀರೆ ಎಲ್ಲ ಸುತ್ತಿರ್ತಾಳೆ, ಅಂದ್ರೆ ಫುಲ್ಲು ಶ್ರೀಮಂತಿಕೆಯಲ್ಲಿ. ಸೊ ಅದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಅವನಿಗೆ ಗೊತ್ತಾಗುತ್ತೆ ಇದು ಕೃಷ್ಣ ಮಾಡಿರುವಂತದ್ದು, ಕಳ್ಸಿರೋಂತ. ಸೊ ಕೃಷ್ಣನಿಗೆ ನಾವು ಕೇಳ್ಬೇಕಂತ ಇದ್ರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಭೌತಿಕವಾಗಿರುವಂತದನ್ನ ನಾವು ಕೇಳೋ ಅಗತ್ಯನೇ ಇಲ್ಲ. ನಾವ್ ಯಾವಾಗ ಭಕ್ತಿ ಸೇವೆಯಲ್ಲಿ ಕೃಷ್ಣ ಮಾಡ್ತೀವೋ ಅದನ್ನೆಲ್ಲ ಕೃಷ್ಣನೇ ಆಟೋಮೆಟಿಕ್ ಆಗಿ ಕೊಡ್ತಾನೆ, ನಾವು ಕೇಳೋ ಅವಶ್ಯಕತೆ ಇಲ್ಲ. ಸೊ ಕೃಷ್ಣ ಅದನ್ನ ಅರ್ಥ ಮಾಡ್ಕೊಂಡು ಅವನಿಗೆ ಕೊಡ್ತಾನೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿ ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹು ಪ್ರಿಯವಾದನಾಗುತ್ತಾನೆ. ಸೊ ಇಲ್ಲಿ ಇದು ಒಂದು ಭಾಗವತಮಿಂದ ಕಥೆ ಇದು. ಒಂದ್ಸತಿ ಈಶ್ವರ ಪಾರ್ವತಿಗೆ ಇದು ಕೃಷ್ಣನ ಲೀಲೆಗಳನ್ನ ಇದು ಹೇಳ್ತಾ ಇರ್ತಾಳೆ. ಸೊ ಹೇಳ್ತಾ ಇರುವಾಗ ಏನಾಗುತ್ತೆ ಅಲ್ಲಿ ಅಂದ್ರೆ ಆಕಾಶ ವಿಮಾನದಲ್ಲಿ ಚಿತ್ರಕೇತು ಅಂತ ವಿಷ್ಣುವ ಭಕ್ತ, ಕೃಷ್ಣನ ಭಕ್ತ, ಅವನು ಹೋಗ್ತಾ ಇರ್ತಾನೆ. ಸೊ ಹೋಗ್ತಾ ಇರುವಾಗ ಅವ್ನು ನೋಡ್ತಾನೆ. ಸೊ ಅವನು ಈಶ್ವರ ಹೆಂಡತಿ ಪಾರ್ವತಿಯನ್ನ ಅವನ ತೊಡೆ ಮೇಲೆ ಕೂರ್ಸ್ಕೊಂಡಿರ್ತಾನೆ. ಅವನು ಆಕ್ಚುಲಿ ಅಂದ್ರೆ ಅಂದ್ರೆ ಏನಂತಾರೆ ಆತರ ಅಂದ್ರೆ ಆತರ ಭಾವನೆಗಳೆಲ್ಲ ಏನಿಲ್ಲ. ಅಂದ್ರೆ ಅವ್ನು ಯಾವಾಗ್ಲೂ ದೇವರ ಧ್ಯಾನದಲ್ಲಿ ಇರುವಂತದ್ದು. ಆದ್ರೆ ಇವನು ಅವನ ನೋಡಿ ನಗ್ತಾನೆ, ಅವನು ಹೆಂಡತಿಯನ್ನ ಕೂರ್ಸಿದಾನೆ ಅಂತ ಹೇಳಿ ನಗ್ತಾನೆ. ಸೊ ಆಗ ಅದು ಶಿವನಿಗೆ ಏನ್ ಅನ್ಸಲ್ಲ, ಆದ್ರೆ ಪಾರ್ವತಿ ದೇವಿಗೆ ಅವಮಾನ ಆಗುತ್ತೆ. ಅಂದ್ರೆ ಅಲ್ಲಿ ಎಲ್ಲರೂ ಸಂತರೆಲ್ಲ ಬಂದು ಕೇಳ್ತಾ ಇರ್ತಾರೆ, ನಾರದ ಮುನಿನೂ ಇದ್ದಾರೆ. ಸೊ ಆದ್ರೆ ಇವಳಿಗೆ ಅವಮಾನ ಆಗಿ ನೀನ್ ಯಾರು ನನ್ನ ಗಂಡನಿಗೆ ಈ ತರ ಅಪಹಾಸ್ಯ ಮಾಡ್ತಾ ಇದೀಯಾ, ನೀನೇನು ಬ್ರಹ್ಮನಿಗಿಂತ ನೀನು ದೊಡ್ಡವನ ಅಂತ ಹೇಳಿ ಅವಳು ಶಾಪ ಕೊಡ್ತಾಳೆ, ನೀನು ಮುಂದಿನ ಜನ್ಮದಲ್ಲಿ ನೀನು ರಾಕ್ಷಸ ಆಗು ಅಂತ ಹೇಳಿ. ಸೊ ಅವನು ಮತ್ತೆ ಆಯ್ತು ಅಂತ ಹೇಳಿ ಅವನು ಕ್ಷಮೆ ಕೇಳ್ತಾನೆ, ತಾಯಿ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ. ಆಗ ಈಶ್ವರ ಹೇಳ್ತಾನೆ, ನೋಡು ವಿಷ್ಣು ಭಕ್ತರಂದ್ರೆ ಹೇಗೆ ನೋಡು ಪಾರ್ವತಿ, ಅವನಿಗೆ ಬೇಜಾರೇ ಇಲ್ಲ, ಅಂದ್ರೆ ತಾಯಿ ನನ್ನ ಕ್ಷಮಿಸು ಅಂತ ಹೇಳ್ತಾನೆ. ಅಂದ್ರೆ ಅವಳು ಬೈದ್ರೂನ ಕ್ಷಮೆ ಕೇಳ್ತಾನೆ. ಮತ್ತೆ ಅವ್ನು ರಾಕ್ಷಸ ಆಗ್ತಾನೆ. ಸೊ ರಾಕ್ಷಸ ಆಗಿ ಅದ್ರಲ್ಲಿ ಅವನು ತುಂಬಾ ಕಷ್ಟ ಕೊಟ್ಟು, ಆಮೇಲೆ ಇಂದ್ರ ಅವನ ಅಂದ್ರೆ ಇಂದ್ರನಿಗೂ ಅವನ್ನ ಸಾಯಿಸಕ್ಕಾಗಲ್ಲ. ಕೊನೆಗೆ ಅವನೇ ಹೇಳ್ತಾನೆ ಯಾವ ಆಯುಧದಲ್ಲಿ ಅವನು ಸಾಯಿಸಿದ್ರೆ ಅವನ್ನ ಸಾಯಿಸ್ಬೋದು ಅಂತ ಹೇಳಿ. ಸೊ ಹಾಗೆ ಅವನು ವೃತಾಸುರ ಅಂತ ಹುಟ್ಟೋದು, ಅವನು ರಾಕ್ಷಸ ಆಗಿ. ಸೊ ಹಾಗೆ ಅವನು 1 ವರ್ಷ ಅವನ ಹೊಟ್ಟೆಯಲ್ಲಿರ್ತಾನಂತೆ ಇಂದ್ರ, ಅಂದ್ರೆ ಅವನಿಗೆ ಹೊರಗಡೆ ಬರಕ್ಕಾಗಲ್ಲ. ಸೊ ಆಮೇಲೆ ಆಯುಧದಿಂದ ಅವನು ಕಟ್ ಮಾಡಿ ಅವನ್ನ ಸಾಯಿಸ್ತಾನೆ. ಸೊ ಅದು ಹಾಗೆ ಹೊರಗಡೆ ಬಂದ್ಮೇಲೆ ಆದ್ರೆ ಅವನೇನಂದ್ರೆ ಅವನಿಗೆ ಮುಕ್ತಿ ಸಿಗುತ್ತೆ. ಇಂದ್ರ ಅಂದ್ರೆ ಪ್ರಭುಪಾದ ಹೇಳುವಂತದ್ದು, ಇಂದ್ರ ಗೆದ್ದು ಸೋತ, ವೃತಾಸುರ ಸೋತು ಗೆದ್ದ ಅಂತ. ಅಂದ್ರೆ ಅದ್ರ ಅರ್ಥ ಅವನು ಸೋತು ಸತ್ತ ಅವನು, ಆದ್ರೆ ಅವನು ಹೋಗಿದ್ದು ದೇವರ ಧಾಮಕ್ಕೆ. ಆದ್ರೆ ಇಂದ್ರ ಮತ್ತೆ ಅವನ ಇಂದ್ರ ಲೋಕಕ್ಕೆ ಹೋಗಿದ್ದು, ಗೆದ್ದಿದ್ದು ಹೌದು, ಆದ್ರೆ ಭೌತಿಕವಾಗಿ ಇದನ್ನೇ ನಾವು ಹೇಳೋದು ಡಿಫ್ರೆನ್ಸ್. ಕೃಷ್ಣನಿಗೆ ಭೌತಿಕವಾಗಿ ನಾವು ನೋಡಿದ್ರೆ ನಮಗೆ ಅದು ಅರ್ಥ ಆಗಲ್ಲ. ಅದು ಭೌತಿಕವಾಗಿ ನೋಡುವಾಗ ಇವನು ಗೆದ್ದಾಗ ಕಾಣುತ್ತೆ, ಆದ್ರೆ ನಿಜವಾಗಿ ಗೆದ್ದಿದ್ ಯಾರು? ವೃತಾಸುರ. ಭಕ್ತರನ್ನ ಯಾವಾಗ್ಲೂ ಬಿಡಲ್ಲ ಕೃಷ್ಣ ಅಂತ ಹೇಳಿ. ಸೊ ಇದು ಸನಾತನ ಗೋಸ್ವಾಮಿ. ಸೊ ಅದು ಇದ್ರಲ್ಲಿ ಏನಂತ ಹೇಳಿದ್ರೆ ಅವರು ಯಾರು ಅದೇ ಒಂದ್ಸತಿ ಸನಾತನ ಗೋಸ್ವಾಮಿ ಹತ್ರ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಅಂದ್ರೆ ಬಡವ. ಅವನ ಹೆಂಡತಿ ಹೇಳ್ತಾಳೆ ಲೈಕ್ ಇವ್ರ ಹತ್ರ ಒಂದು ಇದು ಏನು ಚಿಂತಾಮಣಿ ಅಂತ ಹೇಳಿ ಒಂದು ವೈಡೂರ್ಯ ಇದೆ. ಅದ್ ಹೇಗೆ ಅಂದ್ರೆ ಅದನ್ನ ನಾವು ಆ ಚಿಂತಾಮಣಿ ಇದ್ರೆ ಏನ್ ಬೇಕಾಗಿದ್ದು ಪಡಿಬೋದು ಅಂತ. ಸೊ ಚಿನ್ನ ಏನಿದ್ರು ಮುಟ್ಟಿದ್ರು ಅದು ಚಿನ್ನ ಆಗುತ್ತೆ ಅಂತ ಹೇಳಿ. ಸೊ ಇವನು ಹೋಗಿ ಕೇಳ್ತಾನ, ಅವನು ನಿನ್ನ ಹತ್ರ ಇದೆಯಂತೆ ಕೊಡು ನನಗೆ ಅಂತ. ನೋಡಲ್ಲಿ ಹೋಗು, ಅಲ್ಲಿ ಅಂದ್ರೆ ಒಂದು ಕೊಳಕು ಅಂದ್ರೆ ಡಸ್ಟ್ ಬಿನ್ ಏನಿದೆ ಅಂದ್ರೆ ಬೇಡದೇ ಇರೋ ಹಾಕಿರ್ತಾರೆ, ಅಲ್ಲಿ ಇದೆ, ಹೋಗು ತಗೋ ಅಂತ ಹೇಳ್ತಾನಂತೆ ಸನಾತನ ಗೋಸ್ವಾಮಿ ಹೇಳ್ತಾರೆ. ಸೊ ಆಗ ಅವನು ಹೋಗ್ತಾನೆ, ಹೋಗಿ ಅಲ್ಲಿ ತಗೊಳ್ತಾನೆ. ಆಮೇಲೆ ಹೋಗಿ ಮನೆಗೆ ಹೋಗ್ತಾನೆ, ಮುಟ್ಟಿದ್ದೆಲ್ಲ ಚಿನ್ನ. ಅವನು ತುಂಬಾ ಶ್ರೀಮಂತ ಆಗ್ತಾನೆ. ಆಮೇಲೆ ಅವನು ಹೆಂಡತಿ ಹೇಳ್ತಾಳೆ, ಅಲ್ಲ ಅವನು ನನಗೇನೋ ಹೋಗಿ ಅವನ ಕೇಳು, ನಮಗೀಗ ಇಷ್ಟೆಲ್ಲ ವೈಡೂರ್ಯ ಇದೆ, ಆದ್ರೆ ಅವನು ಅದಕ್ಕಿಂತನೂ ಅವನ ಹತ್ರ ಏನೋ ಒಂದು ಬೆಲೆ ಬಾಳುವಂತದ್ದೇನೋ ಇದೆ. ಯಾಕಂತ ಹೇಳಿದ್ರೆ ಅವನು ಸಂತೋಷವಾಗಿದ್ದಾನೆ,
ಸೊ ಅವನ ಹತ್ರ ಬೇರೆ ಏನೋ ಇದೆ, ಅದನ್ನ ಹೋಗಿ ಕೇಳು ಅಂತ ಹೇಳಿ. ಸೊ ಆಗ ಅವನು ಬರ್ತಾನಂತೆ. ಅವನು ವಾಪಸ್ ಬಂದು ಕೇಳ್ತಾನೆ, ಹೌದು ನನಗೆ ಯಾಕೋ ನೀನು ನೀನು ಚಿಂತಾಮಣಿಗಿಂತಲೂ ಬೆಲೆ ಬಾಳುವಂತ ನಿನ್ನ ಹತ್ರ ಏನೋ ಇರ್ಬೇಕು, ಅದು ನನಗೆ ಕೊಡು. ಹೌದಾ, ನಿನಗ್ ಬೇಕಾ ಅಂತ ಹೇಳ್ತಾನೆ. ಹೌದು, ಹಾಗಾದ್ರೆ ನಾನು ಹೇಳೋ ಆಗ್ಬಾರ್ದು, ಅದನ್ನ ಮತ್ತೆ ಬಿಸಾಕಿ ಬಾ ನೀನು. ಸರಿ, ಅವನು ಅದನ್ನ ಬಿಸಾಕಿ ಬರ್ತಾನೆ ಚಿಂತಾಮಣಿಯನ್ನ. ಆಗ ಅವನಿಗೆ ಹರೇ ಕೃಷ್ಣ ಮಹಾಮಂತ್ರ ಕೊಡ್ತಾರೆ. ಯಾರು? ಸನಾತನ ಗೋಸ್ವಾಮಿ. ಹರೇ ಕೃಷ್ಣ ಮಹಾಮಂತ್ರ ಅದಕ್ಕಿಂತ ಚಿಂತಾಮಣಿಗಿಂತನೂ ವ್ಯಾಲ್ಯೂಬಲ್ ಆಗಿರುವಂತದ್ದು ಅಂತ ಹೇಳಿ, ಹಾಗಾಗಿ ಅದನ್ನ ಕೊಡ್ತಾರಂತೆ. ಇನ್ 4 ಶ್ಲೋಕ ಇದೆ ಅಷ್ಟೇ. ಅನಪೇಕ್ಷ ಶುಚಿರ್ ದುಃಖ ಉದಾಸೀನೋ ಗತವ್ಯತಃ ಸರ್ವಾರಬ್ಧ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸಿರುವ ಪರಿಶುದ್ಧನಾದ ದಕ್ಷನಾದ ಚಿಂತೆ ಇಲ್ಲದ ಎಲ್ಲಾ ನೋವುಗಳಿಂದ ಮುಕ್ತನಾದ ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನು. ಸೊ ಚಟುವಟಿಕೆಗಳ ಸಾಮಾನ್ಯ ನಡೆ ಅವಲಂಬಿಸುವ ಪರಿಶುದ್ಧನಾದ ದಕ್ಷನಾದ ಚಿಂತೆ ಇಲ್ಲದ, ಸೊ ಯಾವಾಗಲೂ ಎಲ್ಲವನ್ನು ಒಂದೇ ತರ ನೋಡುವಂಥದ್ದು, ಯಾವ ನೋವುಗಳಿಂದ ಮುಕ್ತ. ಅಂದ್ರೆ ಇದು ಸುಧಾಮ, ಅವನಿಗೆ ಏನು ನೋವಿರ್ಲಿಲ್ಲ. ಅವನು 24 ಗಂಟೆ ಅವನು ಕೃಷ್ಣನ ಧ್ಯಾನದಲ್ಲಿ ಇರ್ತಾ ಇದ್ದ. ಅವನಿಗೇನು ಅಂದ್ರೆ ಬಡವ ಅಂತ ಹೇಳಿ ಅವನಿಗೆ ಒಂಚೂರು ಬೇಜಾರಿಲ್ಲ. ಆಮೇಲೆ ಅವನಿಗೆ ಈಗ ಏನು ಬಂಗಲೆ ಸಿಕ್ಕಿದ್ರುನು ಅವನಲ್ಲಿ ಇರಲ್ಲ ಅಂತೆ. ಅವನಲ್ಲಿಂದ ಹೊರಗಡೆ ಬಂದು ಒಂದು ಸಣ್ಣ ಕಾಟೇಜ್ ಅಲ್ಲಿ ಇರುವಂತದ್ದು, ಅವನಿರಲ್ಲ ಆ ಬಂಗ್ಲೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅಂತ ಒಂದು ಸ್ಥಿತಿಯಲ್ಲಿದ್ರೆ ಅವನ ದೇವರ ಧ್ಯಾನ ಮಾಡಕ್ ಆಗಲ್ಲ, ನನಗೆ ಅಷ್ಟು ಶ್ರೀಮಂತಿಕೆ ಇದ್ರೆ ಅಂತ ಹೇಳಿ ಅವನು ಬಂದು ಹೊರಗಡೆ ಒಂದು ಬೇರೆ ಕಡೆ ಇರುವಂತದ್ದು. ಸೊ ಅಂತ ಭಕ್ತ ಕೃಷ್ಣನಿಗೆ ತುಂಬಾ ಪ್ರಿಯ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೋ ಅಂತಹ ಭಕ್ತನು ನನಗೆ ಬಹುಪ್ರಿಯನು. ಸೊ ಇದು ಪ್ರಹ್ಲಾದ್ ಮಹಾರಾಜ್. ಸೊ ಪ್ರಹ್ಲಾದ್ ಮಹಾರಾಜ್ಗೆ ಎಷ್ಟೆಲ್ಲ ತಂದೆ ಕಷ್ಟ ಕೊಡ್ತಾ ಇದ್ದ. ದಿನ ಒಂದೊಂದು ಹೊಸ ಒಂದು ಸಾಯಿಸಕ್ಕೆ ಅಂದ್ರೆ ಬೇರೆ ಬೇರೆ ರೀತಿಯಾದ ಪ್ಲಾನ್ ಮಾಡ್ತಾ ಇದ್ದ ಅವನ ತಂದೆ, ಅವನ್ನ ಸಾಯಿಸುವಂತದ್ದು. ಸೊ ಆದ್ರೆ ಅವನು ಪ್ರಹ್ಲಾದ್ ಮಹಾರಾಜು ಯಾವಾಗ್ಲೂ ಕೃಷ್ಣನ ಒಂದು ಧ್ಯಾನದಲ್ಲೇ ಇರೋದ್ರಿಂದ ಅವನು ಯಾವ್ದಕ್ಕೂ ಹೆದರ್ತಾ ಇರ್ಲಿಲ್ಲ. ಯಾವ್ದು ಶೋಕ ಆಗ್ಲಿ ಇಲ್ಲ ಅಥವಾ ಭಯ ಆಗ್ಲಿ ಇಲ್ಲ. ಸೊ ಹಾಗಾಗಿ ಅಂತ ಒಂದು ಭಕ್ತ ನನಗೆ ಪ್ರಿಯ. ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಸ್ಥಿರ ಮೂರ್ತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ ಶೀತೋಷ್ಣಗಳಲ್ಲಿ ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಬಹುಪ್ರಿಯವನಾದವನು. ಸೊ ಇದು ಅಂಬರೀಷ್ ಮಹಾರಾಜ್. ಸೊ ಅಂಬರೀಷ್ ಮಹಾರಾಜ್ ಅವರ ಎಲ್ಲಾ ಒಂದು ಅಂದ್ರೆ ಇಂದ್ರಿಯಗಳನ್ನ ಕೃಷ್ಣನಿಗೋಸ್ಕರನೇ ಇಟ್ಟಿದ್ರಂತೆ. ಅಂದ್ರೆ ಕಣ್ಣುಗಳಿಂದ ಕೃಷ್ಣನ ಒಂದು ರೂಪ ನೋಡುವಂಥದ್ದು, ಹಾಗೂ ಮೂಗಿನಿಂದ ಪ್ರಸಾದವನ್ನ ಮತ್ತೆ ತುಳಸಿಯನ್ನ ಸ್ಮೆಲ್ ಮಾಡುವಂಥದ್ದು, ಬಾಯಿಯಿಂದ ಪ್ರಸಾದ ತಿನ್ನುವಂಥದ್ದು ಹಾಗೂ ಗುಣಗಾನ ಮಾಡುವಂಥದ್ದು ದೇವರದ್ದು, ಕಿವಿಯಿಂದ ಕೇಳುವಂಥದ್ದು ಶ್ರವಣ, ಹಾಗೂ ಕೈಗಳಿಂದ ಪ್ರಸಾದ ತಿನ್ನುವಂಥದ್ದು ಹಾಗೂ ದೇವರಿಗೆ ವಂದಿಸುವಂಥದ್ದು, ಹಾಗೂ ಅವರ ಫುಲ್ಲು ಇಡೀ ದೇಹನ ದೇವರಿಗೆ ಅಂದ್ರೆ ಹಾಗೆ ಅವ್ರ ಎಲ್ಲಾ ಇಂದ್ರಿಯಗಳನ್ನ ಮತ್ತೆ ಕೈಗಳಿಂದ ಭಕ್ತರನ್ನ ಮುಟ್ಟುವಂಥದ್ದು ಮತ್ತು ಇದು ಅಂದ್ರೆ ಧಾಮಗಳಿಗೆ ಹೋಗುವಂಥದ್ದು. ಸೊ ಈ ತರದ್ದು, ಸೊ ಎಲ್ಲಾ ಇಂದ್ರಿಯಗಳನ್ನ ಹೀಗೆ ಮಾಡಿದ್ರಂತೆ. ಸೊ ಈ ವಿಷಯ 3 ಲೋಕಗಳಲ್ಲೂ ತುಂಬಾ ಪ್ರಸಿದ್ಧ ಆಗಿತ್ತು, ಅಂಬರೀಷ್ ಮಹಾರಾಜ್ ಈ ತರ ಅಂತ ಹೇಳಿ. ಸೊ ಇದನ್ನ ಗೊತ್ತಾಗಿ ಇದು ದುರ್ವಾಸ್ ಮುನಿ ಅವರಿಗೆ ಸ್ವಲ್ಪ ಅಸೂಯೆ ಆಗುತ್ತಂತೆ. ಅಯ್ಯೋ ಈ ತರ, ಸೊ ನಾನು ಅವನ ಕೆಳಗೆ ತರ್ಬೇಕು ಅಂತ ಹೇಳಿ ಅಸೂಯೆಯಿಂದ ಒಂದ್ಸತಿ ಅವರು ಉಪವಾಸದಲ್ಲಿರ್ತಾರೆ. ನಿರ್ಜಲ ಅಂತ ಹೇಳಿದ್ರೆ ನೀರು ಕುಡಿಯೋಗಿಲ್ಲ. ಸೊ ಅಂಬರೀಷ್ ಮಹಾರಾಜ್ ನೀರು ಕುಡಿದೆ ಆತರ ಒಂದು ಉಪವಾಸ ಮಾಡ್ತಾ ಇರ್ತಾರೆ. ಇವ್ರೇನ್ ಬೇಕಂತ ಹೇಳಿ ಇನ್ನೇನು ಆ ಪಾರಾಯಣ ಅಂದ್ರೆ ಅದು ಬ್ರೇಕ್ ಮಾಡುವಂತ ಟೈಮ್, ಅಂದ್ರೆ
ಫಾಸ್ಟ್ ಬ್ರೇಕಿಂಗ್. ಆ ಟೈಮಲ್ಲಿ ಮಾಡಿದ್ರೆ ಮಾತ್ರ ಅದರ ಫಲ ಸಿಗುವಂತದ್ದು. ನಾವೀಗ ಒಂದಿನ ಎಲ್ಲ ಫಾಸ್ಟ್ ಮಾಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ನೀರ್ ಕುಡಿಬೇಕು ಅಂತ ಇರ್ತೀನಿ. ಆ ಟೈಮಲ್ಲಿ ಆಗ್ಲಿಲ್ಲ ಅಂದ್ರೆ ಮಾಡಿರೋದು ಫಲ ಹೊಟ್ಟೋಗುತ್ತೆ. ಸೊ ಅವ್ರು ಬೇಕಂತ ಹೇಳಿ ಆ ಟೈಮಲ್ಲಿ ಬರುವಂತದ್ದು ದುರ್ವಾಸರು ಬಂದು ಸ್ನಾನ ಕೊಟ್ಟೋಗ್ತಾರೆ. ಇವ್ರ ಪಾಪ ವೇಟ್ ಮಾಡ್ತಾನೆ ಅಂಬರೀಷ್ ಮಹಾರಾಜು. ಇಲ್ಲಿ ನೋಡಿದ್ರೆ ನೀರ್ ಟೈಮ್ ಮುಗೀತಾ ಇದೆ, ಇನ್ನೇನು 5 ನಿಮಿಷ ಇದೆ ಅನ್ನುವಾಗ ಅವರು ರಾಜ ಋಷಿಗಳು ಹೇಳ್ತಾರಂತೆ, ನೀವು 1 ಡ್ರಾಪ್ ನೀರ್ ತಗೊಳ್ಳಿ, ನಿಮ್ದು ಆಗ ಫಲನು ಅಂದ್ರೆ ನೀವು ಅವ್ರನ್ನ ಇದ್ ಮಾಡ್ದಾಗೂ ಆಗಲ್ಲ, ಆದ್ರೆ ನೀವು ನಿಮ್ಮ ಫಲನು ನಿಮಗೆ ಹೋಗಲ್ಲ, ತಗೊಳ್ಳಿ ಅಂತ. ಅವ್ರು 1 ಡ್ರಾಪ್ ತಗೋತಾರೆ. ಅವನು ಜ್ಞಾನಿ, ಯಾರು ದೂರ್ವಾಸ. ಸೊ ಅವನಿಗೆ ಗೊತ್ತಾಗುತ್ತೆ, ಅವ್ನು ನದಿಯಲ್ಲಿ ಸ್ನಾನ ಮಾಡೋ ಕೂಡ್ಲೆ ಗೊತ್ತಾಗುತ್ತೆ. ಅವ್ನು ಬರ್ತಾನೆ ಕೋಪದಲ್ಲಿ, ನೀನು ಅವಮಾನ ಮಾಡಿದೆ, ನಾನ್ ಬರೋ ಮುಂಚೆ ನಾನು ಅತಿಥಿ ಇರುವಾಗ ನೀನ್ ಹೇಗೆ ಸ್ವೀಕಾರ ಮಾಡಿದೆ ನೀರು ಅಂತ ಹೇಳಿ ಅವನು ಕೋಪ ಮಾಡ್ಕೊಳ್ತಾನ ಅವನ ಮೇಲೆ. ಕೂಡ್ಲೆ ಅವನ ಒಂದು ಕೂದ್ಲಿಂದ ಒಂದು ರಾಕ್ಷಸನ ಬರ್ಸ್ತಾನಂತೆ ಅವನು. ಇಲ್ಲಿ ನೋಡ್ಬೋದು ನಾವು ರಾಕ್ಷಸ ಬೆಂಕಿಯ ರೂಪದಲ್ಲಿ. ಸೊ ಆ ರಾಕ್ಷಸ ಬರ್ತಾನೆ ಆ ದೈತ್ಯಾಕಾರದಲ್ಲಿ ಅವನ ಸಾಯಿಸಕ್ಕೆ ಅಂತ ಹೇಳಿ. ಸೊ ಸಾಯಿಸಕ್ಕೆ ಅಂತ ಹೇಳೋ ಅಷ್ಟೊತ್ತಿಗೆ ಏನಾಗುತ್ತೆ, ಅವನ ಸಾಯಿಸಕ್ಕೆ ಹೋಗ್ತಾನೆ. ಅವನು ದೇವರ ಪ್ರಾರ್ಥನೆ ಮಾಡ್ತಾನೆ. ಅವನು ವಿಷ್ಣು ದೊಡ್ಡ ಭಕ್ತ ದೇವರದ್ದು. ಆಗೇನಾಗುತ್ತೆ, ಕೃಷ್ಣ ಅವನಿಗೆ ಇದು ಕಳಿಸ್ತಾನೆ, ಸುದರ್ಶನ ಚಕ್ರ ಬಂದು ಅವನ್ನ ಸಾಯಿಸಿ ಬಿಡುತ್ತೆ, ಈ ರಾಕ್ಷಸನ ಸಾಯಿಸುತ್ತೆ. ಅಷ್ಟಕ್ಕೆ ಬಿಡ್ಲಿಲ್ಲ, ಅದು ಇವನ್ನ ಅಟ್ಟಿಸ್ಕೊಂಡು ಹೋಗುತ್ತೆ, ಅಂದ್ರೆ ಯಾರನ್ನ, ದುರ್ವಾಸನ ಸಾಯಿಸಕ್ಕೆ ಹೋಗುತ್ತಂತೆ. ಸೊ ಅವನು ಓಡ್ಕೊಂಡು ಹೋಗ್ತಾನೆ, ಬ್ರಹ್ಮನ ಹತ್ರ ಹೋಗ್ತಾನೆ. ಮೊದ್ಲಿಗೆ ಬ್ರಹ್ಮನ ಹತ್ರ ಹೋಗಿ ನನ್ನ ಕಾಪಾಡು ಅಂತ ಹೇಳಿ. ಬ್ರಹ್ಮ ಹೇಳ್ತಾನೆ, ಇಲ್ಲ ಕ್ಷಮಿಸು, ಇದು ವಿಷ್ಣು ಬಿಟ್ಟಿರುವಂತದ್ದು, ನಾನು ಸ್ಟಾಪ್ ಮಾಡಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ, ನನಗಾಗಲ್ಲ. ಸೊ ಈಶ್ವರನ ಹತ್ರ ಹೋಗ್ತಾನಂತೆ. ಈಶ್ವರನ ಹತ್ರ ಹೋದಾಗ ಈಶ್ವರ ಹೇಳ್ತಾನೆ, ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಇದು, ನೀನು ವಿಷ್ಣು ಹತ್ರ ಹೋಗ್ಬೇಕು ಅಂತ. ಸರಿ, ವಿಷ್ಣು ಹತ್ರ ಹೋಗ್ತಾನೆ. ವಿಷ್ಣು ಹತ್ರ ಹೋದಾಗ ವಿಷ್ಣು ಹೇಳ್ತಾನಂತೆ, ನಾನು ಒಂದ್ಸರ್ತಿ ಬಿಟ್ಟ ಮೇಲೆ ನಾನು ಅದನ್ನ ಹಿಂತಿರಿಗಕ್ಕಾಗಲ್ಲ, ನೀನು ಹೋಗಿ ಅಂಬರೀಷ್ ಮಹಾರಾಜಿಗೆ ಕ್ಷಮೆ ಕೇಳು, ಅವ್ರೇನಾರು ಒಪ್ಪಿದ್ರೆ ಅದು ರಿಟರ್ನ್ ಬರುತ್ತೆ ನನಗೆ ಅಂತ ಹೇಳಿ. ಸೊ ಆಗ ಅವನ್ ಬಂದು ಅವನಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ, ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ. ಸೊ ಆಗ ಅವನು ಅಂಬರೀಷ್ ಮಹಾರಾಜ್ ಹೇಳ್ತಾರಂತೆ, ನಾನೇನಾದ್ರೂ ದೇವ್ರ ಹತ್ರ ಹೇಳ್ತಾನೆ, ನಾನೇನಾದ್ರು ಸ್ವಲ್ಪ ಆದ್ರೂ ಪುಣ್ಯ ಮಾಡಿದ್ರೆ ಅವರನ್ನ ಕ್ಷಮಿಸು. ಸೊ ಇದ್ರಲ್ಲಿ ನಮಗೇನು ನೋಡಿ, ಈಕ್ವಲ್ ಟು ಶತ್ರುಗಳ ವಿಷಯದಲ್ಲೂ, ಈಗ ನಮಗೆ ಯಾರಾದ್ರೂ ಸ್ವಲ್ಪ ಮಾಡಿದ್ರೆ ನಾವು ಏನಾದ್ರು ಇದ್ ಮಾಡ್ಬೋದ, ಅವ್ರನ್ನ ಬಿಡ್ತೀವ, ನಾವು ಮರಿತೀವ? ಇಲ್ಲ. ನೋಡಿ, ಅಷ್ಟು ಅವನ ಸಾಯಿಸಕ್ಕೆ ಹೊರಟಿದ್ರು ಕೂಡ ಅವನವನ್ನ ಕ್ಷಮಿಸಿದ. ಸೊ ಈ ತರ ಭಕ್ತ ನನಗೆ ಪ್ರಿಯ. ಸೊ ಇದು ಲಾಸ್ಟ್ ಶ್ಲೋಕ. ಏತು ಧರ್ಮಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಂ ಭಕ್ತಾಸ್ತೀವ ಮೇ ಪ್ರಿಯ. ಯಾರು ಭಕ್ತಿ ಸೇವೆ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನು ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಪ್ರಿಯರು. ಸೊ ಭಕ್ತಿ ಸೇವೆಯಲ್ಲಿ ಯಾರು ಕಂಪ್ಲೀಟ್ ಆಗಿ ಯಾರು ತೊಡಗಿರ್ತಾರೋ ಅವರು ನನಗೆ ತುಂಬಾ ಪ್ರಿಯರು. ಸೊ ಇದು ಬಿಲ್ವಮಂಗಲ ಠಾಕೂರ್ ಅಂತ ಹೇಳಿ. ಸೊ ಬಿಲ್ವಮಂಗಲ ಠಾಕೂರ್ ಮೊದ್ಲು ಆಕ್ಚುಲಿ ಅವರು ಅಂದ್ರೆ ಬೇಡದ ಒಂದು ಕಾರ್ಯಗಳಲ್ಲಿ ಅಂದ್ರೆ ದೋಷ, ಅಂದ್ರೆ ಏನಂತಾರೆ, ಸರಿಯಾದ ಒಂದು ಅಂದ್ರೆ ಅಸೋಸಿಯೇಷನ್ ಇಲ್ದೆ ಅವರು ಹಾಳಾಗಿರ್ತಾರೆ, ಅಂದ್ರೆ ಅವರ ಭೌತಿಕ ಜೀವನದಲ್ಲಿ. ಸೊ ಅವ್ರಿಗೆ ಏನಾಗುತ್ತೆ, ಒಂದ್ಸತಿ ಅವರ ತಂದೆ ಶ್ರಾದ್ದ ಇರುತ್ತೆ. ಶ್ರಾದ್ದ ಮುಗಿಸ್ಕೊಂಡು ಅವರು ಅಂದ್ರೆ ಅವರಿಗೆ ಅರ್ಜೆಂಟ್, ಅಂದ್ರೆ ಅವ್ರಿಗೆ ಒಂದು ವೈಶ್ಯ ಜೊತೆ ಒಂದು ಸಂಬಂಧ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಅದನ್ನ ಅರ್ಜೆಂಟ್ ಅಂದ್ರೆ ಸರಿಯಾಗಿ ಅವರು ಶ್ರಾದ್ದ ತಂದೆದ ಆಗ್ತಾ ಇರುವಾಗ್ಲೂ ಅವ್ರಿಗೆ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಅವ್ರು ಹೋಗ್ಬೇಕು ಅಲ್ಲಿಗೆ. ಸೊ ಹಾಗಾಗಿ ಅಲ್ಲಿ ಜೋರ್ ಮಳೆ ಸ್ಟಾರ್ಟ್ ಆಗುತ್ತೆ. ಅವ್ರ ಶ್ರಾದ್ದ ಎಲ್ಲ ಬೇಗ ಮುಗ್ಸಕ್ಕೆ ದುಡ್ಡೆಲ್ಲ ಕೊಟ್ಟು ಆ ಬ್ರಾಹ್ಮಣರಿಗೆ ಶ್ರಾದ್ದ ಬೇಗ ಮುಗ್ಸಕ್ ಹೇಳ್ತಾರೆ. ಅದು ಮುಗಿಸಿ ಮತ್ತೆ ಮಳೆ ಜೋರಾಗುತ್ತೆ. ಮಳೆ ಜೋರಷ್ಟೊತ್ತಿಗೆ ಅವ್ರೇನ್ ಮಾಡ್ತಾರೆ, ಅದನ್ನ ಅಲ್ಲಿ ಅಂದ್ರೆ ನದಿ ದಾಟ್ಬೇಕಾದ್ರೆ, ಅಂದ್ರೆ ತುಂಬಾ ನದಿಯೆಲ್ಲ ದಾಟಿ ಅಂದ್ರೆ ತುಂಬಾ ಕಷ್ಟಪಟ್ಟು ಹೋಗ್ತಾರೆ. ಅವಳ ಮನೆಗೆ ಹೋಗಿ ಅವರು ರಾತ್ರಿ ತುಂಬಾ ಲೇಟ್ ಆಗಿರುತ್ತೆ. ಬಾಗಿಲ್ ತೆಗಿಯೋ ಅಷ್ಟೊತ್ತಿಗೆ ಅವಳು ಬಾಗಿಲ್ ತೆಗಿತಾಳೆ. ಅವಳು ಏನ ಅನ್ಕೊಳ್ತಾಳೆ, ಯಾವಾಗ್ಲೂ ಬರ್ತಾ ಇರ್ತಾನೆ, ಓಕೆ ಇವನು ಮಳೆ ಜಾಸ್ತಿ ಇರೋದ್ರಿಂದ ಇವನು ಇವತ್ತು ಬರಲ್ಲ ಅಂತ ಹೇಳಿ ಅವಳು ಬಾಗಿಲ್ ಹಾಕಿರ್ತಾಳೆ. ಆಮೇಲೆ ಇವಳಿಗೆ ಬಾಗಿಲ್ ತೆಗಿತಾಳೆ, ಅವಳಿಗೆ ಶಾಕ್ ಆಗುತ್ತೆ, ಇವನು ಬಂದಿದ್ದಾನೆ ಅಂತ ಹೇಳಿ. ಸೊ ಅವಳು ಕೋಪದಲ್ಲಿ ಅವನು ಹೇಳ್ತಾನೆ, ನಾನ್ ನಿನಗೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟು ಬಂದೆ, ಎಷ್ಟೆಲ್ಲಾ ತೊಂದರೆ ತಗೊಂಡೆ, ನಾನ್ ನೀರಲ್ಲಿ ಬರುವಾಗ ನನಗೆ ಅಲ್ಲಿ ಹಾವಿತ್ತು, ಹಾವಂತಲೂ ಗೊತ್ತಾಗಿಲ್ಲ ನನಗೆ, ಅದನ್ನ ಹಿಡ್ಕೊಂಡೆಲ್ಲ ಬಂದೆ ಅಂತೆಲ್ಲ ಹೇಳಿ, ಅಂದ್ರೆ ಮರದ ಇದಿತ್ತು ಅದನ್ನ ಮೇಲೆ ದಾಟ್ಕೊಂಡ್ ಬಂದೆ, ಅಂದ್ರೆ ನೀರಲ್ಲಿ ತೇಲ್ಕೊಂಡ್ ಬಂದೆ, ಮತ್ತೆ ಹಗ್ಗ ಅನ್ಕೊಂಡು ಹಾವನ್ನ ಹಿಡಿದೆ, ಹಾಗೆಲ್ಲ ಹೇಳ್ತಾನೆ. ಅದೆಲ್ಲ ಕೇಳಿ ಅವಳು ಹೇಳ್ತಾಳೆ, ಅಲ್ಲ ನೀನು
ಇಷ್ಟೆಲ್ಲ ಸಾಹಸ ಪಟ್ಟು ನನ್ನ ನೋಡೋ ಬದ್ಲು ನೀನು ಸ್ವಲ್ಪ ಆದ್ರೂ ನೀನ್ ದೇವರ ಬಗ್ಗೆ ಚಿಂತೆ ಮಾಡಿದಿದ್ರೆ ನೀನು ಎಷ್ಟೋ ಒಳ್ಳೇದಿತ್ತು, ನಿನಗೆ ದೇವ್ರು ಒಳ್ಳೇದ್ ಮಾಡ್ತಿದ್ದ ಅಂತ. ಅಂದ್ರೆ ನೋಡಿ ಅವಳು ಆತರ ವೈಶ್ಯಾದವಳು ಕೂಡ ಆತರ ಮಾತಾಡ್ತಾಳೆ. ಅಂದ್ರೆ ಹಾಗೆ ಹೇಳುವಾಗ ಅವನಿಗೆ ಅಂದ್ರೆ ಇದೇನು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಗುರುಗಳು, ಈಗ ನಾವ್ ಒಂದ್ಸತಿ ನಾವ್ ಯಾವಾಗ ಸಂಪ್ರದಾಯಕ್ಕೆ ಕನೆಕ್ಟ್ ಮಾಡ್ತೀವೋ ಆ ಗುರುಗಳು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ನಾವು ಹೋಗೋವರ್ಗು ಬಿಡಲ್ಲ ಅಂತೆ. ಈ ಭೌತಿಕ ಪ್ರಪಂಚದಿಂದ ನಮ್ನ ಕೃಷ್ಣನ ಹತ್ರ ಕರ್ಕೊಂಡು ಹೋಗೋವರ್ಗು ಅವ್ರು ಬಿಡಲ್ಲ ಅಂತೆ. ಯಾವಾಗ ನಾವು ಕನೆಕ್ಟ್ ಆಗ್ತೀವಿ ಒಂದ್ ಸಂಪ್ರದಾಯಕ್ಕೆ ಅವ್ರು ನಮ್ನ ಅಷ್ಟು ಅಂದ್ರೆ ಹಾಗಾಗಿ ಗುರುಗಳು ಅವಳಿಂದ ಆತರ ಹೇಳ್ಸಿದ್ರು ಅಂತ ಹೇಳಿ ಅವರ ಗುರುಗಳು. ಅಂದ್ರೆ ಅವ್ರು ಹಿಂದಿನ ಜನ್ಮದಲ್ಲಿ ಮಾಡಿರೋದೊಂದು ಏನಿತ್ತು ಆ ಪುಣ್ಯದಿಂದ ಅವ್ರಿಗೆ ಆತರ ಅವಳು ಬಂದು ಹೇಳ್ತಾಳೆ. ಸೊ ಅದಾದ್ಮೇಲೆ ಅವರು ಹೋಗ್ತಾರಂತೆ, ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನಕ್ಕೆ ಹೋಗಿ ಅಲ್ಲಿ ಹೋಗಿ ನಾನು ಇನ್ನು ದೇವರ ಚಿಂತೆಯಲ್ಲಿ ಇರ್ಬೇಕು ಅಂತ. ಅಲ್ಲಿ ಮತ್ತೆ ಅವರು ಒಂದು ಹೆಂಗ್ ಕಪಲ್ ಹೋಗ್ತಾ ಇರ್ತಾರಲ್ಲಿ ಗಂಡ ಹೆಂಡತಿ, ಅದನ್ನ ನೋಡಿ ಮತ್ತೆ ಅವರಿಗೆ ಕೆಟ್ಟ ಯೋಚನೆ ಬರುತ್ತೆ. ಗಂಡ ಹೆಂಡತಿ ನೋಡುವಾಗ ಅವ್ರು ಹೋಗಿ ಗಂಡನ ಹತ್ರ ಹೇಳ್ತಾರಂತೆ, ನಾನು ನಿನ್ನ ಹೆಂಡತಿಯನ್ನ ಮಾತಾಡ್ಸ್ಬೋದಾ, ಅಂದ್ರೆ ಮಾತಾಡ್ಬೇಕು ಅಂತ ಹೇಳಿ. ಆಗ ಅವ್ರು ಹೋಗಿ ಮಾತಾಡ್ಸ್ಬೋದು ಅಂತ. ಸರಿ ಅವಳು ಹೋಗ್ತಾಳೆ, ಅವ್ನು ಒಳಗ್ ಹೋಗ್ತಾರಂತೆ. ಅಂದ್ರೆ ಅತಿಥಿ ಹಾಗಾಗಿ ಇಲ್ಲ ಅಂತ ಹೇಳಕ್ ಆಗಲ್ಲ ಅಂತ ಹೋಗ್ತಾರೆ. ಆದ್ರೆ ಹೋದಾಗ ಅವ್ರು ಒಳಗ್ ಹೋಗಿದ ತಕ್ಷಣ ಅವ್ರು ಕೇಳುವಂತದ್ದು ಏನು ಅಂದ್ರೆ, ತಾಯಿ ನನಗೆ ನಿನ್ನ ತಾಯಿ ಅಂತ ಹೇಳಿ ಅಡ್ರೆಸ್ ಮಾಡ್ತಾರೆ. ಮಾಡಿ ನಿನ್ನ ಹೇರ್ ಪಿನ್ ಕೊಡು ಅಂತ ಹೇಳ್ತಾರಂತೆ. ಹೇರ್ ಪಿನ್ ತಗೊಂಡು ಅವರ ಕಣ್ಣನ್ನ 2 ಕಣ್ಣನ್ನು ತಗೊಳ್ತಾರೆ. ಇದು ನಿಜವಾದ ಘಟನೆ. ಸೊ ಆದ್ರೆ ಇದು ಇಮಿಟೇಟ್ ಮಾಡಬಾರ್ದು. ನಾವೇನಿದ್ರು ಇದನ್ನ ಇನ್ಸ್ಪಿರೇಷನ್ ತಗೋಬಹುದು ಅಷ್ಟೇ ಹೊರತು ನಾವ್ ಇದನ್ನ ಇಮಿಟೇಟ್ ಮಾಡಬಾರ್ದು. ಅಂದ್ರೆ ಪ್ಯೂರ್ ಡಿವೋಟಿಸ್ ಮಾಡಿರುವಂತದ್ದು. ಸೊ ಅವ್ರು ತೆಗಿತಾರೆ. ತೆಗೆದ್ಮೇಲೆ ಅವ್ರು ಎಷ್ಟೋ ಸತಿ ಅವರಿಗೆ 2 ಕಣ್ಣು ಹೋದ್ಮೇಲೆ ಕೃಷ್ಣನೇ ಬಂದು ಅವರಿಗೆ ಊಟ ಮಾಡಿಸ್ತಾ ಇದ್ದಂತೆ ಎಷ್ಟೋ ಸರ್ತಿ. ಮತ್ತೆ ಅವರು ದೇವಸ್ಥಾನಗಳಲ್ಲಿ ಪೂಜೆ ಆಗುವಾಗ ಅವ್ರು ಹೇಳ್ತಾ ಇದ್ರಂತೆ, ಏನಾದ್ರು ದೇವ್ರಿಗೆ ಹಾಕಿರೋ ವಿಗ್ರಹಕ್ಕೆ ಹಾಕಿರೋ ಅಂದ್ರೆ ಏನು ದೇವ್ರಿಗೆ ಅಲಂಕಾರ ಮಾಡಿರ್ತಾರಲ್ಲ ಆ ಡ್ರೆಸ್ ಎಲ್ಲ, ಕೆಲವೊಂದಿನ ಈ ಕಲರ್ ಡ್ರೆಸ್ ಚೆನ್ನಾಗ್ ಕಾಣ್ತಾ ಇಲ್ಲ ಕೃಷ್ಣನಿಗೆ ಇವತ್ತು, ಮತ್ತೆ ಇವತ್ತು ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದಾನೆ ಕೃಷ್ಣ, ಅಲಂಕಾರ ತುಂಬಾ ಒಳ್ಳೇದಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಆಗ ಪುರೋಹಿತನಿಗೆ ಡೌಟ್ ಇರುತ್ತೆ, ಇವನು ಸುಳ್ಳು ಹೇಳ್ತಾ ಇರ್ಬೇಕು, ಕಣ್ಣು ಕಾಣ್ಸಲ್ಲ ಅಂತ ಹೇಳ್ಬಿಟ್ಟು ಒಂದಿನ ಕೃಷ್ಣನಿಗೆ ಏನು ಹಾಕಲ್ಲ ಅಂತೆ ಡ್ರೆಸ್, ಜಸ್ಟ್ ಒಂದು ಗಿಡ ಎಲೆಗಳನ್ನ ಹಾಕಿ ಮುಚ್ಚಿರ್ತಾನೆ, ಎಲೆಗಳ ಅಲಂಕಾರ ಮಾಡಿ. ಆಗ ಅವನು ಹೇಳ್ತಾರೆ, ಯಾಕೆ ಕೃಷ್ಣ ಇಷ್ಟು ಬಡವ ಆಗ್ಬಿಟ್ನಾ, ಅವನಿಗೆ ಬಟ್ಟೆನೂ ಇಲ್ವಾ ಅಂತ ಕೇಳ್ತಾರಂತೆ. ಆಗ ಅವನಿಗೆ ಗೊತ್ತಾಗುತ್ತೆ, ಓ ಇವನು ತುಂಬಾ ಪರಮ ಭಕ್ತ ಅಂತ ಹೇಳಿ. ಆಗ ಕಾಲಿಗೆ ಅಡ್ಡ ಬೀಳ್ತಾನ ಅವನು ಪುರೋಹಿತ. ಸೊ ಹಾಗಾಗಿ ಈ ತರ ಒಂದು ಬಿಲ್ವಮಂಗಲ ಠಾಕೂರ್ ಅಂತ, ಇದು ಚೈತನ್ಯ ಚರಿತಾಮೃತದಲ್ಲಿ ಬರುವಂತ ಕತೆ. ಸೊ ಇಂತಹ ಭಕ್ತ, ಇವರು ಪರಮ ಭಕ್ತರು ಇವರೆಲ್ಲ. ನಾವು ಇದೆಲ್ಲ ಇಮಿಟೇಟ್ ಮಾಡುವಂತದ್ದೆಲ್ಲ, ಇದು ಜಸ್ಟ್ ನಾವು ತಿಳ್ಕೊಬಹುದು ಅಷ್ಟೇ, ಅಂದ್ರೆ ಕೃಷ್ಣನ ಯಾವ ತರ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿ. ಸೊ ಇದು ಓಕೆ, ಇದು ಲಾಸ್ಟ್ ಶ್ಲೋಕ. ಇಲ್ಲಿಗೆ ಅಧ್ಯಾಯ ಮುಕ್ತಾಯ. ಸೊ ನಿಮ್ಮ ಪ್ರಶ್ನೆ ಏನಾದಿದ್ರೆ ಕೇಳ್ಬೋದು. ಇವತ್ತು ಸ್ವಲ್ಪ ಕಥೆಗಳು ಜಾಸ್ತಿ ಇರೋದ್ರಿಂದ ತುಂಬಾ ಸ್ವಲ್ಪ ಲೇಟ್ ಆಯ್ತು, ಕ್ಷಮೆ ಇರ್ಲಿ. ಹರೇ ಕೃಷ್ಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ತೀನಿ ಒಂದ್ಸರ್ತಿ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಆಕ್ಚುಲಿ ಶ್ಲೋಕ ಬರೀ ಶಾರ್ಟ್ ಚಾಪ್ಟರ್, ಬಟ್ ಜಾಸ್ತಿ ಇತ್ತು, ಕಥೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಓಕೆ, ಪ್ರಶ್ನೆ ಏನಾರು ಇದೆಯಾ? ಓಪನ್ ಅನ್ಮ್ಯೂಟೇ ಇದೆ, ಯಾರ್ ಬೇಕಾದ್ರೂ ಕೇಳ್ಬೋದು. ಮತ್ತೆ ಇದು ಟೆಂಪಲ್ದು ಇನ್ನೊಂದ್ಸತಿ ನಾನು ಅದನ್ನ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಡೊನೇಷನ್ ಇದು ವಿಡಿಯೋನೇ ಇದೆ ಇದ್ರಲ್ಲಿ. ಒಂದು ನಿಮಿಷ. ಓಕೆ, ಇದು ಅದು ಈಗ ನೀವು ನೋಡಿದ್ರಿ, ಇದು ಟೆಂಪಲ್ದೆಲ್ಲ ನೋಡಿದ್ರಿ ಆಲ್ರೆಡಿ. ಸೊ ಇದು ನೋಡಿ,
ಸೇವೆಗಳಲ್ಲಿ ನಿಮಗೆ ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಲ್ಲ ಈಗ, ಸೊ ಹಾಗಾಗಿ ತುಂಬಾ ಅಂದ್ರೆ ನಮಗೆ ಅವಶ್ಯಕತೆ ಇದೆ. ಸೊ ಅಂದ್ರೆ ಟೆಂಪಲ್ ಕಟ್ಬೇಕಾದ್ರೆ ಈಗ ಆಬ್ವಿಯಸ್ಲಿ ತುಂಬಾನೇ ಖರ್ಚಾಗತ್ತೆ. ಅಂದ್ರೆ ಅಷ್ಟು ದೊಡ್ಡ ಟೆಂಪಲ್ ಪ್ರಾಜೆಕ್ಟ್ ಅಂದ್ರೆ ಅಲ್ಲಿ ಇವರು ಪ್ರೆಸಿಡೆಂಟ್ ಯಾರಿದ್ದಾರೆ, ನಾಮನಿಷ್ಠ ಪ್ರಭುಜಿ. ಸೊ ಅವ್ರದ್ದು ಏನ್ ಪ್ಲಾನ್ ಅಂತ ಹೇಳಿದ್ರೆ, ಲೈಕ್ ಈಗ ಹೇಗೆ ಈಗ ಗೀತಾ ಕ್ಲಾಸಸ್ ಎಲ್ಲ ನಡೀತಾ ಇದೆ, ಅಲ್ಲಿ ಲೈಕ್ ಕ್ಲಾಸ್ ರೂಮ್ಸ್ ತರ ಆಫ್ಲೈನ್ ಕೂಡ ಮಾಡೋ ಪ್ಲಾನ್ ಇದೆ, ಮಾಡ್ತಾರೆ. ಅಂದ್ರೆ ಕ್ಲಾಸ್ ರೂಮ್ಸ್ ಟೈಪ್ ಕ್ಲಾಸಸ್ ಆಗತ್ತೆ. ಮತ್ತೆ ಅಲ್ಲಿಂದ ಎಲ್ಲ ಕಡೆನೂ ಈ ಗೀತಾ ಪ್ರಚಾರ ಏನಿದೆ ಮಾಡುವಂತದ್ದು ಇನ್ನು ಜಾಸ್ತಿ ದೊಡ್ಡ ಮಟ್ಟದಲ್ಲಿ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಆಗುವಂತದ್ದು ಲೈಕ್ ಎವ್ರಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೂ ಕೊಡ್ಬೋದು. ಅಂದ್ರೆ 1 ಸ್ಕ್ವೇರ್ ಫೀಟಿಗೆ 5,000, 2 ಸ್ಕ್ವೇರ್ ಫೀಟ್ ಅಂತ ಕೊಡ್ಬೋದು, ಅದು 10,000, 25,000 ಹೀಗೆ ಬೇರೆ ಬೇರೆ ಅಮೌಂಟ್ ಅಲ್ಲಿ ಇದೆ. ಹಾಗೂ ಇದೆಲ್ಲ ಲೈಫ್ ಪ್ಯಾಟರ್ನ್ ಅಂದ್ರೆ ಮೆಂಬರ್ಶಿಪ್ 35,000 ಮೆಂಬರ್ಶಿಪ್ ಇದೆ ಅದು. ಮತ್ತೆ ಅದರದ್ದು ನಿಮಿಷ. ಸೊ ಬೆನಿಫಿಟ್ಸ್ ಎಲ್ಲ ನೋಡ್ಬೋದು ನೀವು. ಲೈಕ್ ಇದು ಇಂಟರ್ನ್ಯಾಷನಲ್ ಆಲ್ ಓವರ್ ದ ವರ್ಲ್ಡ್ ಅದು ವ್ಯಾಲಿಡ್ ಇದೆ. ಆ ಕಾರ್ಡ್ ಇದ್ರೆ ಮ್ಯೂಟ್ ಅಲ್ಲಿರಿ. ಸೊ ಆಲ್ ಓವರ್ ದ ವರ್ಲ್ಡ್ ಎಲ್ಲಿ ಹೋದ್ರುನು ಅದು ವ್ಯಾಲಿಡ್ ಇದೆ. ಅಂದ್ರೆ ನೀವು ಮೊದ್ಲೇ ಹೇಳಿ ಹೋದ್ರೆ ಅಲ್ಲಿ ನೀವು ಸ್ಟೇ ಆಗ್ಬೋದು. ಲೈಕ್ ವೆರಿ ನಾಮಿನಲ್ ಚಾರ್ಜಸ್ ತಗೊಳ್ತಾರೆ. ಅಂದ್ರೆ ಬೇರೆ ದೇಶಕ್ಕೆ ಹೋದ್ರುನು ಅಲ್ಲಿ ನಾವು ಈಗ ಒಂದು 3 ದಿನ ಇದ್ರೆ ಮೊದ್ಲೇ ಪ್ಲಾನ್ ಹೇಳಿ ಹೋಗ್ಬೇಕು. ಸೊ 3 ಡೇಸ್ ಇದ್ರೆ ಅಲ್ಲಿದು ಬರೀ ಮಿನಿಮಮ್ ಏನೋ ಒಂದು ಅಮೌಂಟ್ ಇರುತ್ತೆ. ಸೊ ಆತರ ಫೆಸಿಲಿಟೀಸ್ ಇರುತ್ತೆ ಲೈಫ್ ಮೆಂಬರ್ಶಿಪ್ ತಗೊಂಡ್ರೆ. ಇಸ್ಕಾನ್ ಸುಮಾರು ದೇಶಗಳಲ್ಲಿದೆ. ಮತ್ತೆ ನಿಮಗೆ ಅದ್ರ ಜೊತೆ ಒಂದು ಭಾಗವತಂ ಸೆಟ್ ಹಾಗೆ ತಗೊಂಡ್ರೆ ಒಂದು 6,000 ಆಗುತ್ತೆ. ಅದು ಫ್ರೀ ಬರುತ್ತೆ ಲೈಫ್ ಮೆಂಬರ್ಶಿಪ್ ತಗೊಂಡ್ರೆ. ಸೊ ಆಲ್ಸೋ ಇದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ಬೋದು. ಮತ್ತೆ ಇದು ಬೇರೆ ಬೇರೆ ಸೇವೆಗಳು. ಇದು 1,08,000 ಇದೆ. ಅದು ಧರ್ಮಕರ್ತ ಸೇವಾ ಅಂತ. ಸೊ ಧರ್ಮಕರ್ತ ಸೇವಾ ಅಂತ ಹೇಳಿದ್ರೆ ಅವರ ನಿಮ್ಮ ವಾಲ್ ಆಫ್ ಸ್ಪಿರಿಚುವಲ್ ಫೇಮ್ ಅಂದ್ರೆ ಗೋಡೆಯಲ್ಲಿ ಅವರ ನಿಮ್ಮ ಹೆಸರು ಬರುತ್ತೆ. ಹಾಗೂ ಪ್ರತಿಷ್ಠಾಪನಾ ಯಜ್ಞದಲ್ಲಿ ನೀವು ಸೇರ್ಬೋದು. ಮತ್ತೆ ಎಲ್ಲಾ ದೇವಸ್ಥಾನದಲ್ಲಿ ಆಗೋ ಎಲ್ಲಾ ಒಂದು ಫಂಕ್ಷನಿಗೂ ನಿಮಗೆ VIP ಪಾಸಸ್ ಸಿಗುವಂತದ್ದು. ಮತ್ತೆ ಫ್ರೀ ಇಸ್ಕಾನ್ ಲೈಫ್ ಮೆಂಬರ್ಶಿಪ್ ಇದರಲ್ಲಿ ಫ್ರೀ ಬರುತ್ತೆ. ಸೊ ಇದನ್ನ 3 ವರ್ಷದಲ್ಲಿ ನೀವು ಕೊಡ್ಬೋದು 1,00,000 ತಗೊಂಡ್ರೆ. ಸೊ ಅದಕ್ಕಿಂತ ನೆಕ್ಸ್ಟ್ ಧರ್ಮಾಧಿಕಾರಿ ಸೇವಾ ಇದೆ. ಅದರಲ್ಲಿ 2,70,000. ಸುಮಾರು ಜನ ದಾನಿಗಳು ಕೊಡ್ತಾ ಇದ್ದಾರೆ. ಸೊ ಇದು ಮುಖ್ಯ ಧರ್ಮಾಧಿಕಾರಿ, ಇದು 5,40,000. ಇನ್ನೊಂದು ಇದು 10,80,000. ಇದು ಹೈಯೆಸ್ಟ್ ಇದೆ ಇದು. ಸೊ ಇದರಲ್ಲಿ 4 cents ಆಫ್ ಲ್ಯಾಂಡ್ ಅಂದ್ರೆ ದೇವರ ಕೃಷ್ಣನಿಗೆ ನಾವು ಕೊಡೋ ತರ. ಸೊ ಅದಲ್ಲದೆ ಬೇರೆ ಸೇವೆಗಳು ಇದೆಲ್ಲ ಮೇನ್ ಸೇವೆಗಳು. ಸೊ 500 ರೂಪಾಯಿಂದ ಇದೆ ಸೇವೆಗಳು. ಸೊ ಇದೆಲ್ಲ ಬೇರೆ ಲಿಂಕ್ಗಳು. ಇದೆಲ್ಲ ಈ PDF ನಾವು ಶೇರ್ ಮಾಡ್ತೀವಿ ನಿಮಗೆ. ಸೊ ಪ್ರಭುಜಿ ಹರೇ ಕೃಷ್ಣ. ಓಕೆ, ಸೊ ನಿಮ್ದು ಏನಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಪ್ರಶ್ನೆ ಇದೆ ಯಾರ್ದಾರು? ಯಾರ್ದು ಇಲ್ವಾ? ಹೇಳಿ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಮಾತಾಜಿ, ನಾವು ಈಗ ಹೆಣ್ಮಕ್ಳು ಆಲ್ಮೋಸ್ಟ್ ಇಶ್ಯೂಸ್ ಫೇಸ್ ಮಾಡ್ತಾ ಇರ್ತೀವಿ ಮಂತ್ಲಿ. ಬಟ್ ಆ ಟೈಮ್ ಅಲ್ಲಿ ಹರೇ ಕೃಷ್ಣ ಮಾತ್ರ ಹೇಳೋದು ಎಷ್ಟು ಸರಿ? ಸಾರಿ. ಇಲ್ಲ ಹೇಳ್ಬೋದು ಮಾತಾಜಿ. ಅಲ್ಲ, ವ್ಯಾಲಿಡ್ ಕ್ವೆಶ್ಚನ್ ನಿಮ್ದು. ಯಾಕಂದ್ರೆ ತುಂಬಾ ಜನಕ್ಕೆ ಡೌಟ್ ಇದೆ. ಇದು ಕೇಳಿದಾರೆ ಕೂಡ ನನಗೆ ತುಂಬಾ ಜನ. ಏನ್ ತೊಂದ್ರೆ ಇಲ್ಲ, ಹೇಳ್ಬೋದು ಮಾತಾಜಿ. ನೋ ಪ್ರಾಬ್ಲಮ್. ಈಗ ಒಂದ್ಸತಿ ಏನಾಗಿತ್ತಂದ್ರೆ US ಅಲ್ಲೋ UK ಒಂದು ದೇವಸ್ಥಾನದಲ್ಲಿ ಅಲ್ಲಿ ಪೂಜೆಗೆ ಅಂದ್ರೆ ಎಲ್ಲರೂ ಬ್ರಹ್ಮಚಾರಿರು ಯಾರು ಇತ್ತಿಲ್ಲ ಅಂತೆ. ಅಂದ್ರೆ ಅಲ್ಲಿ ಬರೀ ಲೇಡೀಸ್ ಇದ್ರು. ಅಂದ್ರೆ ಇಲ್ಲಿ ಇಸ್ಕಾನ್ ಅಲ್ಲಿ ಏನಂತ ಹೇಳಿದ್ರೆ ಆತರ ಭೇದ ಭಾವ ಇಲ್ಲ. ಪೂಜೆ ಇವನ್ ಫಿಮೇಲ್ಸ್ ಮಾಡ್ತಾರಲ್ಲಿ. ವಿಗ್ರಹ ಪೂಜೆ ಏನಿದೆ ಅದು ಬರೇ ಜೆಂಟ್ಸ್ ಮಾಡೋದಂತಲ್ಲ, ಅದು ಪ್ರಭುಪಾದ್ ಕೊಟ್ಟಿರುವಂತದ್ದು. ಪ್ರಭುಪಾದಿಗೆ ಭೇದ ಭಾವನೆ ಇಲ್ಲ. ಹೆಣ್ಣು ಗಂಡು ಆತರ ಇದೇ ಇಲ್ಲ. ಪೂಜೆ ದೇವರ ಪೂಜೆ ಯಾರ್ ಬೇಕಾದ್ರೂ ಮಾಡ್ಬೋದು ಅಲ್ಲಿ ಇಸ್ಕಾನ್ ಅಲ್ಲಿ. ಸೊ ಅಲ್ಲಿ ಫಾರಿನ್ ಅಲ್ಲಿ ಏನಾಯ್ತು ಅಂದ್ರೆ ಒಂದ್ಸತಿ ಅವ್ರು ಬ್ರಹ್ಮಚಾರಿಗಳು ಯಾರಿಲ್ಲ, ಇವ್ರು ಬರೇ ಲೇಡೀಸ್ 3 ಜನ ಇದ್ರಂತೆ. ಅವ್ರಿಗೇನು ಈ ತರನೇ ಪ್ರಾಬ್ಲಮ್ ಇತ್ತು, ಮಂತ್ಲಿ ಪ್ರಾಬ್ಲಮ್ ಅಂತ ಹೇಳಿ. ಅವರು ಪ್ರಭುಪಾದಿಗೆ ಏನ್ ಮಾಡೋದು, ನಾವು ಪ್ರಸಾದ ಹೇಗೆ ಇಡೋದು ದೇವರಿಗೆ, ನಾವು ಮಾಡಕ್ ಆಗಲ್ವಲ್ಲ, ಏನ್ ಮಾಡೋದು? ಪ್ರಭುಪಾದ ಹೇಳಿದ್ರಂತೆ ಏನ್ ತೊಂದ್ರೆ ಇಲ್ಲ, ಪ್ರಸಾದನೂ ಸ್ಟಾಪ್ ಮಾಡ್ಬಾರ್ದು ಅಂತ ಹೇಳಿದ್ದಾರೆ ಪ್ರಭುಪಾದ್.
ನೀವು ಏನಾದ್ರೂ ಅಂದ್ರೆ ಯಾರೊಬ್ರು ದೇವರಿಗೆ ಪ್ರಸಾದ ಕೊಡ್ಲೇಬೇಕು ಎವ್ರಿಡೇ. ನೀನ್ ಪ್ರಸಾದ ಕೊಡದೇ ಇರಕ್ ಚಾನ್ಸ್ ಇಲ್ಲ. ಕೃಷ್ಣ ಅದನ್ನ ನೋಡಲ್ಲ. ಕೃಷ್ಣಂದು ಏನಿದ್ರು ಭೌತಿಕ ಅಲ್ಲ, ನಾವು ಆಧ್ಯಾತ್ಮಿಕವಾಗಿರೋದು ಅಂತ ಹೇಳಿ ಅಂದ್ರೆ ಅವರು ಆತರ ಹೇಳಿರುವಾಗ ಇನ್ನು ಜಪ ಏನ್ ಲೆಕ್ಕ. ಪ್ರಸಾದನೇ ಇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದೇವರೇ ಮಾಡಿರೋದಲ್ಲ ಮಾತಾಜಿ, ಸೃಷ್ಟಿ ಮಾಡಿರೋದೇ ದೇವ್ರು. ಸೊ ದೇವ್ರ ಅರ್ಥ ಮಾಡ್ಕೊಳ್ತಾರೆ. ಕೃಷ್ಣನಿಗೆ ಆತರ ಇಲ್ಲ. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಶೋಭಾರಾಣಿ ಮಾತಾಜಿ ಪ್ರಶ್ನೆ ಇದೆಯಾ? ಮೇಡಮ್ ನಂದು ಅದೇ ಪ್ರಶ್ನೆ ಇತ್ತು, ಉತ್ತರ ಸಿಕ್ತು ಮೇಡಮ್. ಹಾ, ಧನ್ಯವಾದ. ಹರೇ ಕೃಷ್ಣ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಇದು ಯಾರ್ಯಾರ್ದು ಹೆಸರು ಕೊಟ್ಟಿದ್ರಲ್ಲ ಇವ್ರು ಓಂಕಾರ್ ಪ್ರಭುಜಿ, ಅವ್ರದೆಲ್ಲ ಬುಕ್ ಡಿಸ್ಪ್ಯಾಚ್ ಆಗಿದೆ 5 ಜನದ್ದು. ಸೊ ಸಿಗ್ಬೋದು ನಿಮ್ಗೆ ಯಾವಾಗ ಅಂತ ಗೊತ್ತಿಲ್ಲ. ಇಟ್ ಮೇ ಟೇಕ್ ಸಮ್ ಟೈಮ್, 1 week maybe. ಓಕೆ ಥ್ಯಾಂಕ್ ಯು. ಓಕೆ, ಹರೇ ಕೃಷ್ಣ. ಓಕೆ, ಜಪಮಾಲಾನು ಕಳ್ಸಿದೆ ಪ್ರಭುಜಿ. ಮೋಸ್ಟ್ಲಿ ಸೋಮವಾರ ಸಿಗ್ಬೋದು ನಿಮ್ಗೆ. ಹರೇ ಕೃಷ್ಣ ಮಾತಾಜಿ. ಸೌಮ್ಯ ಮಾತಾಜಿ ಹೇಳಿ. ಮಾತಾಜಿ ನಂದೊಂದು ಪ್ರಶ್ನೆ ಇತ್ತು. ಮಾತಾಜಿ, ಇದು ನಂದು ಲಿಂಕ್ ಇದ್ರೊಳಗೆ ಕ್ವಿಜ್ ಇಂದ ಓಪನ್ ಆಗ್ತಿರ್ಲಿಲ್ಲ. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಅದು ನಮ್ದು ನಾನ್ ಇನ್ನೊಬ್ರಿಗೆ ಸಜೆಸ್ಟ್ ಮಾಡಿದ್ದೆ ಇದನ್ನ ಕೇಳಕ್ಕೆ. ಇದ್ರದ್ದು ಭಗವದ್ಗೀತೆದು ಅಟೆಂಡ್ ಮಾಡಕ್ ಹೇಳಿದ್ದೆ. ಅವರು ತಮ್ಮ ವಾಟ್ಸಪ್ ಇಂದ ನನಗ್ ಲಿಂಕ್ ಕಳ್ಸಿದ್ರು. ಅದ್ರಲ್ಲೇ ಓಪನ್ ಆಯ್ತದು. ಈಗ ಅದ್ರಲ್ಲೇ ಅಟೆಂಡ್ ಮಾಡಿದೀನಿ ಮಾತಾಜಿ, ಏನ್ ತೊಂದ್ರೆ ಇಲ್ಲ. ಅದ್ರಲ್ಲೇ ಅಟೆಂಡ್ ಅಂದ್ರೆ ನಿಮ್ಮ ಇಮೇಲ್ ಐಡಿ ಕೊಟ್ಟಿಲ್ವಾ? ನಿಮ್ಮ ಇಮೇಲ್ ಐಡಿ ಕೊಟ್ಟಿಲ್ವಾ? ನಾನ್ ಇಮೇಲ್ ಐಡಿ ನಂದೇ ಇದೆ ಮಾತಾಜಿ. ಓಕೆ, ಏನ್ ತೊಂದ್ರೆ ಇಲ್ಲ. ನಿಮ್ಮ ಇಮೇಲ್ ಐಡಿ ಇಲ್ಲಿ ತಾನೇ ನೀವು ಎಂಟರ್ ಮಾಡಿದ್ದು? ನಮ್ ಗ್ರೂಪ್ ಅಲ್ಲಿ ಹಾಕಿದ್ದು ಓಪನ್ ಆಗಿಲ್ವಾ ನಿಮಗೆ? ಅದು ರಿಜಿಸ್ಟರ್ ಆಗ್ತಾ ಇರ್ಲಿಲ್ಲ ಮಾತಾಜಿ. ತೊಂದ್ರೆ ಇಲ್ಲ ನೀವು ರಿಜಿಸ್ಟರ್ ತೊಂದ್ರೆ ಇಲ್ಲ. ಆ ಲಿಂಕ್ ಸೇಮ್, ಅದು ಲಿಂಕ್ ಒಂದೇ ಎಲ್ಲಾ ಕಡೆ. ಅದೇ ಲಿಂಕ್ ಸೇಮ್ ಲಿಂಕ್ ಐತ್ ಮಾತಾಜಿ. ಅವ್ರು 7:30ಗೆ ಜಾಯಿನ್ ಆಗ್ತಾರೆ, ನಾನ್ 9 o'clock ಜಾಯಿನ್. ಹಾ, ಅದ್ ತೊಂದ್ರೆ ಇಲ್ಲ ಮಾತಾಜಿ, ನೋ ಪ್ರಾಬ್ಲಮ್. ಓನ್ಲಿ ನೀವು ಇಮೇಲ್ ಐಡಿ ಕೊಡ್ತಿರಲ್ಲ, ಅದ್ರ ಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಬರುವಂತದ್ದು. ಯಾವ ಇಮೇಲ್ ಐಡಿ ಕೊಡ್ತೀರಾ ಅದ್ರ ತೊಂದ್ರೆ ಇಲ್ಲ. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಈ ಭಗವದ್ಗೀತೆ ಹೇಳೋ ಪೂರ್ವದಲ್ಲಿ ಒಂದು ಶ್ಲೋಕ ಹೇಳಿದ್ರಲ್ಲ ಮಾತಾಜಿ, ಅದನ್ನು ಗ್ರೂಪಿಗೆ ಶೇರ್ ಮಾಡಿ ಆಯ್ತಾ? ಯಾವ್ದು ಮಾತಾಜಿ? ನೀವು ಪ್ರಾರಂಭದಲ್ಲಿ ಹೇಳ್ತಿರಲ್ಲ ಪ್ರಾರ್ಥನೆನಾ? ಪ್ರಾರ್ಥನೆ. ಹಾ, ಓಕೆ ಓಕೆ, ಆಯ್ತಾಯ್ತು, ಕಳಿಸ್ತೀನಿ. ಅದು ನಿಮಗೆ ಭಗವದ್ಗೀತಾ ಯಥಾರೂಪ ಇದ್ರೆ ಅದ್ರಲ್ಲೇ ಇದೆ ಮಾತಾಜಿ. ಯಥಾರೂಪ ಬುಕ್ ಇದೆಯಾ ನಿಮ್ಮ ಹತ್ರ? ಹಾ, ಇದೆ ಇದೆ ಇದೆ. ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಇದೆ ನೋಡಿ ಎಲ್ಲ ನಾ ಹೇಳೋದು. ಅದ್ರಲ್ಲೇ ಇದೆ. ಇಂಟ್ರೊಡಕ್ಷನ್ ಇದೆಯಲ್ಲ, ಮುನ್ನುಡಿ ಇದೆಲ್ಲ ಇರುತ್ತಲ್ಲ, ಅಲ್ಲೇ ಇದೆ ಎಲ್ಲ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಇಲ್ವಾ? ಕ್ಲೋಸ್ ಮಾಡೋಣ. ಆಯ್ತು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹೃದಯ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಒಟ್ಟಿಗೆ ಹರೇ ಕೃಷ್ಣ ಹೇಳೋಣ. ಎಲ್ಲರೂ ಒಂದ್ಸತಿ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಎಲ್ಲರೂ ದಯವಿಟ್ಟು ಜಪ ಮಾಡಿ. ಓಕೆ, ಅಟ್ಲೀಸ್ಟ್ 1 ರೌಂಡ್ ಇಂದ ಸ್ಟಾರ್ಟ್ ಮಾಡಿ. ಎಲ್ಲರೂ ಜಪ ಮಾಡದೇ ಇರ್ಬೇಡಿ. ಓಕೆ, ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ.